ಶ್ರೀ ಕ್ಷೇತ್ರ ಉಳಿಯದ ಧರ್ಮದರ್ಶಿಲು ಶ್ರೀ ದೇವು ಮೂಲ್ಯಣ್ಣರನ್ನು ವೇದಿಕೆಗೆ ಎತ್ಕೊಂಡುಲ್ಲ ಅಂಚನೆ ಇನಿತ ಸಭೆಲೆಸ್ತ ಗುರುಕಾರ್ಮೇನ್ ವಹಿಸೋನಂಚಿನ ಶ್ರೀಯುತ ಹರೀಶ್ ಕುತ್ತಾರರು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅಂಚನೆ ಈ ಕ್ಷೇತ್ರದ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಸ್ರಿತಾಯರು ಮಲ್ಲ ಭಿನ್ನರಾದ ನಮ್ಮೊಟ್ಟಿಗೆ ಟಿ ರಾಜಾರಾಮ್ ಭಟ್ ಕೈರಂಗಳ ಸಂತೋಷ್ ಕುಮಾರ್ ರೈ ಪದ್ಮನಾಭ ಶೆಟ್ಟಿ ವರ್ಕಾಡಿ ಜನಾರ್ದನ ಹೊಳ್ಳ ಮುತ್ತಣ್ಣ ಶೆಟ್ಟಿ ರಾಮದಾಸ್ ಮೂಕ್ಲೇನ್ಪುರ ವೇದಿಕೆಗೆ ಎತ್ಕೊಂಡುಲ್ಲ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಸ್ರಿತಾಯರು ವೇದಿಕೆಗೆ ಬರಡು ವರ್ಕಾಡಿ ಪದ್ಮನಾಭ ಶೆಟ್ರು ಮುತ್ತಣ್ಣ ಶೆಟ್ರು ಟಿ ಜಿ ರಾಜಾರಾಮ್ ಭಟ್ರು ಸಂತೋಷ್ ಕುಮಾರ್ ರೈ ಬೋಳಿಯಾರ್ ರಾಮದಾಸ್ ರಕ್ತೇಶ್ವರಿಗೆ ಪುಡ್ಡೆಡ್ಡೆ ಪಾಡೊಂದು ಭೂಮಿ ದೇವಿಗೆ ಅಡ್ಡ ಬರೊಂದು ಗುರು ಹಿರಿಯರಿಗೆ ವಂದನೆ ಮಲ್ತೊಂದು ಮಾರ್ಚ್ 2023 ಮಾರ್ಚ್ ಮುಟ್ಟ ನಡಪುನಂಚಿನ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಉಚ್ಚಯದ ಲೆಪ್ಪೋಲೆದ ಬುಡುಗಡೆ ಲೇಸಿಡ್ ನಮ್ಮ ಮಾತೆರ್ಲ ಸೇರಿದ ವೇದಿಕೆ ಹಿಡಿತಿನಂಚಿನ ಮಾತ ಗಣ್ಯರೇನೆ ವಂದನೆ ಮಲ್ತೊಂದು ನಿಖಲ್ನ ಮಾತೆರ್ನಲ ಅನುಮತಿ ದೆತೊಂದು ಇನಿತ ಲೇಸಿನ ಪ್ರಾರ್ಥನೆದ ಮೂಲಕ ಸುರುಮಲ್ಪರೊಲ್ಲೇರು ಚಿರಾಗ್ ಶಿವಂ ಬೊಕ್ಕ ಸಹಜ್ ಮೆಕಲೆ ದೇವರನ ಪ್ರಾರ್ಥನೆ ಈ ಲೇಸಿಗೆ ವಕ್ರತುಂಡ ಮಹಾಕಾಯ सूर्यकोटि समप्रभा निर्विघ्नं कुरु मे देव सर्वकार्येषु सर्वदा शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् ಸರ್ವವಿಘ್ನೋ ಪ್ರಶಾಂತಯೇ. ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರವಿಶಂಕರ್ ಸೋಮೇಶ್ವರ್. ಮುಂದಿತ ಮಾರ್ಚ್ 25 ಮಾರ್ಚ್ 25 ಮುಟ್ಟ ನಡೆಪರಪಂಜ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮನ್ಪಡೊಂದು ನಮ್ಮ ಇನ್ನು ಮಾತೆಲ್ಲ ಸೇರಿದ ಸುರುಕಾದ ಮಾತಾಡಲ್ಲ ಒಂದು ಅರ್ಧ ಗಂಟೆ ನಮ್ಮದು ತಡಾಂಡು ಐಕೆ ಮಾತಾಡಲ್ಲ ಮೂಲಿನೆಲ್ಲ ಬೇಗ ಬರ್ತಿದ್ದೀರಿ ಅಲ್ಲ ಮಾತಾಡಲ್ಲ ಕ್ಷಮಕೇನೊಂದು ಕಾರ್ಯಕ್ರಮನ ಸುರುಕಾದ ವಂದನೆ ಮಂತೊಂದು ಇನ್ನಿತ ನಮ್ಮ ಈ ಒಂಜಿ ಪುಣ್ಯ ಕಾರ್ಯಕ್ರಮಗೂ ನಮ್ಮ ಶ್ರೀ ಕ್ಷೇತ್ರ ಉಳಿಯ ಧರ್ಮರಸ ಕ್ಷೇತ್ರದ ಧರ್ಮದರ್ಶಿಲು ಶ್ರೀ ದೇವ ಮೂಲ್ಯಣ್ಣರು ಯಾನರಿಗೆ ಕರ್ಣಸರಿ ಖಾಲಿ ನಮ್ಮ ಜವನರ ಪಂಡರು ದೇವ ಮೂಲ್ಯಣ್ಣ ನೆಂಚ ಬರುವೇರಾನ್ ಪಾಪ ಆಯನ ಜಸ್ಟ್ ಫೋನ್ ಒಂದಕ್ಕೆ ನೆಣ್ಣ ಅಪ್ಪಗಾರ ಖುಷಿ ಇಟ್ಕೊಂಡೇರಿ ಆ ದಿನ ಕೇಂಡೇರು ನಾನು ಫ್ರೀ ಇಲ್ಲ ಖಂಡಿತವಾದ ನಿಕ್ಲ ಕ್ಷೇತ್ರ ಬರ್ಪೆ ಅವನ ಆ ಪಾತ್ರೆಗೆ ಇನ್ನಿ ನಮಗೆ ಸಮಯಕ್ಕೆ ಒಂದು ಮುಂಚೆನೆ ದುಂಬೆ ಬೈದೇರಿ ಅರಣ ಕಾಪಾನೆಕ್ಲ ಕ್ಷಮಕೇನೊಂದು ಅರಣ ಎಂಗ್ಲ ಮಾತೇನ ರಕ್ತೇಶ್ ದೇವಸ್ಥಾನ ಬ್ರಹ್ಮೋಲ ಸಮಿತಿ ಮುಲ್ತಾ ಮಾತೆ ಭಕ್ತನ ಪರವಾದೇನು ಪ್ರೀತಿ ಪೂರ್ವಕದೇನು ಸ್ವಾಗತ ಬಂದ ಅವತ್ತಂದೆ ಈ ಶ್ರೀ ಉಳಿಯ ಕ್ಷೇತ್ರ ಬಾರಿ ಮಲ್ಲ ಒಂಜಿ ಬೇಲೆಲ್ಲ ಸುಮಾರು ಆಜಿ ಕೊಟ್ಟಿದ್ದ ಒಂಜಿ ಬೇಲೆ ನಡಪೇರ ಸ್ಟಾರ್ಟ್ ಆವನುಂಡು ಕರ್ನ ನೆಕ್ಸ್ಟ್ 2023 ನೆಟ್ಟು ಅವು ಬ್ರಹ್ಮಕಲಶೋತ್ಸವ ಆಯರಂಡು ಐಕೆ ಮಾತ ನಮ್ಮ ಕೈ ಜೋಡಿಸುವ ಪಂಪನ ಪಾತ್ರದೊಟ್ಟಿಗೆ ಶ್ರೀ ದೇವಮೂಲ್ಯಣ್ಣ ನಮ್ಮ ಮಾತಿನ ಪರವಾದ ಸ್ವಾಗತ ಬಂದನಲ್ಲೇ. ಶ್ರೀಯುತ ದೇವಮೂಲ್ಯಣ್ಣರಿಗೆ ಕ್ಷೇತ್ರದ ಅಧ್ಯಕ್ಷರು ಶ್ರೀಯುತ ರಾಮದಾಸ್ ಸೋಮೇಶ್ವರ್ ಇವರು ಸ್ವಾಗತದ ಗೌರವ ಮನ್ಪಡು ಬಣದಕ್ಕೆ ಏನೊಂದಿಲ್ಲ. ಸೋಲ್ಮೇಲು ರಾಮದಾಸ್ ಸೋಮೇಶ್ವರ್ ಅಂಚನೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾರಾಣ ಒಂದು ಗಣ್ಯರಲ್ಲಿ ನೆಪ್ಪಡು ಬಂದು ಎನ್ನ ಗಮನಕ್ಕೆ ಬಂದಾಗ ಎಂಗೆ ನೆನಪಾಯಿನಿ ಶ್ರೀಯುತ ಟಿ ಜಿ ರಾಜಾರಾಮ್ ಭಟ್ರು ಎಂಗ್ಲ ರಾಜಕೀಯ ಪಕ್ಷದ ಒಂಚೂರು ನಿಕಟ ಸಂಪರ್ಕ ಎತ್ತಿನವರ ಎಂಗೆ ಆ ಒಂದು ತೋಜುಂಡು ರಾಜಾರಾಮ್ ಭಟ್ರನ ಹೆಚ್ಚಿನಗಳಿಗೆ ಗೊತ್ತಪ್ಪು ಕರ್ನ 2 ವರ್ಷದ ತುಂಬು ಒಂಜಿ ಗೋ ವಿಷಯ ಬಗ್ಗೆ ಆರು ನುಪ್ಪು ನೀರು ಬಿಡ್ದು ಯಾವತ್ತ ಸಮಯ ನುಪ್ಪು ನೀರು ಬಿಡ್ದು ಅವು ದಾದ ಅರ್ನ ಗೋ ನಡೆದು ಗೋ
ಇವನು ಕಳ್ಳತನ ಮಂತಿರ ಅದಕ್ಕೆ ಸರಿಯಾದ ಉತ್ತರ ಇಲಾಖೆ ತಿಕ್ಕುನೇಟಲ ನುಪ್ಪುನೂರು ಬಿಡ್ತಾರ ಸತ್ಯಾಗ್ರಹ ಮಂತ್ರಿನಾರು ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರು ಅವತ್ತಂದೆ ಶ್ರೀ ಶಾರದಾ ವಿದ್ಯಾಗಣಪತಿ ಒಂದು ಶಾಲೆನ ನಡಪ ಒಂದು ಅವೇತೋ ಜೋಕ್ಲಿಗೆ ಉಚಿತವಾದ ಸಂತೋಷನ ಗೊತ್ತುಂಟು ಸಂತೋಷನ್ನೇ ಎರಡ ಪಾಪದಲ್ಲಿ ಸಂತೋಷ ನಂಡೆ ಪೋಯರಣ್ಣ ರಪ್ಪಗೆ ಸಂತೋಷನೇ ಫೋನ್ ರಾಜಾರಾಮ್ ಭಟ್ರಿಗೆ ಭಟ್ರೆ ಒಂಜಿ ಎರಡು ಜೋಕ್ಲು ಇಲ್ಲ ಅಂಚ ಸಾಧಾರಣ 200 ಜೋಕ್ಲಿ ನಾವು ಉಚಿತವಾದ ಕಲ್ತೊಂದಲ್ಲಿರಿಗೆ ಅಂಚಿನ ವಿದ್ಯಾದಾನಿಲ್ಲ ನಮ್ಮ ರಾಜಾರಾಮ್ ಭಟ್ರು ಅವತ್ತಂದೆ ಅಮ್ಮೆಂಬಳ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ SCDC ಬ್ಯಾಂಕ್ದ ನಿರ್ದೇಶಕರಾದ ಒಂಜಾತ್ ಸಮಾಜಮುಖಿ ಸೇವೆ ಮಂತೊಂದು ವಿಶೇಷವಾದ ಗೋದ ಬಗ್ಗೆ ವಿಶೇಷ ಪ್ರೀತಿ ಆ ಗೋಮಾತನ ಸೇವೆ ಮಂತೊಂದುಪ್ನಾರು ನನ್ನ ಜನವರಿ ತಿಂಗಳು ವಿಶೇಷವಾದ ಒಂದು ಗೋಮಾಸ ಆಚರಣೆ ವಿಶೇಷ ಕಾರ್ಯಕ್ರಮನ ಅವ್ರ ಜೀವನದೇರು ನಮ್ಮ ಎರಡರ ಪೈನ ಫೋನ್ ಪಾತಿರ್ತೀನಿ ಅವ್ರ ಬರ್ಪೆ ಪ್ರೀತಿ ಒಪ್ಪುದೇರು ನಮ್ಮ ಇಲ್ಲಿ ಕ್ಷೇತ್ರ ಬರೋಡು ಬಂದಾಗ ಪ್ರೀತಿ ಇದು ಬೈದೇರು ಅವರೆಲ್ಲ ಬ್ರಹ್ಮಗುಳ ಸಮಿತಿ ರಕ್ತೇಶ್ ದೇವಸ್ಥಾನ ಅಂಜನೆ ಮೂಲಕ ಮಾತ ಭಕ್ತನ ಬರೋದೇನು ಪ್ರೀತಿ ಪೂರ್ವಕ ಸ್ವಾಗತ ಮಂತಂದಲ್ಲೇ ಶ್ರೀಯುತ ರಾಜಾರಾಮ್ ಭಟ್ ಈ ಮೇರೆಗೆ ಕ್ಷೇತ್ರದ ಕೋಶಾಧಿಕಾರಿಗಳು ಶ್ರೀಯುತ ಅಜಿತ್ ಕುಮಾರ್ ಶೆಟ್ಟಿ ಈ ಮೇರೆ ಬತ್ತದ ಗೌರವಾರ್ಪಣೆ ಮನ್ಪಡು ಬಣ್ಣದಕ್ಕೆ ಏನೊಂದಲ್ಲ ರಾಮ್ ಭಟ್ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಅಂಚನೆ ನಮ್ಮ ಕ್ಷೇತ್ರದ ತಂತ್ರಿದಾರು ಶ್ರೀ ಸುಬ್ರಹ್ಮಣ್ಯ ಭಾಷೆತಯ್ಯರ ಅವರ ನಮ್ಮಾರೆ ಅಂಚ ಇನಿ ಅನ್ನರ ಮನ್ಪುಗ ಅರೆಗ ಬೇತಾಲ ಕಾರ್ಯಕ್ರಮ ಇತ್ತು ನಾನ್ಲ ಎಂಕ್ಲ ಈ ಕಾರ್ಯಕ್ರಮ ಈ ಮನ್ಪೊಡನ್ನೆರೆ ಮೂಲ್ಯಣ್ಣರ ಸಮಯ ಕೊಡ್ತಾರೆ ರಾಜಾರಾಮ್ ಭಟ್ಲ ಸಮಯ ಕೊಡ್ತಾರೆ ಬೇತ ಸಮಯಕ್ಕೆ ಇಜ್ಜಿ ಪನ್ನಗಾರು ಆ ಕಾರ್ಯಕ್ರಮ ಬದುಕಿದಿದ್ದು ಇನ್ನು ನಮ್ಮ ಕ್ಷೇತ್ರ ಬೈದರೆ ನಮ್ಮ ಕ್ಷೇತ್ರ ತಂತ್ರಿಲು ಎಂಗ್ಲ ಮಾರ್ಗದರ್ಶಕರು ಪ್ರತಿಯೊಂದು ಸಲಹೆ ಸೂಚನೆ ಕೊರ್ಪನಾರು ಅವರೆಲ್ಲ ಯಾನ ಮಾತನ್ನ ಬರೋದು ಪ್ರೀತಿಪೂರ್ವಕವಾದ ಸ್ವಾಗತ ಬಂದದ್ದು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಷರಾಯರಿಗೆ ಶ್ರೀಯುತ ಚಂದ್ರಶೇಖರ್ ಪೇರುಬೈಲ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಿಗೆ ಅಭಿವೃದ್ಧಿಗೆ ಎಪ್ಪಲ ಮುಂಚೂಣಿಡು ಮಾರ್ಗದರ್ಶನ ಮಂತೊಂದು ಪುನಂಚಿನ ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಷರಾಯರಿಗೆ ಸ್ವಾಗತದ ಗೌರವಾರ್ಪಣೆ ಸೊಲ್ಮೇಲು ಚಂದ್ರಶೇಖರ್ ಪೇರುಬೈಲ್ ಕುಡಂಜಿ ನಮ್ಮ ಅತಿಥಿ ನಮ್ಮ ಪ್ರೀತಿದಾರು ನಮ್ಮ ರಕ್ತೇಶ ದೇವಸ್ಥಾನ ಮುಲ್ತ ಜವನಿರಾಗದು ಬಾರಿ ಪ್ರೀತಿದಾರು ನಮ್ಮ ಸಂತೋಷನ್ನೇ ಕರ್ನ ಸರಿಲ್ಲ ಮುಲ್ತ 2-3 ಕಾರ್ಯಕ್ರಮ ಟೈಮ್ ಇಜ್ಜಿಲ್ಲ ನಮ್ಮ ಟೈಮ್ ಬತ್ತು ಸೇರ್ದು ನಿಕ್ಲೋಟಿ ಯಾನುಲೆ ಅನ್ಪನ ಪಾತ್ರದ ಒಟ್ಟಿಗೆ ಇಲ್ಲ ಇರು ಬರೋಡು ಸಂತೋಷನ ಬಂದು ಅವ್ರು ಒಲ ಕುಡ್ಲದ ನಿತ್ಯರು ರಾಜಾರಾಮ್ ಭಟ್ ಬರ್ಪೇರು ಅಂಚಾದ ಇರು ಬರೋಡು ಬಂದಾಗ ಪ್ರೀತಿ ಇದು ಬೈದರೆ ಎಂಗ್ಲಾರೆ ಸಂತೋಷನ್ನೇ ಅರೆಗ್ಲ ನಮ್ಮ ಮಾತಿನ ಬರೋದೇನು ಅವತ್ತಂದೆ ಕೋಡ ದಿನಟ್ಟು ಬಾರಿ ಮಲ್ಲೊಂಜಿ ಕಾರ್ಯಕ್ರಮದ ಯಶಸ್ಸುಲ ಅವ್ರನ್ನ ಮುತ್ತಾಳಿಗೆ ನಡತದ ನಾವು ನಮ್ಮ ಮಂಗಳೂರು ಮಂಡಲದ ಬಿಜೆಪಿ ಮಾತ ಪದಕ್ಕೆ ಸೇರಿದ ಮಲ್ದೆ ರೈತ ಪೂರ್ಣ ಹೆಚ್ಚ ಭಂಗಮತ್ತಿನ ಸಂತೋಷನ್ನೇ ಅರೆಗ ಅದು ಅಂಚ ರಾಜ್ಯಾಧ್ಯಕ್ಷ ಎಲ್ಲ ಕೂಡ ಪಂಡಿರಿಗೆ ಬಾರಿ ಪೂರ್ವದ ಕಾರ್ಯ ಮಲ್ತಾರಂದು ಅಂಚ ಐತ ಖುಷಿಟ್ಲವ್ಲೇರಾರು ಅಂಚ ನೆಕ್ ಬೈದ ಸಂತೋಷ ಮಾತಿನ ಬರೋದು ಪ್ರೀತಿಪೂರ್ವಕ ಸ್ವಾಗತ ಬಂದೊಂದಲ್ಲೇ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಈ ಮೇರೆಗೆ ಶ್ರೀಯುತ ರಾಜೇಶ್ ಸೋಮೇಶ್ವರ ಈ ಮೇರೆ ಬತ್ತದ ಗೌರವ ಅರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಲ್ಲ ಶ್ರೀಯುತ ರಾಜೇಶ್ ಸಂತೋಷಣ್ಣೆ ಕೋಡೆ ಬಾರಿ ಮಲ್ಲ ಒಂಜಿ ಜನಸ್ಪಂದನ ಕಾರ್ಯಕ್ರಮ ನಿವೃತ್ತ ಯೋಧರಿಗೆ ಪತ್ರಕರ್ತರಿಗೆ ಅಂಚನೆ SSLC PUC ವಿದ್ಯಾರ್ಥಿಗಳಿಗೆ ಬಾರಿ ಮಲ್ಲ ಅಭಿನಂದನೆ ಸರಿಸುಮಾರು 150 ಜನಕ್ಕೆ ಅಭಿನಂದನೆ ಮಂತಿನಾರು ಸೊಲ್ಮೇಲು ಬ್ರಹ್ಮಗೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರು ಕೋಟಗಾರ ಗುತ್ತದ ಕೆಳಗಿನ ಕೋಟಗಾರ ಗುತ್ತದ ನಮ್ಮಾರೆ ಎಂಕಲ್ನ ಕಾರ್ಯಕ್ರಮ ಹೂವಿತ್ತಲ್ಲ ಮುತ್ತಣ್ಣ ಬರೋಡ್ ಬಂಡ ಅವು ಇಂಚಿನ ಬರೀ ಬರ್ಪುನಾರ್ ಎಂಗ್ಲ ಮುತ್ತಣ್ಣ ಶೆಟ್ರು ಆರ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಮಯ ಸರಿಯಾದ ಬೈದೇರು ಮುತ್ತಣ್ಣೆ ನಮ್ಮಾರೆ ಅಂಚ ಈ ಬ್ರಹ್ಮೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರಲ್ಲ ಅಂದು ಅರೇನು ಪ್ರೀತಿಪೂರ್ವಕವಾದ ನಮ್ಮ ಮಾತಿನ ಬರೋದ ಸ್ವಾಗತ ಬಂದನಲ್ಲೇ ಶ್ರೀಯುತ ಮುತ್ತಣ್ಣ ಶೆಟ್ಟಿ ಈ ಮೇರೆಗೆ ಉದಯ ಶಂಕರ್ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಈ ಮೇರೆಗೆ ಸ್ವಾಗತದ ಗೌರವಾರ್ಪಣೆ ಉದಯ ಶಂಕರ್ ಇರದು ಒಂಜಿ ಬ್ರಹ್ಮಕಲಶೋತ್ಸವ ಯಶಸ್ವಿವಾದ ಶ್ರೀಯುತ ಹರೀಶ್ ಕುತ್ತಾರ್ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಅರೇನು ವೇದಿಕೆಗೆ ಲೆತ್ತೊಂದು ಬರೋಡು ಬಣ್ಣದಕ್ಕೆ ಏನೊಂದಿಲ್ಲ ಅಂಚನೆ ಶ್ರೀಯುತ ಸತೀಶ್ ಕುಂಪಲ ಅರೆಲ್ಲ ವೇದಿಕೆಗೆ ಲೆತ್ತೊಂದು ಬರೋಡು ಬಣ್ಣದಕ್ಕೆ ಏನೊಂದಿಲ್ಲ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಏರಾವ ಬಂದು ಕೇನ್ನಾಗ ಮಾತೆರ್ನ ಬಾಯಿಡ್ ಬತ್ತಿನ ಒಂಜೆ ಬುಧರವು ಹರೀಶ್ ಕುತ್ತಾರ್ ಉಳಿಯ ದೇವಸ್ಥಾನಡು ಬ್ರಹ್ಮಕುಲ ಸಮಿತಿದ ಅಧ್ಯಕ್ಷರಾದ ಉಗರ್ತದ ಪಾತ್ರನು ದತ್ತೊನ್ನಾರು ಹರಿಶನ್ನಿ ಅಂಚನೆ ಸೋಮೇಶ್ವರ ದೇವಸ್ಥಾನದ ಕರ್ಣಸಲ ನಡೆತಿನ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಡ ಪ್ರಮುಖ ಕಾರಣ ಆ ಹೊರಕಾಣಿಕೆ ಸಮಿತಿ ಅಧ್ಯಕ್ಷರಾದಿತ್ತೀನಿ ನಮ್ಮ ಹರೀಶ್ ಕುತ್ತಾರ್ ಆ ಹೊರಕಾಣಿಕೆ ಆನೆ ಯಶಸ್ವಿ ನಡೆದವರ ಆ ಬ್ರಹ್ಮಕಲಶೋತ್ಸವ ಆನೆ ಯಶಸ್ವಿ ಆತಂಡು ಅಂಚಾದ ನಮ್ಮ ನೆತ್ತ ಅಧ್ಯಕ್ಷರಲ್ಲ ಅಂದು ಅರೇನು ಯಾನ್ ಮಾತೆಲ್ಲ ಪರವಾದ ಪ್ರೀತಿಪೂರ್ವಕದ ಸ್ವಾಗತ ಬಂದೊಂದಿಲ್ಲ
ಪುರುಷೋತ್ತಮ ಸೋಮೇಶ್ವರ ಈ ಮೇರೆ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೇನೊಂದಿಲ್ಲ ಅಧ್ಯಕ್ಷರಾದ ಬಾರಿಮಲ್ಲ ಹೊಣೆಗಾರಿಕೆಯನ್ನು ವಹಿಸೊಂದೇರು ಉಳಿಯ ಕ್ಷೇತ್ರದ ಅವೊಂಜಿ ಅಧ್ಯಕ್ಷರಾದ ಇನ್ನು ಬ್ರಹ್ಮಕಲಶೋತ್ಸವ ನಡಬೈನಂಚಿನ ಬಾರಿಮಲ್ಲ ಅನುಭವಲ ಉಂಡು ಅರೆಗೆ ಸ್ವಾಗತದ ಗೌರವಾರ್ಪಣೆ ಸೊಲ್ಮೇಲು ಪುರುಷೋತ್ತಮ ಸೋಮೇಶ್ವರ ಬ್ರಹ್ಮಕಲಶೋತ್ಸವ ಯಶಸ್ವಿ ಪನ್ನಲಕನೆ ಯಾಕೆ ಕಾರಣ ಅಪ್ನಿ ಫಸ್ಟ್ ದಿನದ ಹೊರಕಾಣಿಕೆ ಅಂಚ ಎಂಕಲ್ನ ಈ ಬ್ರಹ್ಮಕಲಶೋತ್ಸವ ಸಮಿತಿದ ಹೊರಕಾಣಿಕೆದ ಅಧ್ಯಕ್ಷರು ಏರಾವೊಂದು ಕೇಂದ್ರ ನೇರ ನಿಷ್ಠುರವಾದಿಂದ ಬಂದ್ಬಿಡ್ಯಾರ ನಮ್ಮ ಸೋಮೇಶ್ವರ ಬ್ರಹ್ಮ ಸಮಿತಿದ ಕೋಶಾಧಿಕಾರಿಯಾದ ಪಂಚಾಯತ್ ಲೆಕ್ಕಾಚಾರದ ಬಗ್ಗೆ ಕಠಿಣ ನಿಲ್ಲುವುದೆತ್ತన్నారు ನಮ್ಮರೆ ಪದ್ಮನಾಭ ಶೆಟ್ಟಿ ವರ್ಕಾಡಿ ಅರೇನು ನಾನು ಮಾತಿನ ಪರವಾದ ಪ್ರೀತಿ ಪರವಾದ ಸ್ವಾಗತ ಬಂದೊಂದಿಲ್ಲ ಅರೇನು ಶ್ರೀಯುತ ಲಕ್ಷ್ಮಣ್ ಸೋಮೇಶ್ವರ ಇಂಬೇರ್ ಬತ್ತದ ಸ್ವಾಗತದ ಗೌರವ ಕೊರಡು ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ಪದ್ಮನಾಭ ವರ್ಕಾಡಿಯರು ರವಿಶಂಕರ್ ಪಂಡಿಲೇಖನೆ ಬಾರಿ ಖಡಕ್ ಲೆಕ್ಕೋಗ ದುಃಖನೇ ಜಾರಡ ಅಂಚಿತ್ತಿನ ಪದ್ಮನಾಭ ವರ್ಕಾಡಿಯರಿಗೆ ಇತ್ತ ಲಕ್ಷ್ಮಣ್ ಸೋಮೇಶ್ವರ ಇಂಬೇರೆರ್ದು ಸ್ವಾಗತದ ಗೌರವ ಈ ಒಂಜಿ ಕಾರ್ಯಕ್ರಮಕ್ಕೆ ನಮ್ಮ ಊರ್ದಾರೆ ನಮ್ಮ ಈ ಭಾಗದ ನಾಯಕಿಯರು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರ್ಲಂದು ಭಾರತೀಯ ಜನತಾ ಪಾರ್ಟಿದ ವರಿಷ್ಠ ನಾಯಕರ್ಲಂದು ಇತ್ತೆ ನಮ್ಮೊಟ್ಟಿಗೆ ಈ ಒಂಜಿ ಕಾರ್ಯಕ್ರಮ ಸೇರೊಂದಿರು ಅರೆಲ್ಲ ಎಂಗ್ಲ ರಕ್ತೇಶ್ವರಿ ದೇವಸ್ಥಾನ ರಕ್ತೇಶ್ವರಿ ಪ್ರಮೂಲ ಸಮಿತಿ ಅಂಚನೆ ಮಾತಾ ಮುಲ್ತ ಭಕ್ತನ ಪರವಾದ ಪ್ರೀತಿಪೂರ್ವಕವಾದ ಸತೀಶ್ವರನ್ ಏನು ಸ್ವಾಗತ ಬಂದೊಂದಿಲ್ಲ ಶ್ರೀಯುತ ಸತೀಶ್ ಕುಂಪಲ ಇಂಬೆರೆಗೆ ಶ್ರೀ ನಾಗಪ್ಪ ಶೆಟ್ಟಿಗಾರ್ ಇಂಬೆರ್ ಬತ್ತದ ಸ್ವಾಗತದ ಗೌರವಾರ್ಪಣೆ ಮನ್ಪಡು ಬಣದಕ್ಕೆ ಏನೊಂದಿಲ್ಲ ಶ್ರೀಯುತ ನಾಗಪ್ಪ ಶೆಟ್ಟಿಗಾರ್ ಈ ಕ್ಷೇತ್ರದ ಹಿರಿಯ ಸದಸ್ಯರು ಶ್ರೀಯುತ ಸತೀಶ್ ಕುಂಪಲ್ರು ಮುರಾಣಿ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ರಜತ ಸಂಭ್ರಮವು ಕುಂಪಲ ಉತ್ಸವದ ಬಾರಿ ಪೊರ್ಲುಡೆ ಆಚರಣೆ ನೇತ ರೂವಾರಿ ಶ್ರೀಯುತ ಸತೀಶ್ ಕುಂಪಲ ಅವರಿಗೆ ಸ್ವಾಗತದ ಗೌರವ ಶ್ರೀಯುತ ನಾಗಪ್ಪ ಶೆಟ್ಟಿಗಾರರಿದ್ದು ಸೊಲ್ಮೇಲು ಅಂಚನೆ ಕ್ಷೇತ್ರದ ಈ ರಕ್ತೇಶ್ವರದ ಅಧ್ಯಕ್ಷರೇ ಶ್ರೀ ರಾಮದಾಸ್ ಸೋಮೇಶ್ವರ್ ಮಿರೆಲ್ನ ಸ್ವಾಗತ ಬಂತಂದಿಲ್ಲ ಆಯ್ತು ಎದುರು ನಮ್ಮ ಈ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮಕ್ಕೆ ಪ್ರೀತಿ ಇದು ನಮ್ಮ ಉಳಿಯ ಕ್ಷೇತ್ರದ ಅಂತ ಗುರುಕಾರ್ಲು ಪಕ್ಕ ನಮ್ಮ ಹಿರಿಯ ಗುರುಕಾರ್ಲು ಬೈದೇರು ಅರೆಲ್ಲ ಸ್ವಾಗತ ಬಂದಿಲ್ಲ ಕೋಟೆಕಾರು ಅಯ್ಯಪ್ಪ ಮಂದಿದ ಗುರುಸ್ವಾಮಿಯನ ಲಿಂಗಪ್ಪಗಟ್ಟಿ ಹಾರ್ಲಾ ಎಂಗ್ಲೊಟ್ಟಿಗೊಳ್ಳೇರು ಅರೆಲ್ಲ ಸ್ವಾಗತ ಬಂದಿಲ್ಲ ಅಂಚನೆ ಯಶವಂತ ಅಮ್ಮಿನ ಉಳ್ಳಾದಾರು ಸುರೇಂದ್ರ ಶೆಟ್ಟಿ ಉಳ್ಳೇರು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಇಲ್ಲ ನಮ್ಮೊಟ್ಟಿಗೊಳ್ಳೇರು ಹಬ್ಬಕಾಲಯ ನಿವೃತ್ತ ಸೇನಾನಿ ಅಧ್ಯಕ್ಷರ ಏನಂಚಿನ ಶ್ರೀ ಕೆ ಸಿ ನಾರಾಯಣ್ ಕೋಡದ ಒಂದು ಕಾರ್ಯಕ್ರಮ ಮಾಡಲ ಪಾಲ್ದ ಬಾರಿ ಖುಷಿ ಪಡುತ್ತಾರೆ ಅರೆಲ್ಲ ಸ್ವಾಗತ ಬಂದಿಲ್ಲ ಅಂಚನೆ ಶ್ರೀ ಕ್ಷೇತ್ರ ಒಂಬತ್ತು ಕೆರೆ ನೆತ್ತ ಮುಖ್ಯಸ್ಥರೇನ ಶರಶ್ಚಂದ್ರ ಗಟ್ಟಿ ನಮ್ಮೊಟ್ಟಿಗೆ ಅರೆಲ್ಲ ಸ್ವಾಗತ ಬಂದಿಲ್ಲ ಸೋಮೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸದಸ್ಯರೇನ ಎಂಗ್ಲ ಆತ್ಮೀಯರೇ ಶ್ರೀ ಪವಿತ್ರ ಕುಮಾರ್ ಗಟ್ಟಿ ನಮ್ಮೊಟ್ಟಿಗೆ ಅರೆಲ್ಲ ಸ್ವಾಗತ ಬಂದಿಲ್ಲ ಅಂಚನೆ ನಮ್ಮ ಜನಾರ್ದನ ಸೋಮೇಶ್ವರ ಉಳ್ಳೇರು ರಘು ಉಚ್ಚಿಲುಳ್ಳೇರು ಸಂತೋಷನ್ನೇ ಮಾಡೂರು ನಮ್ಮ ಪುರ ಸಮಿತಿಯ ಸದಸ್ಯನಾಗಿ ಉಳ್ಳೇರು ಆನಂದ್ ಉಳಿಯ ಉಳ್ಳೇರು ನಮ್ಮ ರಮೇಶ್ ಮಿಂಡನ್ ನಮ್ಮ ಉಳ್ಳೇರು ಮಾಜಿ ಮುಕ್ತೇಶ್ವರ ಸಂಜೆ ಉಳಿಯ ಉಳ್ಳೇರು ಅಂಚನೆ ಒರೇಡ್ದರಿ ಘಟಾನುಘಟಿ ನಾಯಕರು ಭಕ್ತರು ನಮ್ಮ ಮಾತೆಲ್ಲ ನಮ್ಮೊಟ್ಟಿಗೆ ಉಳ್ಳೇರು ವಿದ್ಯಾಧರ ಶೆಟ್ಟರು ಬಂಡ ರಕ್ತೇಶ್ವರ ದೇವಸ್ಥಾನದ ಇಡೀ ಇತಿಹಾಸ ಗೊತ್ತಿತ್ತಿನಾರು ನಮ್ಮ ಫಸ್ಟ್ ಗೊತ್ತಿನಾರು ವಿದ್ಯಾಧರ ಶೆಟ್ಟರು ಅರೆಲ್ಲ ಪ್ರೀತಿಗೆ ಸ್ವಾಗತ ಬಂದ ಅಂಚನೆ ಸ್ವಾಗತ ಸಮಿತಿ ಪಕ್ಕ ಸಾಂಸ್ಕೃತಿಕ ಸಮಿತಿದ ಪ್ರಧಾನ ಸಂಚಾಲಕರೇನ ಆನಂದ್ ಶೆಟ್ಟಿ ಆತ್ಮೀಯ ಮಿತ್ರರು ಆನಂದ್ ಶೆಟ್ರು ಅರೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಬಂದೊಂದಿಲ್ಲ ಮಾತೆಲ್ಲ ಒಂದೇ ಪಾದ ಸ್ವಾಗತ ಬಂದೊಂದು ಈ ಸ್ವಾಗತ ಕಾರ್ಯಕ್ರಮ ಹೊಂದೊಂದಿಲ್ಲ ನಮ್ಮನ್ನ ನಂಚಿನ ರವಿಶಂಕರ್ ಸೋಮೇಶ್ವರ ಬೇರೆಗೆಲ್ಲ ಪ್ರೀತಿದ ಸ್ವಾಗತ ಕೊರೊಂದು ಕಾರ್ಯಕ್ರಮದ ಅಂಚನೆ ಎಲ್ಲಂಜಿ ನಡಪುನಂಚಿನ ಬ್ರಹ್ಮ ಕಲಶ ಉಚ್ಚಯದ ಬಗ್ಗೆ ಪ್ರಸ್ತಾವನೆದ ಮುನ್ನುಡಿ ಕೊರಡು ಪಂಡದು ಶ್ರೀ ವಿದ್ಯಾಧರ ಶೆಟ್ಟರ ವಿನಂತಿ ಮಾಡ್ತಾರೆ. ಕ್ಷೇತ್ರ ಸಾನ್ನಿಧ್ಯದ ಆರಾಧ್ಯ ದೇವತೆ ಅಪ್ಪೆ ರಕ್ತೇಶ್ವರಿಗೆ ಅಡ್ಡಬೂರೊಂದು ಈ ಕ್ಷೇತ್ರವನ್ನು ಎಪ್ಪಲ ಕಾಪುನಂಚಿನ ಕ್ಷೇತ್ರಪಾಲ ದುಪ್ಪುನಂಚಿನ ಶ್ರೀ ಗುಳಿಗ ದೇವ ಪರಿವಾರ ದೇವಲಿಗೆ ನಮ್ಮ ಕೈತಲದ ಮಾಗಣೆ ದೇವರು ಶ್ರೀ ಸೋಮನಾಥಗ ಅಂಚನೆ ಮಾತ ಪರಿವಾರ ದೇವಲಿಗೆ ಅಡ್ಡಬೂರೊಂದು ವೇದಿಕದ ಮಿತ್ತುಪ್ಪುನಂಚಿನ ಗಣ್ಯ ಭಿನ್ನೇರು ನಮ್ಮ ಶ್ರೀ ಕ್ಷೇತ್ರ ಉಳಿಯ ಶ್ರೀ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಮೂಲ್ಯಣ್ಯರು ಶ್ರೀಯುತ ದೇವು ಮೂಲ್ಯಣ್ಯರು ಅಂಚನೆ ಈ ಕ್ಷೇತ್ರದ ಪ್ರಧಾನ ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಷಿತಯರು ವೇದಿಕೆ ಪುನಂಚಿನ ಮಾತ ಗಣ್ಯ ಭಿನ್ನೇರೇನು ನಮಿತೊಂದು ಮಾತ ಎದುರು ಪುನಂಚಿನ ಆತೆ ಗಣ್ಯರು ಮಾತ ಎದುರುಳ್ಳೇರು ಈ ಕ್ಷೇತ್ರದ ಒಂಜಿ ಬುಳೆಚಿಲ್ಗೆ ಈ ಕ್ಷೇತ್ರದ ಇನಿ ನಡಪುನ ಸಭೆ ಸಾಕ್ಷಿ ದಯದ ಬಂಡ ಇತೇನೆ ರವಿಶಂಕರ್ ಪಂಡೇರು ಕರಿ ಅವಧಿಡು ಬ್ರಹ್ಮಕಲಶೋತ್ಸವ ಆನಗೆ ಯಾನು ಜೋಡಣೆ ಇದೆ ಐದು ಬೊಕ್ಕ ನಿರಂತರವಾದ ಈ ಕ್ಷೇತ್ರದ ಸಂಪರ್ಕಡುಲ್ಲೆ ಈ ಕ್ಷೇತ್ರದ ಒವೇ ಕಾರ್ಯಕ್ರಮ ಆಪುಂಡಲ ಐಕ್ ಜೋಡಣೆ ಅದು ಐಟ್ ಒಂಜಿ ಎಲ್ಲಿಯ ಪಾತ್ರವನ್ನು ಯಾನ್ಲದೆತೋನ್ವೆ ಅಂಚಿತ್ತಿನ ನಿರಂತರ ಸಂಪರ್ಕಡು ಈ ಕ್ಷೇತ್ರದ ಬುಳೆಚಿಲ್ನು ತುಯಿನೆ
ಸರಿಸುಮಾರು 21 ವರ್ಷದ ಈ ಕ್ಷೇತ್ರದ ಬುಳೆಚಿಲ್ನ ತೂಯಿನೆ ಪೊಸಕುರಲು ಸುರಾಯಿನ ಎಡ್ದು ಬಕ್ಕ ನಿರಂತರವಾದ ಇಡೆಗು ವರ್ಷಗೂ ಓರ 2 ಸರ್ತಿ ಓರೋರ 3 ಸರ್ತಿಲ ಬರ್ಪುನಂಚಿನ ಕಾರ್ಯಕ್ರಮಗಳು ಅಡ್ದು ಬಕ್ಕ ವಿಶೇಷವಾಯಿನಂಚಿನ ಕಾರ್ಯಕ್ರಮಗಳು ಅಂತ ಒಂದಿಲ್ಲ ಒಂಜಿ ಕ್ಷೇತ್ರ ಎಂಚ ಅಭಿವೃದ್ಧಿ ಆಪಣೊಂದು ಪಣ್ಣಗ ಕೇವಲ ಕಾಸಿತ್ತಿನ ಮಾತ್ರ ಕ್ಷೇತ್ರನ ಅಭಿವೃದ್ಧಿ ಪನ್ಪನ ಸಂಕಲ್ಪ ಇತ್ತನ ಒಂದು ಆಂಡ ಕಾಸದೊಟ್ಟಿಗೆ ಅದೇ ಜನಬಲ ಐಕ್ ಪ್ರೀತಿ ವಿಶ್ವಾಸದ ನಂಬುಕೆದ ಅಂಚಿತ್ತಿನ ಆ ಒಂಜಿ ಪ್ರೀತಿ ವಿಶ್ವಾಸದ ಕಟ್ಟುಪಾಡು ಜನಕ್ಲೇನು ಭಕ್ತ ಬಂಧುಲೇನು ಒಟ್ಟು ಸೇರಾವನಿಟ್ಟು ಈ ಕ್ಷೇತ್ರದ ಆಡಳಿತ ಸಮಿತಿದಾಗಲು ಈ ಕ್ಷೇತ್ರದ ಭಕ್ತ ಬಂಧುಗಳು ನಿಸ್ಸೀಮೇರು ಐಕಿನಿ ಸೇರ್ದಿನ ಜನ ಸಾಕ್ಷಿ ವೇದಿಕೆ ಉಪ್ಪುನಂಚಿನ ಗಣ್ಯ ಬಿನ್ನೇರು ಸಾಕ್ಷಿ ಎದುರುಪುನಂಚಿನ ನಿಕುಲ್ ಸಾಕ್ಷಿ ಈ ರಾತ್ರದ ಪೊರ್ತುಲ ಈತೊಂಜಿ ಮಲ್ಲ ಸಂಖ್ಯೆಡು ಬತ್ತದು ಈ ಕ್ಷೇತ್ರದ ಒಂಜಿ ಆಮಂತ್ರಣ ಪತ್ರಿಕೆ ಎಲ್ಲಂಜಿ ನಡಪನ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೆ ನಮ್ಮ ಮಾತ ಸಾಕ್ಷಿ ಅಪ್ಪನಿಂದ ಪಂಡ ಅವು ರಕ್ತೇಶ್ವರಿ ಅಪ್ಪೆ ನಂಗೆ ಕೊಡ್ತಿನ ಯೋಗ ಅಂದು ಎನ್ನಿಯೊಂದು ಈ ಕ್ಷೇತ್ರಡು ಸರಿಸುಮಾರು 8 ಲಕ್ಷದ ಹೆಚ್ಚಿನ ಅಂದಾಜು ಖರ್ಚಡು ಜೀರ್ಣೋದ್ಧಾರದ ಬೇಲೆಲು ಆವೊಂದುಂಡು ಕರಿ ಅವಧಿಡಿ ಈ ಕ್ಷೇತ್ರ ಬ್ರಹ್ಮಕಲಶೋತ್ಸವ ಆನಗ ಎಲ್ಲಿ ಆದಿತ್ತಿನಂಚಿನ ಈ ಸ್ಥಾನ ಎದುಡಿತಿನಂಚಿನ ಕಂಡ ಸಪುರದ ಕಟ್ಟಪುಣಿ ಇಂದು ಪೂರ ಪೋದು ಬಾರಿ ಪೊರ್ಲುದ ವ್ಯವಸ್ಥೆಡು ಕ್ಷೇತ್ರ ಬೆಳಗಿದು ಬತ್ತಂಡು ಐಡ್ಬಕ ನಿರಂತರವಾದ ಅಭಿವೃದ್ಧಿದ ಬೇಲೆಲ ಒಂದು ಬತ್ತಂಡು ಎದುರ್ದ ಮುಖಮಂಟಪ ಮುಖದ್ವಾರ ಆಂಡು ಐಡ್ಬಕ ಇತ್ತದ ಮೂಜಿನೇ ಹಂತದ ಕೆಲಸವಾದ ಅವಳೊಂಜಿ ಸಭಾಭವನ ಅಂದಿತ್ತು ಎಲ್ಲಿ ಅನ್ನಛತ್ರದ ಲೆಕ್ಕಂತಿನ ಅವಿತ್ತೆ ಮಲ್ಲ ಸಮುದಾಯ ಭವನ ಅದು ಮಲ್ಲ ಸಭಾಭವನವಾದ ಐತೊಟ್ಟಿಗೆ ಒಂಜಿ ಪಾಕಶಾಲೆ ಐತೊಟ್ಟಿಗೆ ಆ ಒಂಜಿ ಅನ್ನಛತ್ರದ ವ್ಯವಸ್ಥೆ ಇದು ಪೂರ ಸರಿಸುಮಾರು 10 ಲಕ್ಷ ಖರ್ಚಿಡು ಆ ಒಂದುಂಡು ಐತೊಟ್ಟಿಗೆ ಮುಖ್ಯವಾದ ಈ ಕ್ಷೇತ್ರದ ನಾಗಬನೊಟ್ಟು ಒಂಜಾತು ತೊಂದರೆಲು ತೋಜಿದು ಬತ್ತಿನ ಕಾರಣಡು ಐನು ಜೀರ್ಣೋದ್ಧಾರ ಮನ್ಪಡು ಪನ್ಪನ ಅಭಿಪ್ರಾಯಲು ತೋಜಿದು ಬತ್ತದು ಆ ಪ್ರಕಾರ ಐನ ಅಭಿವೃದ್ಧಿ ಮನ್ಪಡು ಪನ್ಪನಂಚಿನ ಯೋಚನೆಲು ಚಿಂತನೆಲು ಅಂಡ ಅವೇ ಪ್ರಕಾರ ಆ ನಾಗಬನಲು ಅಭಿವೃದ್ಧಿದ ಬೇಲೆ ಈ ಕ್ಷೇತ್ರದ ತಂತ್ರಿಗಳು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಷತಾಯರ್ನ ಮುತಾಲಿಕೆಡ ಆ ಒಂದುಂಡು ಪ್ರತಿಯೊಂಜಿ ಈ ಕ್ಷೇತ್ರದ ಅಭಿವೃದ್ಧಿದ ಪಿರವುಡ್ಲ ಅರ್ನ ಚಿಂತನೆ ಅರ್ನ ಮಾರ್ಗದರ್ಶನ ನಿರಂತರ ಆ ಒಂದುಂಡು ಅರೆಗಿಲ ಈ ಕ್ಷೇತ್ರಗಳ ಮಲ್ಲ ಸಂಬಂಧದಾದ ಪಂಡ ಈ ಕ್ಷೇತ್ರದ ಬೈಲದ ಪುದರೆಂದು ಬಾಸರಿ ತಾಯರ ಬೈಲು ಪಂಡ ಆಕಲ್ನ ಕುಟುಂಬದಕಲ್ನ ಒಂಜಿ ದೈವ ದೇವೇರು ಇನಿ ಅವು ಊರ್ದಕಲ್ನ ದೈವ ಅದು ಊರ್ದಕಲ್ನ ಸಾರ್ವಜನಿಕ ಒಂಜಿ ದೈವಸ್ಥಾನ ಅದು ಬೆಳಗೊಂದುಂಡು ಶ್ರೀಯುತ ರಾಮದಾಸ್ ಸೋಮೇಶ್ವರ ರೈತ ಅಧ್ಯಕ್ಷರಾದುಲೇರು ಐದು ದುಂಬು ಬಾಬು ಸಪ್ಪಲ್ಲಿ ರೈತ ಅಧ್ಯಕ್ಷರಾದ ನಿರಂತರವಾದ ಬುಳೆಚಿಲ್ಗೆ ಪೊಣೆಯಿನಾರು ಇಂಚ ಈ 2 ಜನ ಹಿರಿಯರನ್ನ ಮುತಾಲಿಗೇಡು ರಕ್ತೇಶ್ವರಿ ಬಳಗ ಪನ್ಪನಂಚಿನ ಜವಣೇರ್ನ ತಂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿರಂತರವಾದ ಪೊಣೆ ಒಂದುಂಡು ಮೊಕುಲ್ನ ಮಾತ ಪೊಣೆಪಾಟಿಗೆಡು ಈ ಕ್ಷೇತ್ರ ಈತೊಂಜಿ ಪೊರುಳುಡು ಈತೊಂಜಿ ವ್ಯವಸ್ಥಿತವಾದ ಮಾತಾ ಕ್ಷೇತ್ರ ಅಭಿವೃದ್ಧಿ ಅಪ್ಪಣ್ಣ ಕೆಲವು ಸರ್ತಿ ಐಟೆ ವ್ಯವಸ್ಥೆಗಾನಾಗ ತೂನಾಗ ಕೆಲವಾತ ತೊಂದರೆ ಲಾಂಡ ನೆಟ್ಟೆ ವ್ಯವಸ್ಥಿತವಾದ ಅಭಿವೃದ್ಧಿದ ಬೇಲೆ ಆ ಒಂದುಂಡು ಪನ್ಪನೆಗೆ ನಿಕುಲ್ ತೂಪನಂಚಿನ ಈ ಕ್ಷೇತ್ರ ಸಾಕ್ಷಿ ಅವಳು ಆಪಿನಂಚಿನ ಪೊರುಳುದ ಆ ಒಂಜಿ ಅನ್ನಛತ್ರ ಸಭಾಂಗಣ ಪಾಕಶಾಲೆ ಐತೊಟ್ಟಿಗೆ ನಾಗಬನ ಐತೊಟ್ಟಿಗೆ ಎದುರ್ದ ಆವರಣಗೊಂಜಿ ಆತ ಇಂಟರ್ಲಾಕ್ದ ಬೇಲೆ ಅವಳು ಬತ್ತಿಂಚಿ ಭಕ್ತಾದಿಲೆಗೆ ವ್ಯವಸ್ಥೆಗೆ ಬೋಡಾದ ಒಂಜಿ ಪೊರ್ಲುದ ಶೌಚಾಲಯದ ವ್ಯವಸ್ಥೆ ಇಂಚೆ ಇಂದು ಮಾತ ಸೇರ್ದಾನಾಗ 8 ಲಕ್ಷದ ಹೆಚ್ಚಿನ ಅಂದಾಜು ಖರ್ಚಿಡು ಈ ಕ್ಷೇತ್ರ ಐತೆ ಯಾನುತು ಇಲೆ ಕೊಡೊಂದು 4ನೇ ಹಂತದ ಜೀರ್ಣೋದ್ಧಾರದ ಬೇಲೆಲು ಪೂರ ಆ ಒಂದುಂಡು ಐಕ್ ಬ್ರಹ್ಮಕಲಶೋತ್ಸವಗಳ ತಯಾರಿ ಆತನ ಬ್ರಹ್ಮಕಲಶೋತ್ಸವ ಅದು ಎನ್ನಲೆ ಕೊಡು 14 ವರ್ಷ ಆಂಡದ ಯಾನಿ ಎನ್ನಿವೆ 2007 ದನ್ನ ಬ್ರಹ್ಮಕಲಶ ಏನಂಚಿನ ಈ ಕ್ಷೇತ್ರ ಈತ 2023 ಪೆರಪ್ಪ ನನೊಂಜಿ ಹಂತದ ಬ್ರಹ್ಮಕಲಶೋತ್ಸವಾಗ ನಮನ ಮಾತ ಒಟ್ಟು ಸೇರನಂಚಿನ ಆ ಒಂಜಿ ಸುಯೋಗನು ಕೊಡ್ದು ಅಪ್ಪೆ ರಕ್ತೇಶ್ವರನ ಯೋಗ ಭಾಗ್ಯಡು ನಮನ ಮಾತ ಒಟ್ಟು ಸೇರಾದ ಈ ಕ್ಷೇತ್ರದ ಅಭಿವೃದ್ಧಿದ ಬೇಲೆದೊಟ್ಟಿಗೆ ಬ್ರಹ್ಮಕಲಶೋತ್ಸವದ ಬೇಲೆಲ ಆ ಒಂದುಂಡು ಈ ಬೇಲೆಗೆ ಮಾತೆರ್ನಲ ನಿರಂತರ ಸಹಕಾರ ಬೋಡು ಭಕ್ತ ಬಂಧುಲ್ನ ನಿರಂತರ ದಾನ ರೂಪದ ಸಹಕಾರ ಶ್ರಮ ರೂಪದ ಸಹಕಾರ ಇಂಚಿತ್ತಿನ ಮಾತ ಸಹಕಾರಲು ಕೂಡ್ದು ಬಣ್ಣಗ ವೇದಿಕೆ ಉಪ್ಪುನಂಚಿನ ಹಿರಿಯರನ ಆಶೀರ್ವಾದ ಗುರು ಹಿರಿಯರನ ಮಾರ್ಗದರ್ಶನ ಇದು ಮಾತ ಸೇರ್ದು ಬಣ್ಣಗ ಕ್ಷೇತ್ರ ನಲಲಾತ್ ಬೆಳಗುಣು ಪನ್ಪುಣೆಗೆ ನಮ್ಮ ತೂಪಿನಂಚಿನ ಈ ರಕ್ತೇಶ್ವರಿ ದೈವ ಸಾನ್ನಿಧ್ಯನೇ ಸಾಕ್ಷಿ ಪಂಡೊಂದು ನಮ್ಮ ಮಾತ ಇನ್ನೆತ್ತ ಬ್ರಹ್ಮ ಕಲಶೋತ್ಸವಗ ಆಯ್ತ ಪೊರ್ಲುದ ಯಶಸ್ಸಿಗೆ ಒಟ್ಟು ಸೇರ್ದು ಸಾಕ್ಷಿಯಾಕ ಅಪ್ಪೆ ರಕ್ತೇಶ್ವರಿ ಶ್ರೀ ಕ್ಷೇತ್ರದ ಗುಳಿಗೆ ಅವು ಪರಿವಾರ ದೈವಲು ಮಾತ ನಂಗೆ ಅನುಗ್ರಹ ಕೊರಡು ಪಂಡೊಂದು ಎನ್ನ ಪ್ರಾಸ್ತಾವಿಕ ಪಾತ್ರವನ್ನು ಉಂಟ ಒಂದುಲೆ ಮಾತೆರೆಗಳ ಎಡ್ಡೆ ಅವಡು ಮಾತೆರೆಗಳ ನಮಸ್ಕಾರ. ನಮ್ಮ ದುಂಬುಗು ಇನ್ನಿತ ಪ್ರಧಾನ ಲೇಸಿಗೆ ಬರೊಂದುಲ್ಲ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆದ ಲೇಸಿ ಬ್ರಹ್ಮಕಲಶೋತ್ಸವಗ ತಯಾರಿಲ ಆತಲು ಐತ ಒಂಜಿ ಆಮಂತ್ರಣ ಪತ್ರಿಕೆ ಬಂಡ ಮಾತೆರೆ
ಮಾತೆರೆನ ಲೆಪ್ಪುನಂಚಿನ ಲೆಪ್ಪೊಲೆ ತಯಾರಾತನು ಆ ಲೆಪ್ಪೊಲೆ ಮಾತೆರೆಗಳ ಮುಟ್ಟೋಡಾಂಡ ಐನು ಒಂಜಿ ಪೊರ್ಲುದ ವೇದಿಕೆಡು ಗಣ್ಯ ಭಿನ್ನೆರ್ನ ಯೋಗ್ಯರ್ನ ಕೈಟು ಬಿಡುಗಡೆ ಮನ್ಪುನಂಚಿನ ಒಂಜಿ ಕಾರ್ಯಕ್ರಮ ಇಂದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪೊರ್ಲುಡು ಮೂರ್ದು ಬರುಡು ಪನ್ಪುನಂಚಿನ ಹಿರಿಯರ್ನ ಆಶೀರ್ವಾದ ನಮ್ಮ ಮಾತೆರ್ನಲ ಸದಾಶಯದೊಟ್ಟಿಗೆ ಬಿಡುಗಡೆ ಅವಡು ಪಂಡೊಂದು ಶ್ರೀ ಕ್ಷೇತ್ರಗೂ ಬತ್ತಿಂಚಿನ ಶ್ರೀ ಕ್ಷೇತ್ರ ಉಳಿಯ ಶ್ರೀ ಧರ್ಮರಸರ ಕ್ಷೇತ್ರದ ಮೂಲ್ಯಣ್ಯರು ಶ್ರೀಯುತ ದೇವು ಮೂಲ್ಯಣ್ಯರು ಈ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮನ್ಪಡು ಇಂದಕ್ಕೆ ಈ ಕ್ಷೇತ್ರದ ಪ್ರಧಾನ ತಂತ್ರಿಗಳು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಬಾಸ್ರಿತಾಯರು ನಮ್ಮ ಟಿ.ಜಿ. ರಾಜಾರಾಮ್ ಭಟ್ರು ಪಂಡೊಂದು ಕೇನೊಂದು ಶ್ರೀಯುತ ದೇವು ಮೂಲ್ಯಣ್ಯರು ತಮ್ಮ ದಿವ್ಯ ಹಸ್ತಡು ಅಮೃತ ಹಸ್ತಡು ಈ ಒಂಜಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮನ್ಪಡು ಈ ಆಮಂತ್ರಣ ಪತ್ರಿಕೆ ಮಾತೆರ್ನಲ ಇಲ್ಲಡೆ ಮುಟ್ಟಡು ಮಾತೆರ್ನಲ ಮನಸ್ಸಿಗೆ ಮುಟ್ಟಡು ಮಾತೆರ್ಲ ಬತ್ತದ ಈ ಒಂಜಿ ಬ್ರಹ್ಮ ಕಲಶೋತ್ಸವ ಸಾಕ್ಷಿ ಅವಡು ಪಂಡೊಂದು ಕೇನೊಂದು ಇತ್ತೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆವೊಂದುಂಡು. ಬ್ರಹ್ಮಕಲಶ ಉಚ್ಚಯದ ಲೆಪ್ಪೋಲೆನೆ ಪೂಜ್ಯ ಧರ್ಮದರ್ಶಿ ದೇವಮೂಲ್ಯಣ್ಣರು ಈ ಕ್ಷೇತ್ರದ ತಂತ್ರಿಲು ಗಣ್ಯಾತಿ ಗಣ್ಯರನ್ನ ದಿವ್ಯ ಉಪಸ್ಥಿತಿ ಕರದಾಳದ ಮೂಲಕ ಈ ಬಿಡುಗಡೆದ ಲೇಸಿಗೆ ಸಾಕ್ಷಿಯಾಕ ಅಂಚನೆ ಈ ಪುಸ್ತಕನು ಶ್ರೀ ಟಿ.ಜಿ. ರಾಜಾರಾಮ್ ಭಟ್ರು ನಿರ್ದೇಶಕರು SCDCC ಬ್ಯಾಂಕ್ ಬೇರೆ ಬಿಡುಗಡೆ ಮಲ್ಪಡೊಂದು ವಿನಂತಿ ಮಲ್ತೋಣೆ ಮತ್ತ ಅತಿಥಿ ಗಣ್ಯರೇ ಕೈ ಸೇರೋಡು. ರಶೀದಿ ಪುಸ್ತಕ ಬಂಡಾವು ಸಂಗ್ರಹದ ಕೇಂದ್ರ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪೊರ್ಲುಡೆ ಆವಡಾಂಡ ಆ ರಶೀದಿ ಪುಸ್ತಕ ಪೂರ ಖಾಲಿ ಆವಡು ಅಂಚಿತ್ತಿನ ಯೋಗ್ಯರ್ನ ಕೈಟವು ಬಿಡುಗಡೆ ಆವೊಂದುಂಡು. ರಾಜಾರಾಮ್ ಭಟ್ರು ಅಮ್ಮೆಂಬಳ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರು SCDCC ಬ್ಯಾಂಕ್ದ ನಿರ್ದೇಶಕರು ಗೋವನಿತಾಶ್ರಯ ನೈತೆ ಸುರುಮಂತೊಂದುಲ್ಲೇರು ಮಾತಲ್ಲ ಐಡ್ದಲು ಹೆಚ್ಚ ವಿದ್ಯಾಕ್ಷೇತ್ರೊಳ್ಳಾರ್ನ ಸೇವೆಲುಂಡು ಐಡ್ದಲು ಹೆಚ್ಚ ಆರೊಂಜಿ ಧಾರ್ಮಿಕ ವೈನಂಚಿನ ಮುಂದಾಳು ಆರು ಒಂಜಿ ತನ್ನ ಹಾರೈಕೆಡು ಕೊಡುಗೈ ದಾನಿಯಾದಿ ರಶೀದಿ ಪುಸ್ತಕವನ್ನು ಬಿಡುಗಡೆ ಮಂತ್ರ ಖಂಡಿತವಾದ ಮೂಲಕ ಬ್ರಹ್ಮಕಲಶೋತ್ಸವದ ಸಂಗ್ರಹಗೆ ದಾಲ ಕೊರತೆ ಆ ಒಂದು ಪಂಪಿನಂಚಿನ ವಿಶ್ವಾಸ ಎಂಕ್ಲೆಗುಂಡು ಅರ್ನ ಅಮೃತ ಹಸ್ತೋಡು ಈ ರಶೀದಿ ಪುಸ್ತಕ ಬಿಡುಗಡೆ ಆತಲು ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರಿಗೆ ಐನು ಕೊಡ್ತೇರು ದೇವು ಮುಳ್ಳ್ಯಣ್ಣರಿಗೆ ಕೊರೊಂದುಲ್ಲೇರು ವೇದಿಗೆಡುಪುನಂಚಿನ ಮಾತಾ ಅತಿಥಿ ಗಣ್ಯರಿಗೆ ಐನು ಕೊರ್ದು ಮಾತೆರ್ನಲ ಯಥಾಶಕ್ತಿದ ಸಂಗ್ರಹ ಐಕ್ ಆವಡ್ ಮಾತ ಈ ಬತ್ತು ಸೇರಿದಂಚಿನ ಭಕ್ತ ಬಂಧುಲು ಮಾತ ಐಕ್ ಕೈ ಸೇರಾವಡ್ ಅಜಿತ್ ಕುಮಾರ್ ಶೆಟ್ರು ಚಂದ್ರಶೇಖರ್ ಪೆರಿಬೈಲು ಅವಳು ಪುರುಷೋತ್ತಮ ಸೋಮೇಶ್ವರ ಮಕ್ಕಳು ಪೂರ ವೇದಿಕೆಡುಲೇರು ಸಮಿತಿ ದಕ್ಕಲು ಪ್ರಮುಖರು ಐಟ್ಲ ಶ್ರೀ ಕ್ಷೇತ್ರದ ಕೋಶಾಧಿಕಾರಿಗಳು ಅಜಿತ್ ಕುಮಾರ್ ಶೆಟ್ರು ಆರ್ನ ಕೈಕ್ ದೇವು ಮುಳ್ಳ್ಯನ್ನೆಲ್ಲ ಒಂಜಿ ರಶೀದಿ ಕೊರಡು ಮಾತೆರ್ಲ ಸೇರ್ದು ದಿಂಜೋಡು ಸಂಗ್ರಹ ಬ್ರಹ್ಮಕಲಶೋತ್ಸವಾದ ನನೊಂಜಿ ಕ್ಷೇತ್ರದ ಅಭಿವೃದ್ಧಿಗೆ ಕಾಸು ಒರಿದು ಬರಡು ಆತ್ಮೀಯ ಬಂಧುಲೆ ರಡ್ಡು ಹಂತದ ಬಿಡುಗಡೆ ನಮ್ಮ ಈ ರಸೀದಿ ಪುಸ್ತಕದ ಫಸ್ಟ್ದ ಬುಕ್ಕನು ನಮ್ಮ ಯೋಗಿನಿ ಕಿಶೋರ್ ಆರು ಪಂತೀರು ಮೂಲ್ಯಣ್ಣ ಕೈಟ ಏನು ಹೆಂಗೆ ಎತ್ತಾವಡು ಯಾನು ಒಂಜಾತ ದುಡ್ಡುನು ಏನಕ್ಕೆ ಮಂತ್ ಕೊರಪೆ ಅಂದ ಯೋಗಿನಿ ಕಿಶೋರ್ ಪಂತೀರು ಅರೆಗೆ ಬರ್ರೆ ಅವನ ಬೈಜೀರ್ ಅರ್ನ ಕಿಶೋರಣ್ಣ ಒಲ್ಲೇರು ಆರು ಬತ್ತದ ಮೂಲ್ಯನಡ ಅವನ ಬುಕ್ ಎತ್ತೊಂಡು ವಿನಂತಿ ಬಂದಿಲ್ಲ ಉಡುಪುನಿ ಶ್ರೀಮತಿ ಯೋಗಿನಿ ಕೆನರಾ ಬ್ಯಾಂಕ್ ರಡ್ಡು ಜನಲ ಕಾಸನ್ನು ನಿರಂತರ ಲೆಕ್ಕ ಮನ್ಪುಣಕುಲು ಆ ಕಾಸು ಸಂಗ್ರಹ ರೂಪಡು ಕೂರ್ದು ಬರಡು ಬಂಡೊಂದು ಆರು ಈ ಒಂಜಿ ರಶೀದಿ ಪುಸ್ತಕವನ್ನು ದೇವು ಮೂಲ್ಯಂಡ್ರ ಕೈಟ್ ದೆತ್ತೊಂದುಲ್ಲೇರು ಸೊಲ್ಮೇಲು ಇತ್ತೆ ಮೂಜಿನ ಹಂತದ ಒಂಜಿ ಬಿಡುಗಡೆ ಉಂಡು ಈ ಕ್ಷೇತ್ರದ ಒಂಜಿ ಭಿತ್ತಿ ಚಿತ್ರ ಮೂಲು ತಯಾರಾದುಂಡು ವೇದಿಕೆಗೆ ಈ ಭಿತ್ತಿ ಚಿತ್ರನು ಅನಾವರಣ ಮನ್ಪುನಂಚಿನ ಬೇಲೆ ಇಂದೇನು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಶ್ರೀಯುತ ಹರೀಶ್ ಕುತ್ತಾರ್ ಆರಿಂದೇನು ಬಿಡುಗಡೆ ಮನ್ಪಡು ಬಣದಕ್ಕೇನೊಂದಿಲ್ಲ ಹೊರಳುಡೆ ತೋಜಿದು ಬರ್ತದೆ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಹೊರೆ ಕಾಣಿಕೆದ ಒಂದು ಪ್ರಚಾರ ಹೊರಳುಡೆ ಆದು ಈ ಕ್ಷೇತ್ರ ನನಲಾತಿ ಬೆಳಗೆರ ಅಪ್ಪೆ ರಕ್ತೇಶ್ವರಿನ ಅನುಗ್ರಹ ಉಪ್ಪಡು ಬಣ್ಣದು ಹರೀಶಣ್ಣ ಸೊಲ್ಮೇಲು
ಮೂಜಿ ರೀತಿಡು ಈ ಕ್ಷೇತ್ರಡು ಬಿಡುಗಡೆ ಐತೊಟ್ಟಿಗೆ ಪ್ರಚಾರ ಫಲಕದ ಒಂಜಿ ಭಿತ್ತಿ ಪತ್ರದ ಅನಾವರಣ ಲಾಂಡ್ ಇಟ್ಲ ಪ್ರಚಾರ ಆದ್ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪೊರ್ಲುಡೆ ಆವಡು ಪನ್ಪಿನಂಚಿನ ಮಾತ್ ಪತ್ರಿಕೆಯನ್ನು ಬಿಡುಗಡೆ ಮಂತಿನಂಚಿನ ಶ್ರೀ ಕ್ಷೇತ್ರ ಉಡಿಯ ಇತ್ತೆ ಆಶೀರ್ವಚನ ಇತ್ತದ ಈ ಶುಭ ಸಂದರ್ಭ ರಕ್ತೇಶ್ವರಪ್ಪನ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆದ ಬಿಡುಗಡೆದ ಸೇರಿಸಿಡು ನಮ್ಮ ಮಾತ ಉಲ್ಲ ಬ್ರಹ್ಮಕಲಶೋತ್ಸವ ನಮ್ಮ ತುಳುನಾಡು ಮಸ್ತ್ ಪ್ರಾಮುಖ್ಯತೆಯನ್ನು ಪಡೆಯನಂಚಿನವು ನಮ್ಮ ಮಿತ್ತು ದಿಕ್ಕು ಪೋಣಂದಾಂಡ ಅವಳು ಬ್ರಹ್ಮಕಲಶ ಖಂಡಿತ ಇಜ್ಜಿ ಕೆಲವರಿಗೆ ಬ್ರಹ್ಮಕಲಶ ದಾಯ ಆವೋಡು ಮನ್ಪಿನಲ್ಲ ಗೊತ್ತಿಜ್ಜಿ ಮುರಣಂಜಿ ವ್ಯಕ್ತಿಲು ಬತ್ತದು ಎಂಡು ಒಂಜಿ ಪ್ರಶ್ನೆ ಪಾಡಿಯರು ಅನ್ನ ಎಂಕಲ ಊರುಡು ಪೂರ ಬ್ರಹ್ಮಕಲಶ ಪನ್ಪಿನವು ಇಜ್ಜಿ ಆಂಡ ಈ ತುಳುನಾಡು ಓಲು ಪೋಂಡುಂಡಲ ದೈವ ದೇವಸ್ಥಾನಲೆಡು ಬ್ರಹ್ಮಕಲಶೋತ್ಸವ ನಡತೊಂದುಂಡು ಐತ ಪ್ರಾಮುಖ್ಯತೆ ಇಂಚಿನ ಅವು ದಾಯಿಗೋಸ್ಕರ ನಡಪುಂಡು ಪಂಡದು ಆ ಪಕ್ಕ ನಂಕ್ ಪೂರ ತಿರಿದತ್ತು ಕೆಲವರನ್ನ ಉಪದೇಶದ ಕೇಂದಿನಂಚಿನವು ಎಂಕಲ್ನ ತಂತ್ರಿ ವರ್ಗದಕ್ಕಲ್ಲ ಪೂರ ಎಂಕ್ಲಿಗೆ ಒಂತೆ ತಿರಿದಿನ ವಿಷಯಗಳು ನಮ್ಮ ಅಕ್ಲಿ ಪನೋಡಾಪುಂಡು ಬ್ರಹ್ಮಕಲಶೋತ್ಸವ ಪಂಡ ಇನಿ ಒಂಜಿ ವ್ಯಕ್ತಿಗೆ ಅನಾರೋಗ್ಯ ಆಪುಂಡು ಅನಾರೋಗ್ಯ ಆನಗ ನಮ್ಮ ಡಾಕ್ಟರ್ ನೋಡೆ ಪೋಪ ಐಕ ಔಷಧಿನ ಮಲ್ಪುವ ಐದು ಒಕ್ಕನಕು ಗುಣ ಆಪುಂಡು ಅವೇ ಪ್ರಕಾರ ದೈವಸ್ಥಾನಲೆಡು ಕೂಡ ಪ್ರದ್ರಾಡೋಷಗುರ ಬ್ರಹ್ಮಕಲಶವ ನಡಪೋಡು ಪಂಪಿನ ನಮ್ಮ ತುಳುನಾಡು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ದಾಯಗ ಅವಡು ನಮ್ಮ ಒಂಜಿ ದೇವರಿಗೆ ಬ್ರಹ್ಮಕಲಶ ಅವ್ರು ಏಪಲ ಶುಚಿರ್ ಭೂತಾನೆ ಆಂಡ ನಮ್ಮ ಕೈ ಮುಗಿನಂಚಿನ ನಮ್ಮ ಹಿಂದೂ ಸನಾತನ ಧರ್ಮ ಇಂಚ ಪಂಡ ನಮ್ಮ ಕಲ್ಲು ತೃಣ ತಿರಡು ಪ್ರತಿ ಒಂಜಿ ವಸ್ತುಲೆಡ್ಲ ದೇವರನ್ ತೂಯಿನಾಕುಲು ನಮ ಅವು ಕಲ್ಲಾಂಡಲಾವು ವಾ ವಿಧದ ವಸ್ತುಲಾಂಡಲಾವು ನಮ್ಮ ದೇವರನ್ನ ಇಟ್ಟು ತೂಪ ನಮ್ಮ ಒಂಜಿ ಏಕಾದೃಷ್ಟಿಡು ಒಂಜಿ ವಸ್ತುನು ತೂಣುಂದಾಂಡ ಅವು ನಮ್ಮ ಕಲ್ಪನೆ ದೇವರಾದೆ ಉಪ್ಪುಂಡು ಐಟ್ ಎತೋ ಜನಕ್ಕುಲು ಎಡ್ಡೆಗೋಸ್ಕರ ಪ್ರಾರ್ಥನೆ ಮಲ್ತು ಉಪ್ಪೇರು ಕೆಲವರು ಹಾಳುಗೋಸ್ಕರ ಪ್ರಾರ್ಥನೆ ಮಲ್ತು ಉಪ್ಪೇರು ಒಂದು ವಿಚಾರಕ್ಕೆ ಬನ್ನೊಲಿ ದಯಪಂಡಂದಾಂಡ ಒಂಜಿ ಕಣ್ಣು ಪೋಂಡ ఆయన ಕುಡಂಜಿ ರಡ್ಡು ಕಣ್ಣು ಪೋಡು ಎಂದು ದೇವರಿಗೆ ಅರಿಕೆ ಮಲ್ಪನ ಅಂಚಿನಕುಲ್ಲ ಗುಣ ತಕಲು ಏತೋ ಜನ ಉಲ್ಲೇರು ಅಪ್ಪಗ ದಾದಾಪುನ್ ಪಂಡ ನಮ್ಮ ಏರು ಭಕ್ತಿಪೂರ್ವಕವಾದ ಪ್ರಾರ್ಥನೆ ಮಲ್ತೊಂದುಲ್ಲನ ಅವು ಅಡೆ ಮುಟ್ಟುಂಡು ಅವು ಮಾತ್ರ ತಂದೆ ನಮ್ಮ ಇನಿ ಪೂ ಆವಡು ದೇವರಿಗೆ ಅರ್ಚನೆ ಮಲ್ಪನಂಚಿನ ಬಿಲ್ವ ಪತ್ರಲು ಆವಡು ಇಂಚಿನ ಕಲ್ಮಶಡು ಓಲೋಲು ದೊಂಕು ದುಪ್ಪಿರ ಪನ್ಯಾರ ಸಾಧ್ಯ ಇಜ್ಜಿ ಐನು ಪೂರ ನಮ್ಮ ದೇವರಿಗೆ ಅರ್ಪಣೆ ಮಲ್ಪುವ ಅಪಾಗ ಐತ ಚೈತನ್ಯ ಆ ಕಲ್ಲಿಡಿತ್ತಿನ ಚೈತನ್ಯ ಕಮ್ಮಿ ಒಂದು ಬತ್ತಿಲಕನೆ ನಮ್ಮ ಬೇಡಿಕೆ ಈ ಡೈರಿಯರ ಕಷ್ಟ ಆಪುಂಡು ಒಂದು ಅವು ಶುಚಿ ಆವಡು ಎಂಚ ಶುಚಿ ಆವಡು ನಮ್ಮ ಅನಾರೋಗ್ಯದಿಂದ ಡಾಕ್ಟರ್ ನಡೆ ಪೋದು ಎಂಚ ನಮ್ಮ ಔಷಧಿನ ತೆತ್ತನ್ವನ ಅಂಚೆನೆ ದೇವರೇ ಕೂಡ ಕೆಲವು ವಿಧದ ಸಮಿತಿಯಲ್ಲುಂಡು ಅಶ್ವತ್ಥ ಆವಡು ಗೋಲಿ ಆವಡು ಅಂಚೆನೆ ಮಾತಾ ಕೆಲವು ಬಗೆದ ಔಷಧಿ ರೂಪ ಅಂಚಿನ ವಸ್ತುಲಿನ ಪರಿಕರಲಿನ ಪೂರ ಆ ನೀರಿಗೆ ಪಾಡ್ದು ದೇವರಿಗೆ ಅಭಿಷೇಕ ಮಲ್ಪುವ ಆ ಅಭಿಷೇಕ ಮಲ್ತನಾಗ ಅವು ಶುಚಿರ್ಭೂತವಾದ ಐಡಿತ್ತಿನ ಇಂಗ್ಲಿಷ್ ಪನ್ಪೇರು ನೆಗೆಟಿವ್ ಬಂದು ಅವು ಸಂಪೂರ್ಣ ಪೋದು ಅವು ಧನಾತ್ಮಕವಾಯಿನಂಚಿನ ನಂಗೆ ಕೋರ್ಪುಂಡು ಅವಾಗ ಅವು ಪರಿಪೂರ್ಣತೆಯನ್ನು ಪಡೆಯರ ಸಾಧ್ಯ ಉಂಡು ಪಂಪಿನವು ಬ್ರಹ್ಮಕಲಶದ ಒಂದು ವಿಷಯ ಎಂದು ಪನ್ಯರ ಎಂಕ್ ತಿರಿದಿನ ವಿಚಾರನು ತಿರಿದಿನ ವಿಚಾರ ಈ ವೇದಿಕೆಡೆಯನ್ನು ತನ್ನೊಂದುಲ್ಲೆ ಅಂಚನೆ ನಮ್ಮ ಹಿರಿಯಾಕುಲು ಇನಿ ನಮ್ಮ ವಿದ್ಯಾಧರ ಪಂಡಿರು ಅರ್ನ ಅಜಿಪ ವರ್ಷದ ಅನುಭವನು ಎಂಗ ಪಂಡೇರ್ ಮೂಲು ಈ ಕ್ಷೇತ್ರ ಎಂಚಾಂಡು ಎಂದು ಸತ್ಯ ಆರ್ ಪಣ್ಣೆಟ್ ನೂದಕ್ಕೆ ನೂದು ಸತ್ಯ ದಾಯ ಪನ್ಪೆಂದು ಪಂಡ
ಒಂಜಿ ಬ್ರಹ್ಮಕಲಶ ಆವಡ್ ಅತ್ತು ಜೀರ್ಣೋದ್ಧಾರ ಪ್ರಕ್ರಿಯೆ ಆವಡಂದಾಂಡ ಆತು ಮಲ್ಲ ಸುಲಭದ ಕೆಲಸ ಅತ್ತವು ಅವು ಒರಿಯರ್ದು 2 ಜನ ಖಂಡಿತ ಆಯ್ರೆ ಸಾಧ್ಯ ಇಜ್ಜಿ ಐತು 10 ಜನ ಸೇರ್ನೇ ಪತ್ತಿತ್ತಿನಲ್ಪ ಮುತ್ತು ಉಂಡು ಒಂದು ಅವು ಮಾತ್ರ ತಂದೆ ಎಂಕ್ ರಾಮದಾಸನ್ ನೇಪಲ ಪನ್ನೀರುಂಡು ಓಲ್ಪೋಂಡು ಕೇಂಡಲ ಮುಲ್ತ ಜವನೇರು ರಕ್ತೇಶ್ವರಿ ಬಳಗ ಪಂಡ ವಾ ಊರುಗು ಪೊಂಡಲ ಐಕೊಂಜಿ ಮನ್ನನೆ ಉಂಡು ಗೌರವ ಉಂಡು ದಾಯ ಪಂಡ ಹಕ್ಲು ಶ್ರಮಜೀವಿಲು ಉಂಡು ಎಂಚಿನ ಕೆಲಸ ಇತ್ತನ್ಲ ಅಕಲ ಆಪೂಜಿ ಪನ್ಪುನ ಇಜ್ಜಿ ಅವು ಮಾತ್ರ ತಂದೆ ಮೂಲ ಮಹಿಳಾ ಮಂಡಳಿ ಉಂಡು ಪನ್ಪುನ ತಿರಿಯ ಆರು ಮುರಣೆಂಜಿ ಪಂಡೇರು ವಿಷಯ ಎಂಕಲ್ನ ಮಹಿಳಾ ಮಂಡಳಿ ಕೂಡ ಒಂಜಿ ಬೊಳ್ಳಿದ ಪ್ರಭಾವಳಿ ಆವಡು ಒಂದು ಪಂಡೇರು ಮಹಿಳೆಯರು ಪೂರ ಐಕ ಸಮಲ್ಪಡು ಅವು ಆದು ಮುಗಿನ ಎಂದು ಪಂಡೇರು ಎಂಕ ವಿಶೇಷ ಅಂತೋಜುಂಡು ಅಂಚನೆಂಟಾದ್ರೆ ಇಂಚಿನ ಬರ್ಮಕಲಶ ಮಾತ ಇಂಚಿನ ಸಂಘಟನೆಲು ಇಂಚಿನ ಒಂದು ಜವನೇರು ಮಹಿಳೆಯರು ಇತ್ತು ನಾಂಡ ಸಾಂಗವಾದ ನೆರೆಯವರ ಸಾಧ್ಯ ಉಂಡು ನಂಗೊಂಜಿ ಹಿರಿಯರು ಪನ್ಪೇರು ನಮ್ಮ ಪ್ರತಿ ಒಂಜಿ ವಸ್ತುಡ್ಲ ಬೇಲೆ ಆವಡು ಬ್ರಹ್ಮಕಲಶೋತ್ಸವಾಡು ಆ ವಿಷಯವಲ್ಲ ನಮ್ಮ ಜಪ್ಪುನಗ ಕಷ್ಟ ಪನ್ಪುನ ಸಾಮಾನ್ಯನೇ ಕಷ್ಟ ಉಪ್ಪೊಡೆ ಆಂಡ ನಮ್ಮ ಅಚಲವಾಯಿನ ನಂಬಿಕೆ ದೇವರನ್ನ ಮಿತ್ತು ನಂಬಿಕೆ ಇತ್ತಂದಾಂಡ ಆ ಕಷ್ಟ ನಂಗೆ ಪಾಠ ಆದುಪ್ಪುಂಡು ನಂಬಿಕೆ ನಂಗೆ ಶಕ್ತಿ ಆದು ತೋಜಿದು ಬರ್ಪುಂಡು ಪನ್ನದು ನಂಗೆ ಹಿರಿಯಕ್ಕಲು ಪಂತಿನ ವಚನಲು ಸತ್ಯವು ಅಂಜನೆ ಇನಿತ ಪೊರ್ಲಕಂಠದ ಲೇಸ್ ಎಲ್ಲಂಜಿ ಆಪುನಂಚಿನ ಬ್ರಹ್ಮಕಲಶೋತ್ಸವ ಸಾಂಗವಾದ ನೆರವೇರಾಡು ಆ ದೈವ ದೇವರನ್ನ ಪೂರ್ಣ ಅನುಗ್ರಹ ಐಟಿನಿ ಪರಿಪೂರ್ಣವಾದ ವ್ಯಕ್ತಿ ದಿಕ್ಕದೇರು ದಯ ಪಂಡಂದಾಂಡ ಕುತ್ತಾರ ಹರಿಶರ್ ಅಧ್ಯಕ್ಷರು ಮಲ್ತೇರು ಅರ್ನ ಒಡನಾಟ ಎಂಗ ಮಸ್ತ್ ಉಂಡು ಎಂಕಲ್ನ ಸ್ವರ್ಣಬಿಂಬ ನಿರ್ಮಾಣ ಪೊರ್ತುಡ್ಲ ಬ್ರಹ್ಮಕಲಶೋತ್ಸವ ಹೊರ್ತುಡ್ಲ ಆರ ಅಧ್ಯಕ್ಷ ಸ್ಥಾನವನ್ನು ಪರಿಪೂರ್ಣವಾದ ನೆರವೇರಿಸಿದ ಕೊರ್ತೇರು ಅಯ್ಯ ಯೋಗ್ಯವಾದ ವ್ಯಕ್ತಿಗೆ ಆ ಪದವಿ ತಿಕ್ಕದನ್ನು ಪನ್ನಾಗ ಎಂಕ ಸಂತೋಷ ಒಂದು ಯಶಸ್ವಿ ಆಪುನೇಕ್ ಪನ್ಪುಂಡೇಕ್ ಓಲ ಅಡೆತಡೆ ಬರಂದು ಪನ್ಪಿನ ಒಂಜಿ ವಿಚಾರ ಈ ವಿಷಯ ಪಂಡ ಉಲ್ಲ ಅವೇ ಎಲ್ಲಂಜಾಪುನಂಚಿನ ಬ್ರಹ್ಮಕಲಶೋತ್ಸವ ಸಾಂಗವಾದ ನೆರವೇರಾಡು ಆ ಸೋಮನಾಥನ ದೇವೇರ್ನಲ್ಲ ಆ ರಕ್ತೇಶ್ವರಿ ಅಪ್ಪನ ಪೂರ್ಣ ಅನುಗ್ರಹ ನಿಕ್ಲೆ ಇತ್ತದು ಪೊರ್ಲು ನಡಪಾಡು ಪಣಂದು ಈ ಪೊರ್ತುಡು ಎನ್ನ ಆಶೀರ್ವಾದ ವಚನನು ಆ ದೇವರನ್ನ ಪಾದಾರವಿಂದಾಗೂ ಸಮರ್ಪಣೆ ಮಾಡ್ತೊಂದುಲ್ಲೆ ಆಶೀರ್ವಚನದ ಸಂದೇಶ ಕೊರಿಯರು ಶ್ರೀಯುತ ದೇವು ಮುಳ್ಳೆಣ್ಣರು ಅವರಿಗೆ ಸೊಲ್ಮೆ ಸಂದ ಒಂದು ಇತ್ತೆ ಈ ಒಂಜಿ ಬ್ರಹ್ಮಕಲಶೋತ್ಸವಕ್ಕೆ ರಶೀದಿ ಪುಸ್ತಕವನ್ನು ಬಿಡುಗಡೆ ಮಂತಿನಂಚಿನ ನಮಕ್ ಧಾರ್ಮಿಕವಾದ ಮಾತಾ ಕ್ಷೇತ್ರವುಳ್ಳ ಮುಂಚೂಣಿ ಮಾರ್ಗದರ್ಶನ ಕೊರ್ಪುನಂಚಿನ ಶ್ರೀಯುತ TG ರಾಜಾರಾಮ್ ಭಟ್ರು ಸಂದೇಶದ ರಶೀದಿ ಪುಸ್ತಕ ದಿಂಜುನಂಚಿನ ಉತ್ತೇಜನದ ಪಾತ್ರ ಪಣದು ಕೇಳೋದು. ರವಿಶಂಕರ್ ಅವರು ತುಂಬ ದಿವಸಗಳಿಂದ ಈ ಕಾರ್ಯಕ್ರಮ ಬಗ್ಗೆ ನನಗೆ ಆಗಾಗ ನೆನಪು ಮಾಡೋರು. ಅವ್ರಿಗೇನೊಂದು ಭಯ ಇತ್ತು, ಭಟ್ರು ತಪ್ಪವೇರು ಅಂತ ಏನೋ ಭಯ ಇತ್ತು, ಯಾಕೆಂದು ಗೊತ್ತಿಲ್ಲ. ಆದರೆ ಯಾವಾಗ ರವಿಶಂಕರ್ ಅವರು ನನಗೆ ಈ ಕ್ಷೇತ್ರದ ಈ ಕಾರ್ಯಕ್ರಮ ಬರಬೇಕು ಅಂತ ಫೋನ್ ಮಾಡಿದ್ರು, ಮರುಗಳಿಗೆಯಲ್ಲಿ ನನ್ನ ಮಗಳಿಗೆ ಮದುವೆ ನಿಶ್ಚಯ ಆಯಿತು. ಸಂತೋಷ. ಮರುಗಳಿಗೆಯಲ್ಲಿ ರಕ್ತೇಶ್ವರಿಯ ಪೂರ್ಣ ಪ್ರಸಾದವನ್ನು ಫೋನ್ ಮೂಲಕ ನನಗೆ ರವಿಶಂಕರ್ ಕೊಟ್ಟಿದ್ದಾರೆ ಮೂಲ್ಯಣ್ಣ. ಇದಕ್ಕಿಂತ ದೊಡ್ಡ ರಕ್ತೇಶ್ವರ ಮಹಿಮೆ ಅಂದ್ರೆ ಏನು? ಈ ಮಣ್ಣಿನ ಸಾರ ಅಂತದ್ದು, ಈ ಮಣ್ಣಿನ ಸಾರ ಅದು. ಈ ಮಣ್ಣಿನ ಸಾರ ಸರ್ವಸ್ವ ಏನು ಅಂತಂದ್ರೆ 10 ಇದ್ದಲ್ಲಿ ಮುತ್ತು ಇದೆ. ಪಂಚಭೂತಗಳನ್ನ ಪೂಜೆ ಮಾಡುವವರು ನಾವು. ಮಣ್ಣನ್ನು ಪೂಜೆ ಮಾಡಿದ್ವಿ, ಪುಂಚದ ಮಣ್ಣು ಸುಬ್ರಹ್ಮಣ್ಯದಲ್ಲಿ ಅದೊಂದೊಂದು ಪೂಜೆ ಮಾಡಿದ್ವಿ. ನೀರನ್ನು ಪೂಜೆ ಮಾಡಿದ್ವಿ, ಗಂಗೆ ಯಮುನೆ ಜೀವೆ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ನಿನಗೆ ನಮಸ್ಕಾರ ಅಂತ ಸ್ನಾನ ಮಾಡುವಾಗ ನಮಸ್ಕಾರ ಮಾಡಿದ್ವಿ. ಯಜ್ಞಕುಂಡದಲ್ಲಿ ಬೆಳಗುವಂತಹ ಆ ಯಜ್ಞ ಶಿಖೆಯಲ್ಲಿ ಪರಮಾತ್ಮ ವ್ಯವಸ್ಥಿತ, ಹಾಗಲ್ಲ ಭಾಷಂತಾರೆ, ಪರಮಾತ್ಮ ವ್ಯವಸ್ಥಿತ. ಎಲ್ಲಿ ಪರಮಾತ್ಮ ಇದ್ದಾನೆ? ಯಜ್ಞ ಕುಂಡದಲ್ಲಿ ನಿಗಿ ಹೊಳೆಯುವ ಆ ಹೋಮ ಕುಂಡದ ಮೇಲೆ ಹೊಳೆಯುವ ಆ ಅಗ್ನಿ ಜ್ವಾಲೆಯ ತುದಿಯಲ್ಲಿ ಶಿಖೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಪೂಜೆ ಮಾಡ್ತಾ, ಗಾಳಿಯನ್ನು ವಾಯುದೇವ ಅಂತ ಪೂಜೆ ಮಾಡ್ತಾ,
ಆಕಾಶದಲ್ಲಿ ಅಶ್ವಿನಿ ದೇವತೆಗಳನ್ನು ಪೂಜೆ ಮಾಡ್ತಾ ಪಂಚಭೂತಗಳನ್ನ ಪೂಜೆ ಮಾಡಿದವರು ನಾವು. ಮಣ್ಣಿಂದ ಹುಟ್ಟಿ ಕೆಲವು ದಿವಸಗಳ ಕಾಲ ಆಟವನ್ನಾಡಿ, ಕೆಲವು ದಿವಸಗಳ ಕಾಲ ಹಠವನ್ನು ಸಾಧಿಸಿ, ಕೆಲವು ದಿವಸಗಳಲ್ಲಿ ದ್ವೇಷವನ್ನು ಮಾಡಿ, ಕೊನೆಗೆ ಏನೂ ಆಗದಾಗ ಬಂದು ದೇವರ ಮುಂದೆ ಮಂಡಿ ಇವರು ನಮಸ್ಕಾರ ಮಾಡೋ ಜನ ನಾವು. ಗಂಭೀರವಾದ ಚಿಂತನೆ ಮಾಡುವ ದಿವಸ ಇವತ್ತು. ಮನಸ್ಸುಗಳ ಮಧ್ಯೆ ತಿಕ್ಕಾಟ, ಮನಸ್ಸುಗಳ ಮಧ್ಯೆ ಭೇದ. ಈ ಮನಸ್ಸುಗಳನ್ನು ಒಟ್ಟು ಮಾಡುವಂತಹ ಕಾರ್ಯ ಇಂಥ ಕ್ಷೇತ್ರದಿಂದ ಆಗಬೇಕು ಅಂತ ಆಸೆ ಮಾಡುವವರು ನಾನು. ರಕ್ತೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ, ಭಾರಿ ದೊಡ್ಡ ಖರ್ಚಿನಲ್ಲಿ ಅನ್ನದಾನಕ್ಕೆ ಕಟ್ಟೆಗಳನ್ನು ಕಟ್ಟಿ, ಈ ಕ್ಷೇತ್ರದಲ್ಲಿ ನಾಗ ಸಾನ್ನಿಧ್ಯವನ್ನ ಉಜ್ವಲವಾಗಿ ಮೇಲೆತ್ತಿ, ನಾಡಿದ್ದು ಬ್ರಹ್ಮಕಲಶೋತ್ಸವ ದಿನಗಂಟು ನಿಶ್ಚಯ ಮಾಡ್ತಾ, ಪರಿವಾರ ದೈವಗಳನ್ನು ಕೂಡ ಬಿಡದೆ ಅವರನ್ನು ಜೊತೆ ಸೇರಿಸಿಕೊಂಡು ಎಲ್ಲವನ್ನು ಜೀರ್ಣೋದ್ಧಾರಗೊಳಿಸಿ ಬ್ರಹ್ಮಕಲಶೋತ್ಸವಕ್ಕೆ ನೀವು ಸಿದ್ಧತೆ ಮಾಡಿದ್ದೀರಿ. ಈ ಬ್ರಹ್ಮಕಲಶೋತ್ಸವ ಯಶಸ್ವಿ ಆಗ್ತದೆ ಅನ್ನೋದಕ್ಕೆ ನನಗೆ ಯಾವುದೇ ಸಂಶಯ ಉಳಿದಿಲ್ಲ. ಬಾಲಚಂದ್ರ, ಯಾವ ಸಂಶಯ ಉಳಿದಿಲ್ಲ. ನೆರೆದ ಜನಸ್ತೋಮ ಇದಕ್ಕೆ ಉದಾಹರಣೆ. ನಾನು ಆರಂಭದಲ್ಲಿ ನಿಮ್ಮ ಕ್ಷಮೆ ಕೇಳಬೇಕಾಗಿತ್ತು. ನಾನು 6:15 ಗಂಟೆಗೆ ಬರಬೇಕಾಗಿತ್ತು. ನಾನೊಂದು ದೊಡ್ಡ ಜನ ಆಗಬೇಕು ಅಂತ ನಾನೊಂದು ಅರ್ಧ ಗಂಟೆ ಲೇಟ್ ಮಾಡಿದ್ದು ಸಂತೋಷ. ಈ ಜನಮಲ ಜನಾಪನಂಚ ರವೇಣ ಅನಿವಾರ್ಯ ಪ್ರಸಂಗದಿಂದಾಗಿ ರಕ್ತೇಶ್ವರ ಸನ್ನಿಧಿಗಳು ತಡ ಆಯಿತು. ನಾನು ದೇವಿಯ ಪ್ರಾರ್ಥನೆ ಮಾಡಿದ್ದೇನೆ, ಕ್ಷಮಿಸುತ್ತಾಯಿ ಅಂತ. ನಿತ್ಯ ನಾವು ಪೂಜೆ ಮಾಡೋದು ಹಾಗೆ. ಬೆಳಗಾಗೆದ್ದು ಮನೆಯ ತಾಯಿ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಅಂತೇಳಿ ಕರದರ್ಶನವನ್ನು ಮಾಡಿ ಅದನ್ನ ಉಜ್ಜಿಕೊಂಡು ಕಣ್ಣಿಗಿಟ್ಟು ಆ ಶಾಖವನ್ನು ಪಡೆದು 3 ದೇವಿಯರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಅದು ನಮ್ಮ ತುಳುನಾಡಿನ ಅದು ಸಂಪ್ರದಾಯ. ಸಮುದ್ರೇ ವಸನೇ ದೇವಿ ಪರತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಂತ ಪ್ರಾರ್ಥನೆ ಮಾಡಿ ನಾವು ಬೆಳಗಾಗಿ ಚಾಪೆಯಿಂದೆದ್ದು ನೆಲಕ್ಕೆ ಪಾದಸ್ಪರ್ಶ ಮಾಡುವಂತ ನಮ್ಮ ಸಂಸ್ಕಾರ ನಾವು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಧ್ಯ. ಆದರೆ ರಕ್ತೇಶ್ವರಿಗೆ ಈ ದೇವಸ್ಥಾನ ಗುಡಿ ಕಟ್ಟಿದ್ದಕ್ಕೆ ಸಾರ್ಥಕ, ರಕ್ತೇಶ್ವರ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿದಾಗ ಸಾರ್ಥಕ, ರಕ್ತೇಶ್ವರಿಗೆ ಬ್ರಹ್ಮಕಲಶೋತ್ಸವ ಮಾಡಿ ಸಾರ್ಥಕ ಅಂತ ಅನಿಸ್ತದೆ ಅಂತ ನಾನಾದ್ರೂ ಭಾವಿಸಿಕೊಂಡಿದ್ದೆ. ಇದು ಸಂಸ್ಕೃತಿಯನ್ನ ದಾಟಿಸುವ ಒಂದು ಕೆಲಸ, ಸಂಸ್ಕೃತಿ ದಾಟಿಸುವ ಕೆಲಸ. ಯಾರೋ ಹಿರಿಯರ ಕಾಲದಿಂದ ಬಡವಳಿಯಾಗಿ ಬಂದ ದೇವಸ್ಥಾನ ಹೇಳ್ತಾರೆ, ಬಾಸಂತಾಯರ ಕುಟುಂಬದ್ದು ಅಂತ ಹೇಳ್ತಾರೆ, ಗೊತ್ತಿಲ್ಲ, ಅವ್ರು ಹೇಳಬೇಕು. ಯಾರದ್ದೋ ಬಡವಳಿಯಾಗಿ ಬಂದ ದೇವಸ್ಥಾನವನ್ನ ಇದು ನಮ್ಮದು ಅಂತ ಒಪ್ಪಿಕೊಂಡು ಇದೆಲ್ಲ ನಮ್ಮವ್ರದ್ದು ಅಂತ ಒಪ್ಪಿಕೊಂಡು ನಾವು ಜೀರ್ಣೋದ್ಧಾರ ಮಾಡೋ ಕೆಲಸ ಇದೆಯಲ್ಲ, ಇದು ಅದ್ಭುತವಾದದ್ದು. ಅಣುರೇಣು ತೃಣಕಾಷ್ಟಗಳೇ ಭಗವಂತನಿದ್ದಾನೆ ಅಂತ ಸಿದ್ಧವಾದ ಈ ಕ್ಷೇತ್ರ ಇದು. ಈ ಕಂಬದಲ್ಲಿದ್ದಾನೋ ಅಂತ ಕೇಳಿದಂತೆ ಅಪ್ಪ ಮಗನಿಗೆ. ಹೌದು, ಈ ಕಂಬದಲ್ಲಿಯೂ ಇದ್ದಾನೆ ಅಂತ ಹೇಳಿದಾಗ ವಜ್ರ ಖಚಿತವಾದ ಆ ಕಂಬಕ್ಕೆ ತನ್ನ ಗದಾಘಾತವನ್ನು ಮಾಡಿ ಮಹಾವಿಷ್ಣುವನ್ನ ಸಂಪ್ರೀತಿಗೊಳಿಸಿದಂತ ಆ ಹಿರಣ್ಯಕಶಿಪು ತನ್ನ ತಂದೆಗೆ ವಿಷ್ಣು ದರ್ಶನವನ್ನು ಮಾಡಿಕೊಂಡ ಆ ಬಾಲಕ ಪ್ರಹ್ಲಾದ ನಮಗೆ ಆದರ್ಶ ಆಗಬೇಕು. ಪುಣ್ಯಕೋಟಿಯ ಕಥೆಯನ್ನು 100 ಬಾರಿ ನಾವು ಕೇಳಿದ್ದೇವೆ. ಸಹಜವಾಗಿ ಪೆತ್ತ ಚಲಿಸುವ ದೇವಾಲಯ, ಚಲಿಸುವ ಔಷಧಾಲಯ, ಚಲಿಸುವ ದೇವಾಲಯಕ್ಕೆ ತನ್ನ ರೋಮಗಳಲ್ಲಿ 33 ಕೋಟಿ ದೇವತೆಗಳನ್ನು ಆವಾಹಿಸಿಕೊಂಡು ಚಲಿಸುವ ದೇವಾಲಯ ಅಂತ ಹೆಸರು ಪಡೆದಂತ ಗೋಮಾತೆ. ಯಾವುದು 33 ಕೋಟಿ? 29 ಕೋಟಿಯ 99,99,999 ಪ್ಲಸ್ 1 33 ಕೋಟಿ ಅಲ್ಲ. 12 ಆದಿತ್ಯರು, 11 ರುದ್ರರು, 8 ವಸುಗಳು, ಸೃಷ್ಟಿಕರ್ತ ಬ್ರಹ್ಮ, ಪ್ರಜಾಪಾಲಕ ವಿಷ್ಣು, ಈ 33 ದೇವತೆಗಳ ವರ್ಗ. ಏಕಾದ ರುದ್ರಲ್ಲಿ ಒಬ್ಬ ಶಿವ, 8 ವಸುಗಳ ಒಬ್ಬಾಕೆ ತಾಯಿ ಜಗನ್ಮಾತೆ, ಜಗನ್ಯಾಮಕೆ. ರುದ್ರನ ವರ್ಗ ಏನು ವರ್ಗ? ಈಶ್ವರ, ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ, ಗಣಪತಿಯ ಗಣಗಳು ಒಂದು ವರ್ಗ. ಹೀಗೆ 33 ಕೋಟಿ ದೇವತೆಗಳನ್ನು ತನ್ನ ಮೈಯ ರೋಮ ಕೂಪುಗಳಲ್ಲಿ ಆವಾಹಿಸಿಕೊಂಡು ಚಲಿಸುವ ದೇವಾಲಯ ಅಂತ ಕರೆಸಿಕೊಂಡು ಗೋಮಾತೆ. ಆ ಗೋಮಾತೆಯನ್ನು ವೈಭವೀಕರಿಸುವುದಕ್ಕೆ ಒಂದು ಜನಪದಿಗೆ ಒಂದು ಹಾಡು ನಿರ್ಮಾಣ ಆಗಿದೆ.
ಯಾವುದು ಹಾಡು? ಪುಣ್ಯಕೋಟಿಯ ಕತೆ. ಬೆಳಗಾಗೆದ್ದು ತನ್ನ ಮನೆಯಿಂದ ಗುಡ್ಡಕ್ಕೆ ಹುಲ್ಲು ಮೇಯಲು ಹೋದಂತಹ ಆ ಪುಣ್ಯಕೋಟಿಯನ್ನು ಹುಲಿಯೊಂದು ಅಡ್ಡ ನಿಲ್ಲಿಸಿ ಕುಂತು ನಿನ್ನನೇ ಆಯ್ತು ತಿನ್ಪೆ ಅಂತ ಹೇಳ್ತಂತೆ. ನಾನು ಅರ್ಬುದ, ಕ್ಯಾನ್ಸರ್ ಅಂತ ಅರ್ಥ, ಅರ್ಬುದ ಅಷ್ಟೇ, ಅರ್ಬುದ ಕ್ಯಾನ್ಸರ್. ನಾನು ನಿನ್ನನ್ನು ತಿಂತೇನೆ ಅಂತ ಹೇಳುವಾಗ, ಇಲ್ಲ, ಅಮೃತಮಯವಾದ ಸ್ತನ್ಯದ ದನದ ಹಾಲು, ಅದು ಕ್ಯಾನ್ಸರ್ಗೂ ಮದ್ದು ಅಂತ ಈಗ ಡಾಕ್ಟರ್ ಹೇಳ್ತಾರೆ. ಏಟು ಹಾಲು. ಆ ಪುಣ್ಯಕೋಟಿಯನ್ನ ನಿಲ್ಲಿಸಿದ ಹುಲಿ, ಸ್ವಲ್ಪ ನಿಲ್ಲಪ್ಪ, ಹಟ್ಟಿ ನನ್ನ ಮಗುವಿದೆ, ಹೋಗಿ ಹಾಲು ಕುಡಿಸಿ ಬರ್ತೇನೆ ಅಂತ ಹೇಳಿದ ದನ ಹಟ್ಟಿಗೆ ಹೋಗಿ ವಾಪಸ್ಸು ಹೇಳಿದ ಸಮಯಕ್ಕೆ ಬಂದಾಗ, ನಿನ್ನ ಕೊಂದು ನಾ ಏನು ಪಡೆಯುವೆನು, ಎನ್ನ ಒಟ್ಟಕ್ಕ ನೀನು ಅಂತ ಹೇಳಿ ಆ ಹುಲಿ ಎತ್ತರವಾದ ಗುಡ್ಡೆ ಮೇಲೆ ಹೋಗಿ ಹಾರಿ ಸುಸೈಡ್ ಮಾಡಿಕೊಂಡ. ಹೌದು, ನಮ್ಮ ಹಿರಿಯರು ಮಾಸ್ಟರ್ ಹೇಳಿದ್ರು ಅಂತ ಹೇಳಿದ್ರೆ, ದನ ಗೋವು ಅದು ಪೂಜನೀಯ, ಅದು ಗೋಮಾತೆ. ಗೊತ್ತಾಯ್ತಾ ಮಕ್ಕಳೇ? ಅಲ್ಲ ಅಲ್ಲ, ಒಂದು ಹಂತ ಮುಂದಕ್ಕೆ ಹೋಗಿ ಆ ಹುಲಿಯ ಒಳಗೆ ಕೂಡ ಒಂದು ಹೃದಯ ಇತ್ತು, ಆ ಹುಲಿಯ ಒಳಗೆ ಒಂದು ಅಂತಃಕರಣ ಇತ್ತು, ಆ ಹುಲಿಯ ಒಳಗೆ ಒಂದು ಮೃದುವಾದ ಒಂದು ಆತ್ಮ ಇತ್ತು ಅಂತ ಹೇಳಿದಂಥ ಕಥೆಯನ್ನು ನಾವು ಯಾರು ಯೋಚನೆ ಮಾಡಲೇ ಇಲ್ಲ. ಮುಲ್ಯಣ್ಣ ಯಾರು ಯೋಚನೆ ಮಾಡಲೇ ಇಲ್ಲ. ಎಲ್ಲ ಹೃದಯಗಳಲ್ಲಿ ದೇವರಿದ್ದಾನೆ, ಎಲ್ಲ ಹೃದಯಗಳಲ್ಲಿ ಆತ್ಮ ಇದೆ, ಎಲ್ಲ ಹೃದಯಗಳಲ್ಲಿ ಸ್ನೇಹ ಇದೆ, ಎಲ್ಲ ಹೃದಯಗಳಲ್ಲಿ ಪುಣ್ಯ ಇದೆ. ಅದನ್ನು ನಾವು ತಿಳ್ಕೊಳ್ಳೋಕೆ ಸಾಧ್ಯ ಆದರೆ ಆ ದಿವಸ ನಮ್ಮ ಹೃದಯಕ್ಕೂ ಬ್ರಹ್ಮಕಲಶ ಆಗ್ತದೆ. ಗುಡಿಯಲ್ಲಿರುವ ದೇವರಿಗೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ. ಆ ಶಿಲೆಯ ದೇವರಿಗೆ ಬ್ರಹ್ಮ ಕಲಶ ಎರಿಯುವ ಹೊಂದಂದ್ರೆ ಏನು ಬ್ರಹ್ಮ ಕಲಶ ಅರ್ಥ? ದೊಡ್ಡದು ಅಂತ ಅಷ್ಟೇ. ಒಂದಷ್ಟು 108 ಕಲಶ ಸಣ್ಣದಿಡ್ತಾರೆ, ಒಂದು ದೊಡ್ಡ ಬ್ರಹ್ಮ ಕಲಶ. ದೊಡ್ಡ ಬ್ರಹ್ಮ ಕಲಶ, ಬ್ರಹ್ಮ ಕಲಶ, ದೊಡ್ಡ ಕಲಶದ ಸ್ನಾನ ದೇವರಿಗೆ. ಅದ್ಯಾವ ಕಲಶ? ನನ್ನ ಹೃದಯದ ಕಲಶ. ಅಲ್ಲಿ ಬ್ರಹ್ಮಕಲಶ ಆಗುವುದು ನನ್ನ ಹೃದಯದ ಕಲಶ, ನಾನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಭಕ್ತ ಮಹಾಜನ ಅರ್ಥ ಮಾಡಲಿಕ್ಕೆ ಸಾಧ್ಯ ಆದರೆ ಈ ಬ್ರಹ್ಮಕಲಶಕ್ಕೆ ಅರ್ಥ ಬರ್ತದೆ, ಈ ಬ್ರಹ್ಮಕಲಶಕ್ಕೆ ಅರ್ಥ ಬರ್ತದೆ. ಹೇಳಿ ಕೇಳಿ ಪರಶುರಾಮ ಕ್ಷೇತ್ರ ನಮ್ಮದು, ಪರಶುರಾಮ ಸೃಷ್ಟಿ ಇದು. ಪರಶುರಾಮ ಯಾವುದಕ್ಕೆ ಪ್ರಖ್ಯಾತಿ? ತನ್ನ ತಂದೆಯ ಮಾತನ್ನು ಪರಿಪಾಲಿಸಿ ತನ್ನ ತಾಯಿಯನ್ನು ಮರುಜನ್ಮ ತನ್ನ ತಾಯಿಗೆ ಮರುಜನ್ಮ ಕೊಟ್ಟಂತ ಮಗ. ಎಲ್ಲ ಕರ್ಮ ಹೇಗೆ ಅಂತ ಸಂತೋಷನ ತಾಯಿ ಮಗುವಿನಿಗೆ ಜನ್ಮ ಕೊಡುವುದು ಅಲ್ಲ. ಪರಶುರಾಮ ತನ್ನ ತಾಯಿಗೆ ಮರುಜನ್ಮ ಕೊಟ್ಟವನು. ಅವನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪರಶುರಾಮ ಕ್ಷೇತ್ರ ಪೂಜೆ ಮಾಡ್ತೇವೆ. ರಕ್ತೇಶ್ವರಿಗೆ ಬ್ರಹ್ಮಕಲಶ, ಈ ಕ್ಷೇತ್ರ ಅಧಿದೇವತೆಗೆ ಬ್ರಹ್ಮಕಲಶ, ನಾಗ ನಕ್ಷತ್ರಕ್ಕೆ ಬ್ರಹ್ಮಕಲಶ, ಗುಳಿಗ ನಕ್ಷತ್ರಕ್ಕೆ ಬ್ರಹ್ಮಕಲಶ, ಇದೆಲ್ಲಕ್ಕೆ ಮಿಗಿಲಾಗಿ ಒಂದು ಅನ್ನಛತ್ರ. ಅನ್ನ ಕೊಡುವ ಅನ್ನಪೂರ್ಣೇಶ್ವರನ ಗೌರವ ಕೊಡುವಂಥ ಕ್ಷೇತ್ರ ಈ ಸೋಮೇಶ್ವರದ ಈ ರಕ್ತೇಶ್ವರ ಕ್ಷೇತ್ರ. ಬ್ರಹ್ಮಕಲಶೋತ್ಸವದಿಂದಾಗಿ ಉಜ್ವಲವಾಗಿ ಬೆಳಗಲಿ. ನಮ್ಮ ಒಗ್ಗಟ್ಟು ಬ್ರಹ್ಮಕಲಶ ಮುಗಿಯುವವರೆಗೂ ಕೂಡ ಹೀಗೆ ಇರಲಿ. ಬ್ರಹ್ಮಕಲಶ ಮುಗಿದ ನಂತರ ಈ ಒಗ್ಗಟ್ಟು 100 ಪಾಲಾಗಿ ಬೆಳೆಯಲಿ. ಆ ಕೆಲಸಕ್ಕೆ ತಾಯಿ ರಕ್ತೇಶ್ವರಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಕೂಡ ಒಂದು ಸ್ವಲ್ಪ ನನ್ನ ಕಿಸೆಯಿಂದ ಪ್ರಯತ್ನ ಮಾಡ್ತೇನೆ. ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ನನ್ನ ಜೊತೆ ಇರುವಂತಹ ಜೊತೆಗಾರರನ್ನು ಈ ಕ್ಷೇತ್ರ ಕಡೆಗೆ ಬರುವ ಪ್ರಯತ್ನ ಮಾಡ್ತೇನೆ. ನಾಡಿದ್ದು ಗೋಸೇವಾ ಮಾಸಾಚರಣೆ ಅಂತ ಒಂದು ಪುಣ್ಯ ಕಾರ್ಯ ಇದೆ. ಜನವರಿ 14ನೇ ತಾರೀಕಿನ ಫೆಬ್ರವರಿ 13ನೇ ತಾರೀಕಿಗೆ 1 ತಿಂಗಳ ಕಾಲ ಮಕರ ಮಾಸದಲ್ಲಿ ಗರುಡ ಪುರಾಣ ಉಲ್ಲೇಖ ಮಾಡಿದಂಥ ಮಕರ ಮಾಸದಲ್ಲಿ ಗೋದರ್ಶನ ಮಾತ್ರದಿಂದ ಜನ್ಮಾಂತರದ ಪಾಪಕರ್ಮವನ್ನು ಕಳೆದು ಹೋಗುವುದು ಅಂತ ಇರುವ ಸಂಗತಿಯನ್ನು ಭೂಲೋಕಕ್ಕೆ ಪ್ರಚಾರ ಮಾಡಬೇಕು, ಈ ಪರಶುರಾಮ ಕ್ಷೇತ್ರ ಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಗೋಸೇವಾ ಮಾಸಾಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಆಲಯವಾಗಿರುವ ಗೋಮಾತೆಯನ್ನ ಸೇವೆ ಮಾಡುವಂಥ ಅವಕಾಶವನ್ನ ನಾವೆಲ್ಲರೂ ಕೂಡ ಪಡೆಯೋಣ. ಆ ಮೂಲಕ ರಕ್ತೇಶ್ವರಿಗೆ ಸಂತೋಷ ಕೊಡೋಣ ಅಂತ ಹೇಳ್ತಾ ಕೊಟ್ಟ ಅವಕಾಶಕ್ಕೆ ಒಂದು ನಾನು 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಕ್ಷೇತ್ರಗಳ ಬಹಳ ಸಂಬಂಧವಿತ್ತು. ನಾವು ಏರಿಯಾಗಳು ಹೆಚ್ಚಿಗೆ ಗೊತ್ತುಪ್ಪ ಅಂದು ಸೋಮನಾಥ ದೇವಸ್ಥಾನ ಇಂಚಿನಾಲೊಂದು ವಿಚಾರ ಆವಡಲ್ಲ ಅವು ಉಳಿಯಾಡಬಹುದು ಕೇಂದ್ರದು ಅವಳು ತೀರ್ಮಾನ ಮಾಡ್ಕೊಳ್ಳೋದು ತುಂಬ ದಾಖಲ ಪಂಪಣ ಕೇಂದ್ರ ಅಂಚಿನ ಆ ಕ್ಷೇತ್ರದ ಅಧಿಪತಿ ಐತೆ ಅವಳು ವ್ಯವಸ್ಥೆ ಮಲ್ಪನಾರು ಮೂಲ್ಯಣ್ಣರು ಇಡೆ ಒಯ್ದರು ಅಪ್ಪಣ ಆ ಸೋಮನಾಥ ದೇವರನ್ನ ಅನುಗ್ರಹ ಇಡೆಗಳ ಬರ್ತನೊಂದು ಲೆಕ್ಕ ಅಂಚನೆ ನಮ್ಮ ರಾಜಾರಾಮ್ ಭಟ್ರು ಗೋ ಪೂಜೆ ಮಾಡ್ಕೊಂಡು ಒಂಜಿ ಗೋ ಪೂಜೆ ಅಂತ 33 ಕೋಟಿಗೆ ವಿಶೇಷ ವ್ಯಾಖ್ಯಾನ ಮತ್ತು ಬೇತೆ ಉಂಡು ಆಂಡಲ ಆ ಗೋ ಸೇವೆ ಮಾಡ್ತನಾರು
ಅವು ಆ ಗೋಸೇವೆ 33 ಕೋಟಿ ದೇವತೆಗಳು ಇಡೇ ಬತ್ತಿರಂದೇ ಅರ್ಥ. ಅವಲ ತಂದೆ ವಿದ್ಯಾದಾನ ಮಾತದಾನ ಹಿಡಿದಲ್ಲ ದಾನ ವಿದ್ಯಾದಾನ ಬಹಳ ಶ್ರೇಷ್ಠ. ಊರಿಗೊಂದು ದುಡ್ಡು ಕೊರಳಿ ದುಡ್ಡು ಕೊರಣ ಎಂಚ ಆ ರೀತಿ ಉಪಯೋಗ ಬಂದು ಸಾಧ್ಯ ಜಂಡ ವಿದ್ಯೆ ಕಲ್ತನ ಎಡ್ಡೆಂದೇ ಕಲ್ಪೆ ಹೊರತು ಬೇತೆ ಹಾಳು ಮಾಡ್ತಾರೆ ಪವಾಯಿ ಅಂಚನ ವಿದ್ಯಾದಾನ ಅವರು ಮಲ್ತೊಂದುಳ್ಳೇರು ಆರಲ ಬತ್ತಿನ ಬಹಳ ಆ ದೇವತೆಗಳು ಪೂರ ಈ ಸ್ಥಳಕ್ಕೆ ಬತ್ತಲ ಕಾರಣ ಬಕ್ಕ ವಿಶೇಷ ವಿಚಾರಗಳು ಪೂರ ಮೂಲ್ಯನೆಲ್ಲ ನಮ್ಮ ರಾಜಾರಾಮ್ ಭಟ್ರು ಪೂರ ಪಂಡದಾತನು ಅಂಚನೆ ನಮ್ಮ ವಿದ್ಯಾಧರ ಶೆಟ್ಟರು ಮುಳ್ತ ಇತಿಹಾಸನ ಪೂರ ಪಂಡ್ತೇರು ಅಂತ ಹೆಚ್ಚಿಗೆ ವಿಶೇಷ ಪಣಿರೋದು ಆಲಜ್ಜಿ ರಾಜಾರಾಮ್ ಭಟ್ರು ಬತ್ತು ಪಂಡೇರು ಯಾನ್ ಬಣ್ಣ ಮುಂಚರು ತಡ ಅಂಡು ಕ್ಷಮೆಗಳು ತಡ ಇನಿ 6 ಮಲ್ತಿನ ತಡ ಹತ್ತು 6 ದೇವಿನ ಪ್ರೇರೇಪಣೆ ಪ್ರಕಾರ ಆಯ್ನು ಉಂಡ ಸೋಮನಾಥ ದೇವರಿಗಳ ಈ ರಕ್ತೇಶ್ವರ ಬಹಳ ಸಂಬಂಧ ಉಂಟು ಪುನಃ ಸಾಧ್ಯತೆ ಆಡಿಮಟ್ಟು ಪೋಯರು ನಾನು ಪಣ್ಪಣಗೆಂಡೆ ಅಂತ ಸೋಮನಾಥ ದೇವರಿಗೆ ಆ ರಕ್ತೇಶ್ವರ ಕಡಿಮೆ ಇರ್ಬೋದು ತೂದು ಬಲೆ ಆಡಿ ಹೊಣದು ಅಂತ ಅವು ತಡ ಏನತ್ತು ಅಂತ ನಮ್ಮ ಕ್ಷೇತ್ರಗೂ ಈ ಬ್ರಹ್ಮಕಲಶ ಅವರಿಂದ ಇತ ವಿಷಯಗಳ ಪೂರ ಬಂದಿರು ಅವು ಮಾತ ಯಥಾರ್ಥ ಏನು ವಿಷಯ ನಮ್ಮ ಭಕ್ತಿರ ಸಮರ್ಪಣೆ ಮಾಡ್ತೀನಿ ದೇವರು ಸ್ವೀಕಾರ ಅಂತೇರು ಒಂಜಿ ಬ್ರಹ್ಮಕಲಶ ಬಂಡ ಒಂಜಿ ಅವಳು ದೀಪ ಬತ್ತೊಂದುಂಡು ಆ ದೀಪ ಒಂಚೂರು ಬೂಳು ಮಾತ ಪತ್ತುಂಡ ದೀಪ ಅಂಚನೆ ಪುನಃ ಪ್ರಕಾಶ ಉಪ್ಪುಂಡು ಆ ಬೂಳು ವರಿಸನೆ ಮಾತ್ರ ಆ ಪ್ರಕಾಶ ದಿಕ್ಕುಂಡು ಅಂಚನೆ ಅದು ಆ ಬ್ರಹ್ಮಕಲಶ ಮಲ್ತುಂಡ ಆ ದೇವತಾ ಮಾತಿನ ಭಕ್ತಿ ಆಡಿ ಸೇರಂಡ ಅವು ವಿಶೇಷ ಉಜ್ವಲವಾದ ನಂಗೆ ಪೂರ ಆಯ್ತ ಪ್ರಕಾಶ ನಂಗೆ ಪೂರ್ಪುಣ ಆಯ್ತ ಅರ್ಥ ಅಂತ ಅದು ಪುನಃ ಏನು ಮಾತ ವಿಷಯತ ಬ್ರಹ್ಮಕಲಶದ ವಿಶೇಷ ಆಮಂತ್ರ ವಿತರಣೆ ಆತನು ಅಂಚನೆ ಬ್ರಹ್ಮಕಲಶ ಮಲ್ಪಡಾಂಡ ಐಕೊಂತೆ ದುಡ್ಡು ಕಾಸು ಮಾತ ಬೋಡಾಪುಂಡು ಐಕ ಮಾತ ರಶೀದಿ ವ್ಯವಸ್ಥೆ ಮಾಡ್ತಾರೆ ಏರಾಂಡ ದುಡ್ಡು ಕೊರಿಯರಣ ರಶೀದಿ ಬರೆದಿ ಕಾವಣದು ಐಲ ವ್ಯವಸ್ಥೆ ಐಲ ಮಾತ ಎಲ್ಲ ಸ್ವೀಕಾರ ಮತ್ತೊಂದು ಬ್ರಹ್ಮಕಲಶ ಓಡಾಪನ ಸಹಕಾರ ಕೊರದು ಆ ದೇವನ ಅನುಗ್ರಹ ಪಡೆದು ಪಡೆಯೋಡು ಮಾತೆರಲ್ಲ ಅನುವಂಜಿ ವಿನಂತಿಕೊಂಡು ಜಿ ರಾಜಾರಾಮ್ ಭಟ್ರ ನಂಕಿನಿ ಸಾಕ್ಷಿಯಾದ ವೇದಿಕೆಗೆ ಬತ್ತೇರು ಬಂಡನ ಪೊರ್ಲುದ ಪಾತ್ರ ಬಂಡೇರು ವೇದಮೂರ್ತಿ ಬ್ರಹ್ಮಶ್ರೀ ಸುಬ್ರಹ್ಮಣ್ಯ ಭಾಷೆ ತಯಾರಿ ಖಂಡಿತವಾದ ಅಪ್ಪ ರಕ್ತೇಶ್ವರಿಯರನ್ನು ಅಡೆ ಕಡಪಡ್ದು ಅರ್ನ ಅನುಗ್ರಹ ಇಡೆಮುಟ್ಟ ಬರಪುಣಂಚಿನ ಕೆಲಸನ ಅವ್ರು ಮಂತೇರು ರಶೀದಿ ಪುಸ್ತಕಗಳನ್ನ ಅವ್ರು ಬಿಡುಗಡೆ ಮಂತದೇರು ಇತ್ತೆ ನಂಗೆ ದುಂಬಗೆ ಪಾತ್ರ ಪುನರ್ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರು ಕೋಡೆ ಬಾರಿ ಶೋಕದ ಒಂಜಿ ಅಚ್ಚುಕಟ್ಟದ ಜನಸ್ಪಂದನ ಕಾರ್ಯಕ್ರಮ ನಿವೃತ್ತ ಯೋಧರಿಗೆ ಮಾನಾದಿಗೆ ಪತ್ರಕರ್ತರಿಗೆ ಮಾನಾದಿಗೆ SSLC PUC ಹೆಚ್ಚು ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಇಂಚ ಸರಣಿ ಕಾರ್ಯಕ್ರಮ ಬಾರಿ ಮಲ್ಲ ಕಾರ್ಯಕ್ರಮ ಪೊರುಳುಡೆ ನಡಪಾಯಿನಾರು ಈ ಕ್ಷೇತ್ರದ ಸಮಾಲೋಚನೆ ನಡೆಸಬೇಕಿಲ್ಲ ಬತ್ತದು 1 ಲಕ್ಷ ರೂಪಾಯಿದ ಕೊಡುಗೆನ ಅಪ್ಪಗನೆ ಘೋಷಣೆ ಮಂತದೇರು ಅಂಚಾದ ರಶೀದಿ ಪುಸ್ತಕಕ್ಕೂ ಬೋಣಿನ ಅಪ್ಪಗನೆ ಯಾರು ಮಂತದೇರು ನಾವು ದಿಂಜಿದು ಬರಡು ಮಣ್ಣೊಂದು ವೇದಿಕೆ ರೀತಿನಂಚಿನ ಪರಮ ಪೂಜ್ಯರಾಯನಂಚಿನ ಮೂಲ್ಯನ ಕಾರ್ಯಗಳ ಅಡ್ಡ ಬರೊಂದು ತಂತ್ರದಾರ ಕಾರ್ಯಗಳ ಸಾಷ್ಟಾಂಗ ಅಡ್ಡ ಬರೊಂದು ಇಂಗ್ಲೇ ಮಾತ ಎರವರಿ ಎಕಡೆ ಒಂಜಿ ಮೀಟಿಂಗ್ ಕೇಂದ್ರಿ ಅವ್ರನ್ನ ಪ್ರಾಯ ಅನ್ನ ಮಾತಾಡ್ತಾರೆ ಅವರಿಗೆ 75 ವರ್ಷ ಪ್ರಾಯ ಅಂದ್ರಿ 80 ವರ್ಷ ಪ್ರಾಯ ಅನ್ನೋದು ಅಂದಿರಿ ದಾದಂತೂ ಪನ್ನಗಾರ ಪಣ್ಣ ಎಂಡ ಮೆಲ್ಲಗೆ ಅರ್ಧಕ್ಕೆ ಸುಳ್ಳು ಬಾತ್ಯಾರ ಮಾರೆ ಒಂಜಿ ಪ್ರಾಯದ 50 ವರ್ಷ 58 ವರ್ಷ ಪಂಪೇರಿದೆ ಯಾ ಪಂಡ ಎಂಕಾರ 3 ವರ್ಷ ಸೀನಿಯರ್ ಯಾನ್ ಸೆಕೆಂಡ್ PUC ಪಂಗಾರ ಫೈನಲ್ ಡಿಗ್ರಿ ಇಡುಳ್ಳಾರಿ ಆಲೋಚ ಅರೆಗೆ ಆತೆ 55 ವರ್ಷ ಏರ ನಂಬೇರೆ ಸಾಧ್ಯ ದಾದಂಡ ರಾಜಾರಾಮ್ ಭಟ್ರ ಹಿರಿಯರು ಬಂದ ನಾನು ಭಾರಿ ಮಲ್ಲ ಪ್ರಾಯ ಆತನಾಡ್ತಾನ ಆ ಪ್ರಾಯಡ್ ಮಂತಿನ ಕಾರಣ ಅವ್ರನ್ನ ಬೇಲೆ ಅವು ಹಿರಿಯಕ್ಕಳ ಮಂತನಾಥ ಬೇಲೆ ಅಂಚ TJ ರಾಜಾರಾಮ್ ಭಟ್ರನ ಕಾರ್ಯಗಳ ಅಡ್ಡ ಬರೊಂದು ನಮ್ಮ ನೆತ್ತ ಅಧ್ಯಕ್ಷರು ಪಾದರಸದಲ್ಲ ಕಂಚ ಇಪ್ಪನಾರು ಮಣ್ಪೆ ಬಂಡ ಮಲ್ಪೆ ಆವಡು ಬಂಡ ಆವಡು ಅಂಚಿನ ಆಟವಾದಿ ಛಲವಾದಿ ನಮ್ಮ ಹರಿಶನ್ನೇ ನಮ್ಮೊಟ್ಟಿಗೆ ಅವು ಎಂಚನೆ ನೆನ್ನೆಲ್ಲ ಆಪುಣ್ಣದೆ ನೇರವಾದ ಪಂಪ ಮೂಲೆಯನ್ನೇ ಪಂಡೇರಿ 2 ಪಾತ್ಯಾರೇಜ್ ಮೂಲೆಯನ್ನ ಸಮಾಜ ಒಂದು ಏರಲ್ಲ ಕೇಂದ್ರ ಅವು ಜನಸಂಖ್ಯೆ ಕಮ್ಮಿ ಇಪ್ಪನ ಇಲ್ಲೇ ಸಹ ಇಜ್ಜಿಜ್ಜಿ ಮೂಲ್ಯನ ಹರಿಶನ ಸಮಾಜ ಇನಿ ಎಂಚಿನಂಡ ಜಗತ್ ನಾಯಕರು ಜಗತ್ತಿರೆತ್ತು ಒಂದಿಪ್ಪನಂಚಿನ ನರೇಂದ್ರ ಮೋದಿಜಿನ ಸಮಾಜ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಅಂದ ಸಾಕ್ಷಾತ್ ದೇವೇರ ನರೇಂದ್ರ ಮೋದಿಜಿ ಸಾಕ್ಷಾತ್ ದೇವರು ಒಂಜಿ ದಿನ ನಮ್ಮ ಮಾತಾರೇನೆ ಮಲಮಲ್ಲ ದೇವಸ್ಥಾನ ಅಂದು ಮಾತ ಕಟ್ಟದು ದೇವರ ಪೂಜೆ ಮನ್ಪೆರ ರಾಮದೇವರ್ಲ ದಶರಥ ರಾಜನ ಮಗಿ ಕೃಷ್ಣದೇವರ್ಲ ಅಂಚಿನ ಅರಣ್ಯ ಮಗಿ ನಾರಾಯಣ ಗುರು ಸ್ವಾಮೀಜಿಲ ಅಂಚಿನ ಅರಣ್ಯ ಅಂಚನೆ ನರೇಂದ್ರ ಮೋದಿ ಹರ್ನಪುದ ದಾಮೋದರ್ ದಾಸ್ ನರೇಂದ್ರ ಮೋದಿಜಿ ಪಂಡ ಅಂಚನೆ ಇನಿ ನಮ್ಮ ಮನಸ್ಸು ಆಪುಂಡು ಕೋಟ್ಯಾಂತರ ಜನಕ್ಕಳು ಇಡೀ ಏರೇನು ವಿರೋಧ ಮನ್ಪೇರು ಅಕ್ಕಲೆ ಅರ್ನ ಕಾರ್ಗ ಅಡ್ಡ ಬೂರರು ಆ ದೇಶ ಅರೆಗೆ ವಿರೋಧ ಮನ್ಪುಂಡು ಸಾಕ್ಷಾತ್ ಇನಿ ಜಗತ್ತು ಅಂಚಿನ ಸಮಾಜರು ಬೈದಿನಾರು ಅವು ಆ ಲೆಕ್ಕಾಚಾರ ಅಂತ ಬರೀಟೆ ನಮ್ಮ ಒಂದು ಟ್ರೆಸರರ್ ಪಂಡೇರಿ ಆರೆ ಇಂಜಿನ ನಿಷ್ಠೂರವಾದಿ ಕಡಕ್ ಅರೆ ತೂನಾಗನೆ ಗೊತ್ತಾಪುನ ಅಂಚನೆ ಬೋರ್ಡು ಅಂಚನೆ ಇತ್ತಿಂದಾನೆ ಇನಿ ಬದುಕೊಳ್ಳಿ ಅಂಚನ ನಮ್ಮ ವರ್ಕಾಡಿ ಪದ್ಮನಾಭ ಶೆಟ್ಟಿ ನಮ್ಮೊಟ್ಟಿಗೆ ಒಳ್ಳೆಯರು ಕೊಂಡಾನೋಡು
ಸಂಬಂಧಪಟ್ಟಂದು ಐತಾನೆ ಕೆಳಗಿನ ಕೋಟಕ ಆಯ್ತಾ ಒಂಜನೆ ಗುರಿಕಾರ ಅಂಜಿನ ಮುತ್ತಣ್ಣನ ಕಾರ್ಯಕ್ಕೆಲ್ಲ ಗೌರವ ಉಂಟು ಮತ್ತು ಅಡ್ಡ ಬೋರಂದು ಏನ ಮಿತ್ರರು BJPದ ನಾಯಕರ ಏನಂಜಿನ ಸತೀಶ್ ಕುಂಪಲ್ ನಮ್ಮಂತ ಹೇಳಿ ರಾಮದಾಸ್ ಅನ್ನಾಗಲಿ ಅರೆಗೆ ಭಾರಿ ಪ್ರೀತಿ ಅಂದ ವಿಶೇಷವಾದ ಪ್ರೀತಿ ಏಪಲ ಮಾರ್ಗದರ್ಶನ ಮಂತೊಂದಿಪ್ಪೆ ಅಂಜನ ರಾಮದಾಸ್ ಅನ್ನಾಗಲೇ ವಿಶೇಷವಾದ ನಮಸ್ಕಾರ. ವೇದಿಕೆದ ಎದುರು ಒರಿಯರ್ದು ಘಟಾನುಘಟಿ ನಾಯಕರು ಪ್ರತಿ ಊರಿಯಲು ಒಂಜಿ ದೈವಸ್ಥಾನನ ಭಜನಾ ಮಂದಿರನ ಬೇತೆ ಬೇತೆ ಮಾತೆಗಳ ಸಂಬಂಧಪಟ್ಟನಾಗ್ಲು ಅವು ಜೀರ್ಣೋದ್ಧಾರ ಸಮಿತಿ ಆದಿಪ್ಪು ಬ್ರಹ್ಮಕಲ ಸಮಿತಿ ಆದಿಪ್ಪು ಮಾತೆರ್ಲ ಐಟೆ ಆರಂಭೇರಂದತ್ತು ಮಾತೆರ್ಲ ಐಟ್ ರಾಜಾರಾಮ್ ಭಟ್ ಮೆಲ್ಲ ಎನ್ನಕ್ಕೆ ಬಿಟ್ಟು ಬಂದಿರು ಯಾಲ ಒಂಜಿ 50,000 ರೂಪಾಯಿ ಈ ನೆಕ್ಕು ಕೊಡ್ಪಂದು ಒಂಜಿ ಮಿನಿಟ್ ತಾಟಿ ಬಟ್ಟರೆ ಯಾನಪ್ಪಗೆ ಎನ್ನ ಗುರುಕುಲ ಯಾರು ಅರೆನ ಮೀರ್ದು ಯಾನು ದುಂಬು ಬಾಯರ ಇಜ್ಜಿ ಪಲೆ ಇಜ್ಜಿ ಯಾನರ ಮೆಲ್ಲ ಬಂಡೆ ಮೆಕ್ಲಿ ಯಾನು 1 ಲಕ್ಷ ಬಂತೆ ಅಂದು ಐಕ್ ಬಂಡರು ಈ 1 ಲಕ್ಷ 1,000 ಪಣಂದೆ ಅರ್ನ ಅಂಚ ರಾಜಾರಾಮ್ ಭಟ್ರು 1 ಲಕ್ಷ 1,000 ರೂಪಾಯಿ ಅವು 6 ಪಣ್ಣತ್ ಉಲಾಯಿತನ ಅಪ್ಪೆ ಪಣ್ಣೆ ಮಾತೆಲ್ಲ ಮನಸ್ಸುಡುಂಟು ಎಲ್ಲಂಜಿ ರಕ್ತೇಶ್ವರ ದೇವಸ್ಥಾನದ ಬ್ರಹ್ಮ ಕೆಲಸ ಬಾಕಿದಕ್ಲೆ ಮಾದರಿ ಅವರು ದಾಸಮೆ ಪಾಡ್ಯರ ಎಲ್ಲ ಜಾಗೆಜ್ಜಂದನಾಥ ಭಕ್ತಾದಿಲಿ ಇಡೇ ಬರೋದು ಹೊರಕಾಣಿಕೆ ಅವು ಕೊಡಿಟಿತ್ತಿನಕ್ಲೆ ಕಡೆ ತೋಜರಲ್ಲಿ ಕಡೆಟಿತ್ತಿನಕ್ಲೆ ಕೊಡಿ ತೋಜರಲ್ಲಿ ಆತಮಲ್ಲ ಹೊರಕಾಣಿಕೆ ಬರ್ತದೆ ಮೂಲು ಬೋಡಿತ್ತನಾಥ ಜನಕ್ಕೂ ಅನ್ನದಾನ ಆದಾಯಕಲ ಅವು ಏತು ಒರಿದೇನೆ ಪಂಡದ ಲೆಕ್ಕಾಚಾರ ಮನ್ಪೆರ ಸಾಧ್ಯ ಜನ ಒರಿ ಉಣ್ಣೊಂದು ವಿಶ್ವಾಸ ಉಂಟು ಯಾನೊಂದು ಎಲ್ಲಿಯ ವಿಷಯ ನಿಕ್ಲೆ ಪಂಪೆ ಎಂಕ್ ದೈವಸ್ಥಾನ ನೋಡಿದ ಇಂಜ ನಂಬಿಕೆ ದೇವಸ್ಥಾನ ನೋಡು ಉಂಡೆ ದೇವಸ್ಥಾನದ ಫಲ ಅವು ಭಾರಿ ಆಲೋಚನೆ ಮಂತದ್ದು ಇನ್ನೂ ಮಂತ ಆಂಡ ದೈವಲೇನ ಅವು ಸಾಕ್ಷಾತ್ ಬರ್ಪುಂಡು ಕೋಡೆದ ಒಂಜಿ ನಿದರ್ಶನ ಪಂಪೆ ಹೆಂಗೊಂಜಿ 2-3 ದಿನ ನಿದ್ರೆಜ್ಜಿ ಇಜ್ಜೆ ನಿದ್ರೇನು ಬರೋದು ನಿಜ ಕೋಡೆದ ಕಾರ್ಯಕ್ರಮ 3 ಸತಿ ಕ್ಯಾನ್ಸಲ್ ಆಯ್ತು BJPದೊಂಜಿ ಕಾರ್ಯಕ್ರಮ ಮೂಲೆಯನ್ನ 3 ಸತಿ ಕ್ಯಾನ್ಸಲ್ ಆತನು 4ನೇ ಸತಿಗೆ ದಿನ ಹೌದು ವಾಟ್ಸಪ್ ಫೇಸ್ಬುಕ್ ಮತ್ತೆ ಬರ್ತದ ಐಟಿಗೆ ಹೌದಂಕ ಸಂಘದ ಸಾಂಘಿಕ ಆ ದಿನ ಅಂತ ಹಿರಿಯಕ್ಲೆ ಪಂಡರು ಸಾಂಘಿಕ ಸರಿ ಎಂಗ್ಲೆ ಗೊತ್ತಿದ್ದ ಮಂತಾರೆ ಕೂಡಲೇ ಕ್ಯಾನ್ಸಲ್ ಐದು ಬಕ 18ನೇ ತಾರೀಕು ದೀಪುಂಡು ರಾಜ್ಯಾಧ್ಯಕ್ಷರು ಬಂದರು 18ನೇ ತಾರೀಕು ಬಂದ್ಲೇನು 18ನೇ ತಾರೀಕಿಗೆ ಮಂತದ್ದು ಅರ್ಧ ಗಂಟೆ ಅನ್ನಾಗ ರಾಜ್ಯವ್ರದ್ದು ಫೋನ್ ಬರ್ಕೊಂಡು ಜಿಲ್ಲಾಧ್ಯಕ್ಷರು ಬಂದ್ಪೇರು ಆ ದಿನ ಇಡೀ ಪ್ರಕೋಷ್ಠದಕ್ಲೇನು ರಾಜ್ಯದ ಸಮಾವೇಶ ಆಯ್ತು ರಾಜ್ಯಾಧ್ಯಕ್ಷರು ಬಂದು 18ನೇ ತಾರೀಕಲ್ಲ ಕ್ಯಾನ್ಸಲ್ ಆಪುಂಡು ಲಕ್ಷಗಟ್ಟಲೆ ರೂಪಾಯಿದ ಸಾಮಾನು ಕೊಂಡತ್ತದಿದ್ದು ಹಾಲಾತನ ನಷ್ಟ ಆತನ ಮಾತಾತನ ಬೇಜಾರಾತನ 30 ತಾರೀಕದ ಎಂಚ ಆತಂಡು ಬಂದಂಡ ಮಾತಾ ರೆಡಿ ಆತಂಡು ಚಾ ಕಾಪಿದಕ್ಕೆ ಒಂದು ಆತಂಡು ಪ್ರತಿ ಒಂಜಿಲ ಆತಂಡು ಕುಂಬ್ಳೆ ಸುಂದರಾಯರು ತೀರುವೇರು ಎನ್ನ ಪುಟ್ಟಿಟ್ಟು ರವಿಯನ್ನೆಲ್ಲರು ಯಶವಂತನೆಲ್ಲರು ಚಂದ್ರಸನ್ನೆಲ್ಲರು ಆನಂದನೆಲ್ಲರು ಎಂಕಪ್ಪಗೆ ಎನ್ನ ಅಮ್ಮ ತೀರ್ದು ಪೋನಾಗಲ್ಲ ಎಂಕ ಆತ ದುಃಖ ಆತು ಇದ್ದಾದಂಡ ಮರಣ ಮಾತೆರೆಗಳು ಬರ್ಪಣೆ ನಮ್ಮ ಪ್ರಾಯ ಆತನು ಬಾರಿ ಶೋಕದ ಮರಣ ಹೊರ ದುಃಖ ಆಪುನು ಆನ ಆನಿ ಎಂಕ ಅಯ್ಯಪ್ಪ ಸ್ವಾಮಿ ನೆಟ್ಟು ಮಂದಿರದು ಪಿದಾರ್ದ ನನಗೆ ಎಂಕ ಅತ್ಯಂತ ಜೀವನ ದುಃಖ ಆಪುನು ಒಂದು ಎಂಚಿನ ಈತ ಪ್ರಯತ್ನ ಬರ್ಪುಂಡು ಈತ ಹೋರಾಟ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮ ಕ್ಯಾನ್ಸಲ್ ಆಪುನು ಅತ್ತ ಅಪ್ಪಗಲ ದೇವರ ನೆನೆ ಪಾಪು ಜಾನಿ ಅನ್ನ ಲೆಕ್ಕಾಚಾರ ಇತ್ತು ಅಂಚೆ ಕೋಡೆದ 25 ತಾರೀಕು ಕಾರ್ಯಕ್ರಮ ಡೇಟ್ ಗುರುಪೇರು ಎಂಗ್ಲೊಂಜಿ 5 ದಿನಟ್ಟು ಒಂಜಿ 14 ಕಾರ್ಯಕರ್ತರು ಇಂಟು ಮುಳ್ಕುಳ್ಳುದೇರು ಕೆಲವು ಕಾರ್ಯಕರ್ತರು ಪಾಪ 16 ಗಂಟೆ ರಾತ್ರಿ ಮುಟ್ಟಲ್ಲ ಬೆಂದೊದ್ದಿತ್ತರು ಪತ್ತೆ ಐಕೊಂಜಿ ವಿಶೇಷವಾದ ಕಲ್ಪನೆ ಬರ್ತನೆ ಒಂಜಿ 184 ಜನ 154 ಜನಕ್ಕುಲ ಏರೆಗೆ ಒಂದು ನಮ್ಮ ಸನ್ಮಾನ ಮನ್ಪುನಂಜನ ಅವು ಏರೆಗೆ ಈ ದೇಶನು ರಕ್ಷಣೆ ಮಂತದ ನಂಜನ ಈ ದೇಶಕ್ಕೆ ಬರೆದ ತ್ಯಾಗ ಮಂತಿ ನಂಜನ ಆ ನಮ್ಮ ಕ್ಷೇತ್ರ ಇತ್ತಿನ ಜನ ನಿವೃತ್ತ ಸೇನಾನಿ ನಕ್ಲೆಗೆ ಇಡೀ ಕ್ಷೇತ್ರ ಏರುಲೇರಕ್ಲೆ ಸನ್ಮಾನ ಮನ್ಪಡು ಪನ್ಪುಣ ಒಂಜಿ ಇಚ್ಛೆ ಬರ್ತದೆ ಐತ ಅಧ್ಯಕ್ಷರಾನೆ ಅಂಚನ ನಾರಾಯಣ ನಡಕೆ ನೋಡಿ ಒಂದು ಕೆಲವು ಜನ ಅರೇಡ ಕೇಳಿನಾಗ ಅವರು ಮನಪೂರ್ವಕವಾದ ಹಾಟ್ಲಿ ಅವು ಅತ್ಯಂತ ಹೃದಯದ ಉಲ ಹಿಡಿದು ಮನ್ಪುಲೇನು ಎಂಕ ಬೋಡಿಗೆ ಮೇರೆ ಪಣ್ಣಗ BJP ದಕ್ಕಲ್ಲಿ ಮಂತ ನನ್ನ ಮೇಕಲು ಸ್ವೀಕಾರ ಮನ್ಪುಯರ ಅಂತ ಅರೆಗೆ BJP ಅವಂದು ಇಚ್ಚಿ ಆ ಹಾಟ್ಲಿ ಅರೇನು ಆ ಭಾರತಾಂಬೆ ಅಂಚಿನ ಮನಸ್ಸು ಕೊರಂಡು ಒಂದು ಅನ್ ಜೋಕ್ಳಿಗೆ 95% ಜೋಕ್ಳಿಗೆ ಅಕ್ಲೆ ಮನ್ಪೋಡು ಬಂದ್ಬನ ಭಾವನೆ ಇಡೀ ಕ್ಷೇತ್ರದ ಐಟಿ ಏರ್ ಜಾತಿ ಇಜ್ಜಿ ಮತ ಇಜ್ಜಿ ಭೇದ ಇಜ್ಜಿ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ ಏರು ಮಂತೇರು ಅಕ್ಲೆ ಪಾರ್ಟಿ BJP ಪತ್ರಕರ್ತರ ಸಮಸ್ಯೆ
ಮೆಕ್ಕಲನಲ್ಲಿ ಕೆಲವು ಜನ ಪನ್ಪುಣಿ ಇಜ್ಜೋ ಬಿಜೆಪಿ ಎಂಕ್ಲು ಪತ್ತ ಜಪ ಹೊಂಡ ನಿಕ್ಲಿಗೆ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲೋತ್ಸವ ಪ್ರಶಸ್ತಿ ಕೊಡ್ಪುಣ ಅವ ಇನ್ನು ಸ್ವೀಕಾರ ಮನ್ಪಾರು ಬಿಜೆಪಿ ಒಂಜಿ ನಿಕ್ಲಿಗೆ ಅತ್ಯಂತ ಈತೆಡ್ಡ ಬೇಲೆ ಮನ್ಪುಣ ಈತ ರಿಸ್ಕ್ಡ್ ಬೇಲೆ ಮನ್ಪುಣ ನಿಕ್ಲಿಗೆ ಒಂಜಿ ಎಂಕ್ಲು ಪ್ರೀತಿರ ಗೌರವ ಮನ್ಪುಣ ದಾದಿಗೆ ಮಾತೆಲ್ಲ ಒಪ್ಪಿಯರು ಆಂಡ ಈ 3-4 ದಿನ ನಿರಂತರವಾದ ಬಣ್ಣಗ ಒಂಜಿ ಜನ ಪಂಡು ಇದಕ್ಕೆ ತರೆಜ್ಜೆ ಸಂತೋಷಣ್ಣ ಅವಳು ಕಣ್ಣೀರು ತೋಟದ ಜಾತ್ರೆ ಈ ಪೈಂಡ್ ಮುನ್ನೂರದ ಜಾತ್ರೆ ಆಮೇಲೆ ಪಟ್ಟೋಡದ ಜಾತ್ರೆ ಒಂಜಿ ಪಡೆ ಗಟ್ಟಿ ಸಮಾಜದ ಸಮಾವೇಶ ಬೊಕ್ಕೊಂಜಿ ರಾಮ ಮಂದಿರದ ಒಂದು ಶಿಲಾನ್ಯಾಸ ಐತ ಒಟ್ಟಿಗೆ ಮೂಡಬಿದ್ರೆಡೆ ಜಾಂಬೂರಿ ಮಾತಂದು ಐತ ಪೋಡಿಗೆತ್ತು ನಾನಲ್ಲ ಪ್ರತಿ ಒರಿಯಾಗಲ ಫೋನ್ ಮನ್ಪೇರೆ ಇಜಿನಾಗ್ಲ ಮುಖತವಾದ ಭೇಟಿ ವನಸ ಇಟ್ ಮಾತ ಒಂಜಿ ಆ ಟೀಮ್ ಅಂಚ ಮಂತ ಆತನಗ ಮುಗುಲು ಮಾಡ್ರ ಅಪ್ಪನು ಸುರತ್ ಕಲ್ದು ಕೋಡತ್ತು ಮರಣಿ ಮಾಡ್ರ ಅನ್ನಗ ಗಲಾಟೆ ಇನಿ ಕ್ಯಾನ್ಸಲ್ ಅನ್ನ ಆತನಗ ಮುಖ್ಯಮಂತ್ರಿ ಇಡೀ ಮೂಡಬಿದ್ರೆ ಬರ್ಪುಣಿಂದ ಗಂಟಾಪುಂಡು ಮುಖ್ಯಮಂತ್ರಿ ಬರ್ಪುಂದ ಶ್ರೀನಿವಾಸ್ ಪೂಜಾರ್ಲ ಬರಿಯರಾಬಜಿ ಪ್ರೋಟೋಕಾಲ್ ಸುನೀಲ್ ಕುಮಾರ್ ಪ್ರೋಟೋಕಾಲ್ ಬರಿಯರಾಬಜಿ ಜಿಲ್ಲಾಧ್ಯಕ್ಷರ್ಲ ಪೋವಡುಂದು ಲೆಕ್ಕಾಚಾರ ರಾಜ್ಯಾಧ್ಯಕ್ಷರ್ಲ ಪೋವೇರಿಂದ ಕಾರ್ಯಕ್ರಮ ಇನ್ನು 25 ತಾರೀಕಲ ಕ್ಯಾನ್ಸಲ್ ಆಪ್ ನಾನ ಈ ಮಿಲಿಟರಿದಾಗ್ಲಿಗೆ ಹೆಂಚಿನ ನಮ್ಮ ಉತ್ತರ ಕೊರ್ಪುಣಿ ಪಂಡದು ಮನಸ್ಸಿರು ಒಂಜಿ ಬಾರಿ ಮಲ್ಲ ದುಃಖದ ಲೆಕ್ಕ ನಿದ್ರೆ ಬರ್ಪುಣಿ ನಿದ್ರೆ ಬೈದಿನ ಆಂಡಲ ಧೈರ್ಯಡು ರವಿಯನ್ನ ಆದಿಪ್ಪು ನಮ್ಮ ಯಶವಂತನ ಆದಿಪ್ಪು ಆನಂದನ ಆದಿಪ್ಪು ಆ ಟೀಮ್ ಆದಿಪ್ಪು ಹಿರಿಯರ ಧೈರ್ಯ ಬಂದೊಂದು ಓವು ಆಂಡಲ ಏತಾಂಡಲ ಮನಸ್ಸದಲ್ಲ ಐ ಪೋಡಿಗೆ ಮನಸ್ಸದಲ್ಲ ಪೋಡಿಗೆ ಅಂಚ ಐತೆರಡು ಕೊರೋನಾ ಇನಿ ಘೋಷಣೆ ಹಾಪುಂಡು ಇತ್ತ ಘೋಷಣೆ ಹಾಪುಂಡು ಎಂಚಿನ ಮಾತಂದೊಂದು ಏನೊಂದು ಆಜು ಗಂಟೆ ಬಂದವಡು ಮೆಕ್ಕಲೊಂದು ಅವಡು ಪಿರಲ ಒಂದು ಆಂಡತ್ತ ಅಂದ ಪನ್ಪುಣಿ ಪೋಡಿಗೆ ಎತ್ತನು ಆಂಡ ಪಿರಲ ದೇವರನ್ನ ನೆನೆಪಾಪ್ಜಿ ಸತ್ಯ ಉಂಟು ದೇವರನ್ನ ಓಡೆ ದೇವರನ್ನ ನೆನೆಪಾಪ್ಜಿ ಇಂದು ಕಾರ್ಯಕ್ರಮದ ಕೋಡೆ ಮೂಜರೆ ಗಂಟೆ ಅನ್ನಗ ಆ ನಲಿನನ್ನ ಪನ್ಪ ಎಂಗ್ಲ ಮೂಜರೆ ಗಂಟೆಗೆ ನಲಿನನ್ನ ಈರು ರೆಡಿ ಆವಡೊಂದು ಕರೆಕ್ಟ್ ಮೂಜರೆ ಗಂಟೆಗೆ ನಲಿನನ್ನ ಆರ್ನನೆ ಫೋನ್ ಬರ್ಪುಂಡು ಯಾನ ಪಿದಾಡೋಡ ಅಂದು ಕಾಲಿ ನಿಕ್ಲು ಪಂಡರ್ನ ನಂಬಾರೆ ಕಾಲಿ 7 ಜನ ಉಳ್ಳ ಎಂಗ್ಲಿ 7 ಜನ ತಂತಿರ್ತಾರೆ 7 ಜನ ಉಳ್ಳ ಐಟ್ ಒಂಜಿ ಅರ್ಧ ಗಂಟೆ ತುಂಬ ಬೇರೆಗೆ ಫೋನ್ ಮಂತಿದೆ ಏರೆಗೆ ರವಿ ಅನ್ನಗೆ ಎಂಗ್ಲು ಪಿದಾಡೊಂದುಳ್ಳ ಬಂತೇರೆ ಬೇರೆಗೆ ಒಂಜಿ ನೆನಪು ಮನ್ಪುಲೆಂದು ಪನ್ಪೇರೆ ಆರು ಬರ್ಪೇರು ಪನ್ಪೆ ಅಪ್ಪಗ ಸಾಕ್ಷಾತ್ ಅಪ್ಪೆ ರಕ್ತೇಶ್ವರನ ನೆನಪಾಪುಂಡು ರಕ್ತೇಶ್ವರನ ಅಪ್ಪೆ ಮರ್ಯಾದೆ ಒರ್ತಿರು ರಕ್ತೇಶ್ವರನ ಈ 7 ಜನ ರಾಜ್ಯದ ಅಧ್ಯಕ್ಷರ ಪಿದಡುವರೆ ಕಾರ್ಯಕ್ರಮಡು ಈ 7 ಜನ ನಂದು ಎಂಚಿನ ಅಂದು ಗೊತ್ತಿಜ್ಜಿ ಊರಿ ಬತ್ತದು ನೇರವಾದ ಆ ಜನ ಬೇಲೆ ಮಂತದಿಚ್ಚಿ ಆ ಜನ ಪಂತ್ ಜೈರಡ ನೇರವಾದ ಕೊಟ್ಟದು ಪಂತ್ ಜೈರಡ ಅವಳು ಜಾತ್ರೆ ಇನ್ನೇ ದಿನ ದಿಕ್ಕದ ನೇರ ಮರ್ಯಾದೆ ಪೋಯ್ಜ ಕೇಳಲ ಎಂಚಿನ ವೇದನೆ ಆದಿಪ್ಪು ಆ ಜನ ಪಂಪುಣ ಇಂಜನ ನಾನೇ ಇಂದು ದಿನ ದೀತನೆ ದಿಕ್ಕದ ನೆನಕ್ಲೆಗೆ ಮೊನ್ನಮ್ಮ ಮರ್ಯಾದೆ ಪೋಯ್ಜ ಆತನಗ ಚೆಂಡೆ ದಾಖಲೆ ಬೈದೇರು ಬ್ಯಾಂಡ್ ದಾಖಲೆ ಬೈದೇರು ವಾದ್ಯ ದಾಖಲೆ ಬೈದೇರು ಕೊಂಬು ದಾಖಲೆ ಬೈದೇರು ಮೆಕ್ಲೆಡ ಬೊಟ್ಟೇರ ಬಂಡಾನ್ ಎಂಕ್ಲಿಪ್ಪುನಿ ಏಲೇನ್ಮ ಜನ ಬೊಟ್ಟೇರ ಬಂಡೆ ಬೈಕ್ಡ್ಲ ಬರ್ಪುನಿ ಕಾರ್ ಬರ್ಪುನಿ ಬುಲೆಟ್ ಬರ್ಪುನಿ ಜೀಪ್ ಬರ್ಪುನಿ ಬಸ್ ಜಪ್ಪುನಿ ಆ ಪುಡೆ ರಡ್ಡು ಬಸ್ ಫುಲ್ಲು ಜನ ಪೋಂದುಂಡು ಒಂಜಿ ಪುಡೆ ಮಿಲಿಟರಿ ದಾಖಲೆ ಪೋಂದುಲ್ಲೇರು ಒಂಜಿ ಪುಡೆ ಫುಲ್ಲು ಬಸ್ ಜನ 4 ಬಸ್ ರಾಜಾರಾಮ್ ಭಟ್ರನ ಶಾಲೆದ ಬಸ್ ಜನ ಆಡೆ ಪೋಪುಂಡು ಆಡೆ ಪೋನು ಮಂತ್ ಕೆನ್ನಗ 200 ಜನೋರ್ದು ಮಿತ್ತುಲ್ಲೇರಂದು ಅಪ್ಪ ಪಿರ ರಾಜ್ಯಾಧ್ಯಕ್ಷರ ಪೋನು ಎಂಕ ಉಡುಪಿಗೆ ಪಾಯರಂಡು ಸಂತೋಷ ಲೇಟ್ ಮಾಡ್ತಾರೆ ಬಲ್ಲಿ ಯಾನ ರೇಟ ಪಂತನೆ ಮೂಜೇರ ಒಂದು 3 ಗಂಟೆ ಐವಮೆಂಟ್ ಬಲೆ ಪಿದಾಡ್ಲೆ ಪಂಡು ದೇವರ ನಂಜಿ ಲೀಲ ಎಂಚಿನ ಪಂಡ ಅಪ್ಪೆ ಸಾಕ್ಷಾತ್ ರಕ್ತೇಶ್ವರಿ ಉನ್ನತೆ ಮನಸ್ಸು ಮಂತುಂದಾಂಡ ಅವು ಎಂಚಿನಲ್ಲ ಆಯರ್ ಯಾರು ಜನ ಪಂಡು ಜನ ಸಾಗರ ಎಂಕ್ ಏತು ಜನ ಕೈ ಕೊಡ್ತಾರ ಆ ಕೈ ಕೊಡ್ತಾನಕ್ಲ ಮೀನು ಮಾತೇರ್ಲ ಬತ್ತದಂಡ ಓಲ್ಲ ಅವಳು ಉಂತೇರ ಜಾಗೆಜ್ಜಾಂಡ್ ಏತ ಒಂಜಿ 100-200 ಜನ ಕೋಡದಟ್ಟಾಗ ಪೋಪುನಕ್ಲ ಬತ್ತ ಕೈ ಕೊಡ್ಪುನಿ ಅಣ್ಣ ಯಾನು ಮುಲ್ತೆ ಪೋಪೆ ದಾದಂಡ ಅಟೆಂಡೆನ್ಸ್ ಮಾತ್ರ ಹಾಜಿರು ಮಾತ್ರ 300 ಅಂಚನೆ ಇರ್ನ ಗೋಳು ನಮ್ಮ ಕೊಂಜೋಲು ಜಾತ್ರೆ ಕಣ್ಣೀರ್ ತೋಟದಾಗಲಿಲ್ಲ ಬಿನ್ನೇರನ್ನು ಬಿಡ್ದು ಬರ್ತದೆ ದಾಕ್ಷಿಣ್ಯದ ಬೈದನ ಒಂಜಿ 100 ಜನ ದೂರೋಡೆ ಬೈಕ್ ಅಂತದ ಪೋಪುಣ ಎಂಕ ಆಶ್ಚರ್ಯ ಅಪ್ಪನ ಶಕ್ತಿ ಎಂಚಿನ ಅಂದ್ ಅಂಜನ ಆತ ಕಾರ್ಣಿಕದ ಶಕ್ತಿ ಅಪ್ಪೆ ರಕ್ತೇಶ್ವರ ಇಲ್ಲಿರುತ್ತ ನಮ್ಮ ನಾರ್ಯ ಗೊತ್ತಿರ್ಲ ಸಾಕ್ಷಾತ್ ರಕ್ತೇಶ್ವರನ ನಲಿನನ್ನ ಇಲ್ಲಲೆ ಧರ್ಮನೆ ಮಾತಿನಿ ರಕ್ತೇಶ್ವರಿ ಅಲ್ತ ಕಾರ್ಣಿಕೊಂಡು ನಮ್ಮ ಕಣ್ಣೆದುರು ತೂತನ ಅಂಚ ರಕ್ತೇಶ್ವರಿ ಅಪ್ಪೆ ಏರೇನೆಲ್ಲ ಬಿಡ್ತು ಬಾಡುಜೇರಿ ಇನಿ ಮಾತೆರ್ಲ ಎಣ್ಣೆ ದಿಪ್ಪರು ನಿಕಲು ಇಂಚ ಮನ್ಪಡು ಇಂಚ ಮನ್ 5 ವೈಭವಿತವಾದ ಅಂಚಿನ ಬ್ರಹ್ಮ ಕೆಲಸ ನಡತದು ಚೇಂದ ಪನ್ಪುನ ಲೆಕ್ಕಾಚಾರಡು
ಇಡೀ ಊರಿಗೂ ಊರಾದು ಒಂಜಾದು ಒಟ್ಟಾದು ಒಂಜಪ್ಪೆ ಜೋಕ್ಲೆಲಕ ಜಾತಿ ಮತ ಬೇದಜ್ಜಂದ ಶ್ರೀಮಂತ ಬಡದನ ಅಂತರಜ್ಜಂದ ಆ ರೀತಿ ಬರ್ತದೆ ಪಂಡೆರತ್ತ ಕಾಸು ಒರಿಯೊಂದು ನಿಕ್ಲೆ ಚಿಲ್ಲರೆ ಕಾಸತ್ತೆ ಲಕ್ಷ ರೂಪಾಯಿ ಮೂಲ ಒರಿಯರೆ ಸಾಧ್ಯತೆ ಉಂಟು ಲಕ್ಷ ರೂಪಾಯಿ ಒರಿಯರೆ ಸಾಧ್ಯತೆ ಉಂಟು ನಿಕ್ಲೆ ರಾಜಾರಾಮ್ ಭಟ್ರೆ 25,000 ಎಕ್ಸ್ಪೆಕ್ಟ್ ಮಾಡ್ತಿಪ್ಪಾರು ಅರ್ನ ಬಾಯ್ಡ 50,000 ಬರ್ತಂದು ಮೇರೆ ಬಂಡೇರು ಒಂಜಿ ಕೊಡ್ತೆ ಅಂದ್ ನಾನು ಒಂಜಿ ಕೊಡ್ತೆ ಬಂದಕ್ಕೆ ಪಂಡ ಸರಿಯಾ ಅಂದಕ್ಕೆ ಎನ್ನಾಗ ಒಂಜಿ ಜಾಸ್ತಿ ಸೇರ್ಸಲ್ಲ ಸಂತೋಷ ಬಂಡೇರು ದಾದನ 6 ಕೊಡುಗ ಇದಾನಿ ಅರೆನ ಐಟು ಪಾತ್ಯಾರೆ ಹೆಚ್ಚು ಅರೆನ ಸಾಲ್ಟ್ ನಂಗೆ ಏರೆಗಳು ಅಂತ ಸಾಧ್ಯ ಹೆಚ್ಚು ಎಲ್ಲಂಜಿದ ಗೋ ಸೇವಾ ಮಾಸಾಸನದ ಕಾರ್ಯಕ್ರಮ ಪೂರ ಪಂಡಿಜರು 14ನೇ ತಾರೀಕಿಗೆ ಮಕರ ಸಂಕ್ರಾಂತಿ ದಾನಿ ಇನಿತ ಲೆಕ್ಕಡು 1,525 ಭಜನೆದ ಕುಣಿತ ಭಜನೆದಕ್ಕಲು ಲೆಕ್ಕ ಇಂದು ಕೊಡ್ತೇವೆ 1,565 ನಾನು ದೇವರೇ ತಂದ 432 ಜೋಕುಲು 2,000 ಜನ ಕುಣಿತ ಭಜನದ ಮೆರವಣಿಗೆ ಐನೇ ಆಯ್ತಾ ಗೌರವ ಹಿರಿಯತ್ವದೆತ್ತನರೆ ನಮ್ಮ ಇನಿ ಸದಸ್ಯ ಶೆಟ್ಟರು ಒಪ್ಪಿಯರು ಎನ್ಮ ವರ್ಷದ ತುಂಬು ಕಟೀಲ್ ದಪ್ಪನ ಆಟ ಮಂತದಿತ್ತ 1,000 ಜನ ಓಡುದು ರಘುವನ್ನ ಎನ್ಮ ಮೈಸಾಸುರನ ಲೆಕ್ಕೋಡು ಬಣ್ಣದ ಲೆಕ್ಕಾಚಾರ 1,000 ಜನ ಆಟ 1,000 ಕುರ್ಸುಬಾರ್ದು ಎಂಕ್ಲೆ 1,000 ಕುರ್ಸುಬಾರ್ದು ಲಾಸ್ಟ್ 1,000 ಕುರ್ಸುಬಾರ್ದಿಲ್ಲ ಲಾಸ್ಟ್ ಕುಲ್ಲೆ ಒಂದು ಮಾತಾಡಿ ಕುರ್ಸು ಆತ ಉಂತದೇರ ಅಪಗ ಈ ಸತ್ಯ ಅರ್ಣ ಮನಸ್ಸರೆ ಪಂಡೆರೆ ಮರಾಣಿ ನಮ್ಮ ಈ ಸತ್ಯ ಇರುವ ಮೈಸಾಸುರನ ಲೆಕ್ಕೆರೆ ಒಂಜಿ ಕುಣಿತ ಭಜನೆಗೆ 2,000 ಜನ ಭಜನೆ ಮನ್ಪೇರೆ ಮೆರವಣಿಗೆ ಪೋಯಾರೆ 1,000 ಗಟ್ಟಲೆ ಜನ ಬರ್ಯಾರೆ ಆಂಡ ಈ ಸತ್ಯದ ಆಟೋಗು ಇರುವ ಮೈಸಾಸುರನಕ್ಲನ ಪ್ರವೇಶ ಆಯರಂಡು ರಕ್ತ ಬೀಜಾಸುರನಕ್ಲೆನ 100 ಜನ ತಂದು ಆವಡು ಆ ಆಟ ತುಯರೆ 10,000 ಜನತ್ ಇತಿಹಾಸರು ಆವಂದನಾಥ ಜನ ಆವಡು ಪನ್ಪೊಂಜಿ ಕಲ್ಪನೆ ಇನ್ನೂ ಮಂತದ ಐಕ ನಿಖಿಲ್ ನೂದಕ್ಕೆ ನೂದು ಬರ್ಪಾರ ರಕ್ತೇಶ್ವರದ ಇಡೀ ಆ ಥೀಮ್ ಉಂಡತೆ ಅವು ಏನನ್ನ ಭಾರಿ ವರ್ಷ ಪ್ರೀತಿ ಮಂತೊಂದು ರಾಜಾರಾಮ್ ಭಟ್ರೆಲ್ಲ ಅಂಚನೆ ಪ್ರೀತಿ ಮಂತ್ ಬುಡ್ದು ಪಾಡ್ಯಾರ ಕೋಡೆಲ್ಲ ಬುಡ್ದು ಪಾಡ್ದಿದ್ದಾರೆ ನಾನೆಲ್ಲ ಬುಡ್ದು ಪಾಡ್ದಿದ್ದಾರೆ MLA ಓಟುಲ್ಲ ಬುಡ್ದು ಪಾಡ್ದಿದ್ದಾರೆ ಅಂಚಾದ ಎಲ್ಲಂಜಿದ ಕಾರ್ಯಕ್ರಮ ಆ ರೀತಿಯ ಕಾರ್ಯಕ್ರಮ ಮೂಜಿ ದಿನದ ಕೃಷಿ ಮೇಳ ಪಂಡಜೇರಾರು ಆ ಕೃಷಿ ಮೇಳ ಎಂಕಲ್ ಮೂಜಿ ವರ್ಷದ ಮಂತದ ಕೊರೋನಾ ಆಯ್ತಜಿ ಈ ಸತಿ ಪಿರ ಮೂಜಿ ದಿನ ಮನ್ಪುವ ಇಡೀ ಅವಳು ಇಜ್ಜಂದ ನಂಚಿನ ಈ ಜಿಲ್ಲೆದ ಆವಂದೇ ನಂಚಿನ ಕೃಷಿ ಮೇಳ ಆವಡು ಪನ್ಪುನ ಕಣಕಟ್ಟೊಂದಿಲ್ಲ ಅಪ್ಪನ ಆಶೀರ್ವಾದ ಗ್ಯಾರಂಟಿ ಉಂಟು ಪರಮ ಪೂಜ್ಯ ಶ್ರೀ 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 ರಾಘವೇಂದ್ರ ಸ್ವಾಮೀಜಿಲೆ ಆಯ್ಕೆ ಅವು ಪಾದಸ್ಪರ್ಶ ಆಯ್ನಂಚಿನ ಜಾಗೆ ಆರು ಎಲ್ಲಂಜಿ ಪಿರ ಬರ್ಪೇರು ಆರು ಬರ್ಪುನಾನಿ ಗೋಶಾಲೆ ಉದ್ಘಾಟನೆ ಯಾರನ್ನು అయితే ಇತಿಹಾಸ ನೀವು ಪನ್ಪುಜ ನಿಕ್ಲೆಗೆ ಆಯ್ತಾ ಆಮಂತ್ರಣ ಕೊರ್ಪ ನಿಕ್ಲೆ ಮಾತ ಬರಡು ಆ ಗೋಶಾಲೆದ ವಿಶೇಷತೆಯನ್ನು ತೂಡು ಅರ್ನ ಕಲ್ಪನೆ ಉಂಟು ಕಾವಂದೇರು ಮನ್ಪೆರ ಸಾಧ್ಯ ಉಂಟು ಕಲ್ಲರ್ಕ ಡಾಕ್ಟರ್ ಪ್ರಭಾಕರ್ ಭಟ್ ಮನ್ಪೆರ ಸಾಧ್ಯ ಉಂಟು ಹಾಕಿದ ಮನ್ಪೆರ ಆವಂದಿನಂಚಿನ ರೂಪ ಅವಳು ಪುಣ್ಯಕೋಟಿ ನಗರೋಡು ಆವಡು ಪನ್ಪುನ ಅರ್ನ ಮನಸ್ಸದ ಉಲೈ ಉಂಡು ಅವು ನಿಕ್ಲೆನ ಮಾತ ಸಾಕಾರೋಡು ಆವಡು ಎಲ್ಲಂಜಿದ ಬ್ರಹ್ಮ ಕಲಸಗು ನಾನಾ ಎಂಗ್ಲೆ ನಮ್ಮ ಮಾತ ನಿಕ್ಲೊಟ್ಟಿಗೆ ಉಲ್ಲ ಎಂಜಿನ ಮಾತ ಸಹಕಾರ ಕೊರಿಯಾರ ಅಪ್ಪನ ಆಶೀರ್ವಾದರು ಐನು ಕೊರ್ಪ ಆರ್ಥಿಕವಾದ ಬಾಕಿ ನಿಕ್ಲೆಗೆ ಸೇವೆ ಮನ್ಪೆರೆ ಜನಕುಲು ಬೋರ್ಡ್ನಲ್ಲಿ ಎಂಕ್ಲೆ ಊರುಡ್ದು ಎಂಕ್ಲೆ ಮಾತ ಬರ್ಪ 23 ತಾರೀಕಿಗೆ ಮಾತ್ರ ಆಪಜಿ ಅವು ಕಿನ್ನಿಮಾನಿ ಪೂಮಾನಿ ಮಾಡದ ಜಾತ್ರೆ ಆಯ್ತಾ ನಮ್ಮನೆ ಅಧ್ಯಕ್ಷರಾದಿತ್ಯ ನಿರ್ದವರು ಆನಿದ ಒಂದು ದಿನ ಬಾಕಿ 4 ದಿನ ಬೋರ್ಡ್ನಲ್ಲಿ ಎಂಕ್ಲೆ ಉಳ್ಳ ನಿಕ್ಲೊಟ್ಟಿಗೆ ಅಂತೂ ಈತ್ ಮಲ್ಲ ಸಭೆ ಕೇವಲ ದೇವಸ್ಥಾನದ ಅಪ್ಪೆನ ನೆಕ್ ಆಮಂತ್ರಣ ಪತ್ರ ಬಿಡುಗಡೆಗೆ ಈತ ಜನ ಬೈದಾರೆ ಪಂಡಂದ ಒಂದು ಎಲ್ಲಂಜಿಗೆ ಎಡ್ಡ ಸಂದೇಶ ದೇವರ ಮಿತ್ತಿತ್ತನ ಭಕ್ತಿ ಅರಮಿತ್ತಿತ್ತನ ಅರ್ಣ ಶಕ್ತಿ ಮಾತ ಅವಳ ಮೂಲ್ಯನ್ನೇ ಮಾತಾಡಿ ದುಂಬು ಬತ್ತದ ಕುಳ್ಳುದೇರು ಪಂಡಂದ ತಂತಿದಾರ ಪೂಜೆಗೆ ಉಲಯಬಹುದು ಉಂತದೇರು ಪಂಡಂದ ಒಂದು ಸಾಧಾರಣ ಕಾರ್ಣಿಕದ ಜಾಗೆತ್ತು ವಿಶೇಷವಾಯಿನ ಕಾರ್ಣಿಕ ಜಾಗೆ ಎನರ್ಜಿ ಎಂಚಿನ ಉಂಡು ಅವು ಮೂಲಿತ್ತನಗಳೇ ಗೊತ್ತಿಪ್ಪು ಅಂಚಾದ ಅಪ್ಪೆ ರಕ್ತೇಶ್ವರಿ ಏರೆಲ್ಲ ಇನೇ ಮುಟ್ಟ ಬುಡ್ದು ಬಾರ್ದಿಚ್ಚಿ
ಕ್ಷಣಾರ್ಧಡು ಐಕೆಂದು ಕೊರ್ಪುನಂಜನ ಅಪ್ಪೆ ರಕ್ತೇಶ್ವರಿ ನಮ್ಮನ್ನು ಮಾತ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯದೊಟ್ಟಿಗೆ ನಮ್ಮ ಎಲ್ಲಂಜಿ ನೆನೆತಿನಂಜನ ಆ ಕಾರ್ಯ ದಾಲ ಒಂಜಿ ಕುಂದು ಕೊರತೆಜ್ಜಂದೆ ನಮ್ಮ ನೆನೆಪು ನೆಡ್ದಲ ನೂದು ಪಾಲಡು ವೈಭವಿತವಾಡು ಆ ಅಧ್ಯಕ್ಷನ ಮುಂದಾಲೊತ್ತರು ಇಡೀ ಮುಕ್ತ ಟೀಮ್ದ ಮುಂದಾಲು ನಡಪಡು ಪನ್ನೊಂದು ಪಾತೆರ ಅವಕಾಶ ಮಂತ್ ಕೊಡ್ತಾನೆ ನಿಕ್ಲೆ ಪೂರೇರೆಗಳ ಎನ್ನ ಉಡಲ್ ದಿಂಜನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರ ಉಂತಾವೆ. ಜೈ ಹಿಂದ್ ಜೈ ಕುಂಪಲ ಶ್ರೀ ಬಾಲಕೃಷ್ಣ ಮಂದಿರದ ಮುಖಾಂತರ ಬೇತೆ ಕಾರ್ಯಕ್ರಮ ಪೋನಾಗ ಆರು ಕೊರ್ನಂಚಿನ ಪ್ರೀತಿ ಆರು ಕೊರ್ನಂಚಿನ ಆ ಒಂಜಿ ವ್ಯವಸ್ಥೆ ನಿಜವಾದ ನನ್ನ ಹಿರಿಯನ ಯಾಪಲ ಮರಪೆರಜ್ಜಿ ಅಂಚಿತ್ತಿನ ಒಂಜಿ ಶೋಕದ ವ್ಯವಸ್ಥೆಯನ್ನು ಪೂರ ಮಲ್ತು ಕೊರ್ತಿನಾರು ಅಂಚನೆ ಎಂಗ್ಲ ಸಂತೋಷನ್ನೇ ಕೋಡೆ ನಿಜವಾದ ಕಷ್ಟದ ದಿನ ಅತ್ಯಂತ ಯಶಸ್ವಿಯಾದ ಕಾರ್ಯಕ್ರಮ ಮಲ್ತದೇರಿಂದ ಯಾನ್ಲ ಸ್ವತಃ ಐಕ್ ಪನ್ಪುನೆಟ್ಲ ಬೊಕ್ಕ ನನ್ನ ಮನಸ್ಸಿಗ್ಲ ಅತ್ಯಂತ ಖುಷಿ ಆತನ ಸಂತೋಷನ ಕೋಡೆ ಅರ್ನನೇ ಪರಿಶ್ರಮದ ಅವು ಕಾರ್ಯಕ್ರಮಲ ಸತ್ಯ ಅವು ಅಂಚನೆ ವರ್ಕಾಡಿದ ಪದ್ಮನ್ನೆನ್ನ ಬಾರಿ ದುಂಬುದಾರು ಕಡಕ್ ಮನುಷ್ಯ ಐಟಿ ಏರ್ಲಜ್ಜಿ ಪಾತ್ರನೇ ಇಜ್ಜಿ ಅಂಚಿತ್ತನ ಒಂಜಿ ಮಾತ ಸಂಘಟನೆ ಅವಡು ವಿಚಾರ ಬರಡಾರು ಕಡಕದ ಜನ ಅಂಚನೆ ನಮ್ಮ ಮಾತರ್ನಲ್ಲ ಹಿರಿಯರು ಮುತ್ತಣ್ಣೆ ಅಂಚನೆ ಅಧ್ಯಕ್ಷರು ರಾಮದಾಸನ್ನೇ ಹರೀಶನ್ನೇ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ನಿಜವಾದ ಸರಿಯಾಯಿನ ಜನಕ್ಕೆ ರವಿಶಂಕರ್ ರಾಮದಾಸನ್ನ ಕೊಡ್ತಾರೆ ದಯಬಂಡ ಆರು ವರ ಎದುರು ತೂಂಡ ಪಿರತೂಪುನ ಜಯಮಾನನೇ ಇಜ್ಜಿ ಐನು ಬಾರಿ ಪೊರ್ಲುಡು ದುಮ್ಮುಕೊನಪುನ ಈನೈತ ನಮ್ಮ ಕುತ್ತಾರದ ಆದಿ ಸ್ಥಳ ಎಂಚ ವಾರ ರೀತಿದೆ ಬೆಳಗದ ಅಡೆಗೆ ಎಂಚ ಹೊಲ್ತೊಲ್ತ ಜನಕುಲು ಪುರ ಬರ್ಪುನೆಕ್ ಐಕ್ ಬೋಡಾಪುನ ಕೆಲಸ ಮಲ್ದೇರ ಇನಿ ಅವು ಏತ್ ಬೆಳಗೊಂದುಂಡ ಅಂಚನ ಅರ್ನ ಕೈಟಿ ಈ ಒಂಜಿ ರಕ್ತೇಶ್ವರಿನ ಬ್ರಹ್ಮಕಲಶೋತ್ಸವ ಆಪನೇಟಿ ಎಂಕ್ಲೆಗೆ ಮಾತ್ರೆಗಳ ಸಂತೃಪ್ತಿ ಉಂಟು ದಯಬಂಡ ಆರು ಅಂಚಿತ್ತಿನ ಒಂಜಿ ದೈವಾನುಗ್ರಹ ದೇವೇರ್ನ ಕೆಲಸ ಮಲ್ಪುನಾರು ನಾನು 14 ವರ್ಷಕ್ಕೆ ದುಂಬುಲ ಏನು ತೂತೆ ಬ್ರಹ್ಮಕಲಶೋತ್ಸವದ ಕೆಲಸಲೇನು ಶರದನ್ನ ಪವಿತ್ರನ ಮುಲ್ಪ ಈ ಬ್ರಹ್ಮಕಲಶೋತ್ಸವ ಎಂಚ ವೈಭವಡ ಆಪುನ ಬಂಡ ಕೇವಲ ಒಂಜಿ ದೇವಸ್ಥಾನದ ಅದನ್ನ ಒಂಜಿ ಕೆಲಸ ಅನ್ನಗ ಮಾತ್ರ ನಾವು ಒಟ್ಟಿಗೆ ಪುನತ್ತೆ ರಾಮದಾಸ್ ಅನ್ನನ ಅಂಚನೆ ರವಿಶಂಕರ್ ಮುಗುಲು ಪೂರೆಲ್ಲ ಈ ಬಾಗಡು ಎಂಕ್ಲ ಬಾಲಕೃಷ್ಣ ಮಂದಿರ ಅದು ವಿಶೇಷವಾದ ಸೋಮೇಶ್ವರ ದೇವಸ್ಥಾನದ ಪ್ರತಿ ಒಂಜಿ ಹೆಜ್ಜೆಗೆ ಕೆಲ್ಸಗೆ ಹುಲಿಯಾದ ದೇವಸ್ಥಾನದ ಕೆಲ್ಸಗೆ ಆದಪ್ಪು ನಮ್ಮ ಉಚ್ಚಿಲ ವಿಷ್ಣುಮೂರ್ತಿ ದೇವಸ್ಥಾನದ ಕೆಲಸ ಆದಪ್ಪು ಈ ಊರ್ಡು ವಾ ಕೆಲಸ ಅನ್ನಗ ಆ ಕೆಲ್ಸಡೆ ಎಂಕ್ಲು ಒಂಜಿ ನಂಬಿಕೆಡಿ ದೀಪುನಂಚಿನ ಒಂಜಿ ಸಂಸ್ಥೆ ಬಂಡ ರಕ್ತೇಶ್ವರಿ ಬಳಗ ಈ ಬಳಗದ ಒಂಜಿ ಸಹಕಾರನ ಏರ್ಲ ಈ ಊರುಡು ಮರಪೆರಜ್ಜ ಅಂದ್ರೆ ಅಂಚಿನ ಕೆಲಸಲೇನೆ ನಿರಂತರವಾದ ಮಲ್ತೊಂದುಲ್ಲೆ ಅಂಚಾದ ರಕ್ತೇಶ್ವರಿದಾಗ್ಲೂ ಮುಲ್ಪ ಈ ದೇವಸ್ಥಾನದ ಲೆಪ್ಪುನಗೆ ದಾಸನ್ನ ನಮ ಏರ್ಲ ಪಿರವುಂತಾರೆ ಆಪುಜಿ ದೇವಂಡ ಕಣ್ಣು ಮುಚ್ಚಿದ ಇಡೆ ಬರೋಡಾಪುನಿ ಹೆಂಗ್ ಮುರಣಿದ ದಿನ ಬರ್ರೆ ಆತಿಜಿ ಹೆಂಗ್ ಮನಸ್ಸು ಏಪ್ಪವರ ಪಿರೋರ ಇಡೆ ಬತ್ತಿಜಿಯಿಂದ ಒಂದಿತ್ತನಿ ಯಾಕಡ್ಲ ಕೇಂಡನ್ ನಾವು ಯಾನ್ ಎಂಚಿನ ಮಲ್ತದನ್ಲ ಈ ಗಲಿಗೆ ಒಂಜಿ ದೇವರಿಗೆ ಎತ್ತಾವಡಿ ಇಡೆ ಬರ್ರೆ ದಯಬಂಡ ಮೂಲ ಅಂಚಿತ್ತಿನ ಒಂಜಿ ಶಕ್ತಿ ಉಂಡು ಬೊಕ ಅಂಚಿತ್ತಿನ ಒಂಜಿ ಒಡನಾಟ ಉಂಡು ಈ ಊರದ ಪೂರೇರ್ನಲ್ಲ ಒಡನಾಟ ಹಂಚೋಂಡು ಇನ್ನು ವಿದ್ಯಾಧರನ್ನೆಲ್ಲ ಎಂಕ್ಲ 25 ವರ್ಷದ ಬಾಲಕೃಷ್ಣ ಮಂದಿರದ ಹೆಜ್ಜೆಗೆ ಎಂಕ್ಲನೊಟ್ಟಿಗೆ ಬೆರಿಸಾಯುವಂಥದ್ದು ಕೆಲಸ ಮಲ್ತಿನಾರು ಅಂಚಾದ ನಂಕ್ ಒಪ್ಪುಡಾಯ ನಂಚಿನ ಕೆಲಸದಾದ ಬಂಡ ಈ ರಕ್ತೇಶ್ವರಿ ದೇವೇರ್ನ ಬ್ರಹ್ಮಕಲಶೋತ್ಸವದ ಸಂದರ್ಭ ಸಂಪೂರ್ಣವಾದ ನಮ್ಮ ನೇಟ್ ತೊಡಗಿಸೋನೇಕ ನಂಗೆ ದೇವೇರ ಶಕ್ತಿ ಕೊರಡು ನಮ್ಮ ಪೂರೆಲ್ಲ ಒಂಜೆ ಮನಸ್ಸುಡು ಪೂರೆಲ್ಲ ಒಟ್ಟಾದ ಕೆಲಸ ಬ್ರಹ್ಮಕಲಶೋತ್ಸವ ದೇವರಿಗೆ ಅಭಿಷೇಕ ನಮ್ಮ ಪೂರ ಒಟ್ಟಾದ ಒಂಜೆ ಮನಸ್ಸುದಾರಿಗೆ ಅಭಿಷೇಕ ಅಂತಂದ ಅವ್ರು ನಿಜವಾದ ಪರಿಪೂರ್ಣವಾದ ದೇವರಿಗೆ ನಂಗೆ ಮಾತ್ರ ಆಶೀರ್ವಾದ ಮಲ್ಪೇರೆ ಪಂಪನ ನಂಬಿಕೆದ ಆಧಾರದ ನಿಟ್ಟಿ ನಮ್ಮ ಬ್ರಹ್ಮಕಲಶೋತ್ಸವ ಮಲ್ಪನು ನಮ್ಮ ಸಂಪೂರ್ಣವಾಗಿ ನಂಚಿನ ಏಕೆ ಸಾಕಾರ ಕೊಟ್ಟು ನಂಚಿನ ಕೆಲಸದಿಂದ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಮಲ್ಪು ಗಾಂಧಿ ಸಂದರ್ಭ ಬಂದು ಏಕೆ ಸಂಪೂರ್ಣವಾದ ಸಾಕಾರ ಕೊರಪು ಎಲ್ಲ ವೈಯಕ್ತಿಕವಾದ ಕೊರಪೆಯನ್ನು ಬಂದು ಅವಕಾಶ ಹೊಂದಿಸದ ಏನಪ್ಪ ಟೀಚರ್ ಪಡ್ತುದು ಯಾನ್ ಈ ಕ್ಷೇತ್ರದ ಅಧ್ಯಕ್ಷ ಸ್ಥಾನ ವಹಿಸಿರುವ ಅವಕಾಶ ಕೊಡ್ತೀನ ಎನ್ನ ಉಳ್ಳಾಳದ ಧರ್ಮ ಕ್ಷೇತ್ರ ಅಲ್ಪರ್ದು ಬೊಕ್ಕ ಹರಿಶನ್ನೇ ಒಂಜಿ ಉಳ್ಳೇರದ್ದು ದೇವಾಲಯ ಕ್ಷೇತ್ರ ಉಳ್ಳೇರದ್ದು ತೋಜಿರ ಕಾರಣ ಬಂಡ ಹರಿಶನ್ನೇ ಬಂಡ ಉಳ್ಳಾಳದ ಅಪ್ಪನ ಮಣ್ಣ ಐಕ್ಯ ಕಾರಣ ಏನ ಮೂಲ್ಯ ದಯಪಡ ತಿರಿಯಂದಿನ ಒಂಜಿ ತಿರುಪವರಂಗ ತೋರಿಸ್ಪಾಡ ಇನಿ ಐದನೇ ಅನುಗ್ರಹಗಳು ಇಲ್ಲಿ ನಂಗೆ ಗೊತ್ತಿತ್ತು ಲಕ್ಕನೆ ಈ ಕ್ಷೇತ್ರಗಳು ಇನಿ ಅಪ್ಪೆ ರಕ್ತೇಶ್ವರಿ ಈ ರೀತಿ ಬೆಳಗೊಡು ಆಗ ಹೊಂಡೆ ಸಾಧಾರಣ 25 ವರ್ಷೋಡು ಇನಿ 80 ಲಕ್ಷ ಮುಟ್ಟೋಡು ನಾಡ ಇನಿ ಎಲ್ಲ ಈ ಜಾಗೆ ಈ ಅಪ್ಪೆ ಇತ್ತು ರಕ್ತೇಶ್ವರಿಗೆ ಬೆಳಗೊಡು ನಾಡ ಕಾರಣ ಅಪ್ಪೆನೊಟ್ಟಿಗೆ ಮುಲ್ಪಿನ ಕಾರ್ಯಕರ್ತರ ಕಾರಣ ದಯಪಂಡ ರಕ್ತೇಶ್ವರಿ ಬಲಗೆ ಇಂಚೋಡು ಪಡೆದ ವೀರಿಗಳ ತಿಳಿಯಂತ ದಯಪಂಡ ಎಡ್ಡೆ ಕೆಲಸ ಮಾಡ್ಕೊಂಡು ನಾವು ಏರ್ಕೊಂಡು ನಮ್ಮ ತೋಜಿಜ ಪಿರಡು ಉಪ್ಪ ದಯಪಂಡ ನಂಗೆ ಮಸ್ತ್ ಕಷ್ಟ ಉಪ್ಪ ಆನಂದ ನಾಡ ಸಾಧನೆ ಮಂತ್ರ ದಾದಾಪು ಪಂಪನಿಗೆ ಈ ಕ್ಷೇತ್ರ ಕಾರಣ ದಯಪಡ ಇಲ್ಲಿ ರಕ್ತೇಶ್ವರಿ ಆಪನಾಡ ಕೆಲಸ ಮಸ್ತುಲ್ಲ ನಂದು ಗೊತ್ತು
ದಯಪಂಡ ಇನಿ ರಕ್ತೀಶ್ವರಿ ಭೂಮಿ ಉಂಡಾಯನಂಚಿನ ಸತ್ಯ ದಯಪಂಡ ನಮ ಈ ಸೋಮೇಶ್ವರ ದೇವಸ್ಥಾನ ಉಡುಪು ಬಾರಿ ಶೋಕ ಬಾಸಿ ತೆರಪಟ್ಟೆ ದಯಪಂಡ ಒಳ್ಳೆಯಾಗಿಲ್ಲ ಸೋಮೇಶ್ವರ ಉಡುಪಣ ಸಂಬಂಧ ದಯಪಂಡ ಗುರ್ತಿಸಿ ದಯಪಂಡ ಇತಿಹಾಸ ಮಾತ ತೂವಂದ ಇನಿ ಉಳ್ಳಾಳ ಸೋಮೇಶ್ವರ ರಕ್ತೇಶ್ವರಿ ದಾಯ ಉಂಟು ಇಲ್ಲಿ ಲಕ್ಷ್ಮಣ ದೇವಸ್ಥಾನಗಳು ದಾಯ ರಕ್ತೇಶ್ವರ ಉಂಟು ಉಳ್ಳಾತಿನ ಒಟ್ಟಿಗೆ ದಾಯ ರಕ್ತೇಶ್ವರ ಉಂಟು ನನಗೆ ಏತು ಆಯಾರಲ್ಲ ಆತಿನೇನು ನಮ್ಮ ಮಲ್ಪುರ ನಮ್ಮ ಪ್ರಯತ್ನ ಬರ್ಪುಜ ದಯಪಂಡ ಇನಿ ಉಳ್ಳಾಳ ಪಾತ್ರ ಮೂಲೆಯನ್ನು ಬಂಡೆ ದಯಪಂಡ ಎಂಕಲಾಗಿ ಒಂಜಿ ಭಾಗ ಕೊಡ್ತುಡು ಒಂಜಿ ಪಾತ್ರ ಬಂದಿದ್ದೆ ದಯಪಂಡ ಎಂಕ್ ದೇವರನ್ನ ಒಂಜಿ ಕೆಲಸ ಮಾಡ್ಕೊಂಡ ಭಾರಿ ಖುಷಿ ಆಳ ಏನ ಇತ್ತೆ ನಿಕ್ಕ ಗೊತ್ತು ದಯಪಂಡ ಗೊತ್ತೇ ಈ ಕ್ಷೇತ್ರ ಇನಿ ಅಧ್ಯಕ್ಷರಾದ ಕಾರಣ ಅವೇಕು ಪ್ರೇರಣೆ ಕೊಡ್ತೀನಿ ದಯಪಂಡ ಕಾಂಡೆ ಹಿಡಿದು ಬಯ್ಯ ಮುಟ್ಟ ಅಪ್ಪೆ ಉಳ್ಳಾವತಿ ದೀಪಾರಾಧನೆ ಜೊತೆ ನಾಂಡ ರಾತ್ರಿ ಕಾಂಡೆ ಕೊಟ್ಟ ದೇವ ಮಾತ್ಮೆ ಆಟಲು ತುಪ್ಪಿನ ಅಪ್ಪೆ ರಕ್ತೇಶ್ವರಿ ಅಂಚಿನ ಮೂಲ ಉಳ್ಳಾವತಿನ ಮನ್ನಡೆ ಒಂಜಿದಿನ ಪಂಡಿತ ಆ ಕ್ಷೇತ್ರ ಮನ್ಪಿಗೆ ತುಂಬಾ ತಪ್ಪೋಳಿದೆ ಪಣ್ಣಾಗ என்னோட தேவண்ட எங்கு ಪೂರ್ತಿ ಅನುಭವಿಸಿದ್ದಾರೆ ಅಂಚಾನ ಇಲ್ಲಿ ಕುತ್ತಾರದ ಮರಣಿಕೆ ಮಾತ್ರ ಗೊತ್ತು ಇಲ್ಲಿ ಅರ್ಣ ಆ ಮೂಲ ಮನ್ನಡೆ ಹೆಂಗೊಂಜಿ ಸೇವೆ ಮಾಡ್ಕೊಂಡು ಅವಕಾಶ ಕೊಡ್ತೇನೆ ದಯಪಂಡ ನಂಗೆ ಆದಿನ ಕಷ್ಟ ಆ ದುಃಖ ಬೇನೆ ಹೋರಾಟ ಆ ಒಂದೊಂದು ಪೈನಾಗಿ ಮಾತ್ರ ಗೊತ್ತು ದಯಪಂಡ ಪನಿಯರ ಬಾರಿ ಸುಲಭ ಅರಿಶೇರ ಕಾಸು ಉಂಡಾಯಿಜ್ಜ ಪಟ್ಟಿನ ಆ ಅಪ್ಪೆ ಉಳ್ಳಾಡಿ ಕೂತಿನ ಗುಂಡಡು ಕೂತಿನಾರೆ ಗೊತ್ತು ದಯಪಂಡ ಇಲ್ಲಿ ಮನಸ್ಸುಂಟು ಮನಸ್ಸಿತ್ತಿನ ಅಂಡಲ್ಲ ಇಬ್ರು ಬಂತ ದೇವರೇ ಇದು ಏನೋ ದೊಡ್ಡ ಪ್ರಶ್ನೆ ದಿನ ಪಂಡೆ ಒಂದು ಪಾತ್ಯಾರ 4 ವರ್ಷ ಟೈಮ್ ಯಾನಪ್ಪ ಪಡ್ಕೊಂಡೆ ಎಂಗಿಲ್ಲ 4 ವರ್ಷ ಟೈಮ್ ಕೊಟ್ಟೆ ಈಗ ಏಪಲ ದೇವರ ಪ್ರಾರ್ಥನೆ ಮನ್ಪೆ ಪಂಪೆ ಯಾನ್ ಎನ್ನೊಡೆ ದೇವರಿಗೆ ಟೈಮ್ ಕೊರಚಿ ದಯಪಂಡ ಯಾನ್ ಏರಲ ಕಾಸು ಕೇಂದ್ರ ಇನಿ ರಾಜರಾಮ ಭಟ್ರು ಕೊಟ್ಟ 1 ಲಕ್ಷ ಕೊಟ್ಟೆ ಅಂಜಲಿ ಸಂತುಷ್ಟನೆ ಪಂಡೆ ಅಂಜಲಿ ಸತ್ಯನೇ ಪರವಾಗಿ ದಾಲ ಸತ್ಯರಳಿತ ಶಕ್ತಿದಾರ ದಯಪಂಡ ಯಾರ ಲಕ್ಕದು ಎಣ್ಣೆ ದಯಪಂಡ ಒಂಜಿ ಪಂಪರ ಮಂಜಿ 20 ನಡ್ಕೊಂಡು ಕೈ ಕುಳ್ಳೋಡು ದಯಪಂಡ ಈ ಪೊಟ್ಟುಲಾರ ಕೇಳಿಕೊಂಡು ನಡಾರಿತ ಗಟ್ಟಿ ಆಯ್ತು ದಯಪಂಡ ಇಂಚಿನ 4 ಜನ ಗಟ್ಟಿ ಆದ್ರೆ ಕ್ಷೇತ್ರ ಬೆಳಗು ಊರುಡು ಈಗ ಏರಲ ಕಾಸು ಕೇಳಂದ್ರೆ ಒಂದು ಕ್ಷೇತ್ರ ನಿರ್ಮಾಣ ಆಗುದು ದಯಪಂಡ ಒತ್ತಡ ಬಾರದ ಕ್ಷೇತ್ರ ಮತ್ತು ನನಗೂ ಎನ್ನ ಮನಸ್ಸಿಗೆ ಒಂದು ಕ್ಷೇತ್ರ ಅದ ದಯಪಂಡ ದೇವರ ಪುತ್ರ ನಮ್ಮ ಕಾಸಿಗೆ ಸೂಕ್ತ ಅಂತ ಬಂದದ್ದು ಯಾರು 4 ವರ್ಷ ಕರೀಡಿ ಈಗ ಮನಪೇರಾಯ್ತು ಕಾರಣ ನಾಡ 10 ಇಲ್ಲು ಲಕ್ಕ ದೇವರು ರೂಪಾಯಿ ಅಂಚೆ 10 ಲಕ್ಕ ಇಲ್ಲು ಲಕ್ಕ ಒಂಚೆ ಕರೆ ಜಾಗ ಅಂಡ್ ಪಾಪ ಬಡವೇರಿ 10-15 ಸಾವಿರ ಕಾಣಿಕೆ ಡಬ್ಬಿಕೊಡೆ ಬಂದುಡೆ ನಮ್ಮ ಮನ್ಪುನಂತ ದಯಪಂಡ ದೇವರು ನಮ್ಮ ಮಲ್ಪವೇರು ಪಡ್ಪುಣಿಗೆ ಆ ಕ್ಷೇತ್ರ ಕಾರಣ ದಯಪಂಡ ಇನಿಕ್ ಒಂಜಿ ಎಕರೆ ಮುಟ್ಟ ಪೂಜಾರಿ ಕೋಟಿ ಮುಟ್ಟ ಮೊತ್ತ ಜಾಗಿದೆ ಪಾದು ಬಹುಶಃ ಡಾಕ್ಟರ್ ಕ್ಷೇತ್ರ ದಯಪಂಡ ಇನ್ನೆಲ್ಲ ಜಾಗ ಪಂಡ ಇನಿ ಮೂಲ ಅಧ್ಯಕ್ಷ ಆಡಾದ ಕಾರಣ ನಾಂಡ ಉಲ್ಲೇನ ಮೂಲ್ಯನ ಅನುಗ್ರಹ ಅಂಚಿನ ಅಪ್ಪನ ಆಶೀರ್ವಾದಗಳು ದಯಪಂಡ ಅರಿವಿಂచి ಆ ಕ್ಷೇತ್ರ ಬಗ್ಗೆ ಕೆಸರು ಕಲ್ಪನ ಅವಕಾಶ ಅರಿವು ಸಿಕ್ಕದೆ ಆ ಪೊರ್ತುಗಾರಿ ದುನ್ನಾಡ ಕಣಗಟ್ಟು ಒಂಜಿ ಪೊರ್ತಿ ಯಾನ ಮೂಲಿತ್ತೆ ಯಾರಿ ನಿಂಗೆ ಧರ್ಮನಾಡು ಒಳಿತಿದ್ದಿ ಯಾರ ಪುತ್ತಾರದ ಮಣ್ಣದ ಬೋದು ಧರ್ಮನಾಡು ಜೊತೆ ಬಂದುಲೆ ದೀವ ಒಂಜಿ ಆ ಮೂಲ್ಯನ ಒಂಜಿ ಆತು ಪೊರ್ಲು ಪನ್ಪೋಣ ನಾಡ ನಮ್ಮ ಕ್ಲೇದು ತುಡಿ ಲಕ್ಷ್ಮಣ ದೇವಸ್ಥಾನದ ಒಂಜಿ ಪೊರ್ತು ಗರ್ಭಗುಳಿಟ್ಟಿತ್ತು 114 ವರ್ಷದ್ದು ದಯಪಾಡಿ 5 ಬಗ್ಗೆ ಇತ್ತಿದ್ದು ಕೊಟ್ಟು ನೈವೇದ್ಯ ಅಂತಾಡ ನಮಗೇನು ಪುರ ಪಡೋದಾಂಡ ಇನ್ನು ಅನ್ಯ ಧರ್ಮದ ಮಲ್ಲ ಕ್ಷೇತ್ರಗಳ ಇನ್ನು ಅವೇ ಉಂಟು ಅಣ್ಣಂದು ಪಡಿಯರದಾದ ಒಂದು ಮುಜುಗರ ದಯಪಂಡ ಇನಿ ನಾವು ಈ ಬಾಬು ಏತು ರಕ್ತೇಶ್ವರಿ ಉಂಟು ನನಗೆ ತಿಳಿಯ ಐಕ್ ಇನಿ ಆತ್ಮಲ ರಾಜಾರಾಮ ಭಟ್ರಿ ಇನಿ ಅರೆಗೆ ಒಂಜಿ ಈ ಅರೆಗೆ ಒಂಜಿ ಬಾಲದ ಅರ್ನ ಮಗನ ಬದಿನ ಮೂರ್ತಿ ಎನ್ನದ ಮಗನ ಮದುವೆ ನಿಶ್ಚಯ ಹಾಕೊಂಡು ನಾಂಡ ಅರೆಗೆ ಅವರಿಗೆ ಗೊತ್ತಾಗ ಎರಡು ಏಕೋ ದೈವನ ಆರಾಧನೆ ಮಾಡ್ಕೊಂಡಾರ ಕಾಯಿ ಮುಗ್ದ ಅಡಿಗೆ ಅನುಭವ ದಯಪಂಡ ತಂತ್ರಿನ ಕೇಳಿ ಗೊತ್ತು ಅಂಚಾದ ಎಂಗಳು ಈ ಕೆಲಸ ಗೆಲ್ಲಂಜಿ ಒಂಜಿ ಸ್ಕ್ರೀನ್ ವೈಪರ ಪಂಡೆ ಪೂನಗ ಐಟುಂಡು ಯಾರು ಉಲ್ಲತ್ತ ಹೆಂಗ ಅಪ್ಪನ ದಯಪಂಡ ಮುಕ್ತ ಯಾರು ಉಲ್ಲೆ ಅಂತ ದಯಪಂಡ ಆ ನಾಟಕ ಲಂಚೋಡು ಯಾರು ಉಲ್ಲತ್ತ ಅಂಚ ನಿಗಳು ಒಟ್ಟಿಗೆ ಯಾರು ಏಪಲ ಉಪ್ಪೆ ಆಂಡ ಈ ಕ್ಷೇತ್ರದ ಇಂಚಿನ ಮಾತ ನೆಂಗೆ ಮಾತ ಸಹಕಾರ ಪಡ ಕೊರಡ ಐಗೆ ಎರಡದ ಅಭಿನಂತ ಮಾತ ಮೌತೋಡ್ವೆ ಆಂಡ ನಿಖಲವು ಎನ್ನಿಲ್ಲ ಇಂಕು ಬರಿಯಾಗ ಸಾಧಿಸಿ ಆಂಡ ನಾನು ಅಲ್ಪಲ ಕ್ಷೇತ್ರ ಇತ್ತಿನಕ್ಕೆ ಎಂಗಳಿಗೆ ಈ ಕ್ಷೇತ್ರ ಆಪೇರ ಕೆಲಸ ನಿಖಲು ನಂಬಿಕೆ ಇದು ಎಂಗ ಅಧ್ಯಕ್ಷ ಸ್ಥಾನ ಕೊರಿಯಾದೆ ಐಕ್ಯದಾದ ತುತಿ ಬರದೆ ಕೆಲಸ ಮಲ್ಪೆ ಪಡೋದು ಅವಕಾಶ ಕೊರಣಿಗೆ ಮಾತ್ರ ಧನ್ಯವಾದ ಪಡ್ತೇನೆ ವೆಂಕಟೇಶ್ವರ ಅನುಗ್ರಹ ಅವಳ ಆಯ್ನಾಥ ಬೇಗ ನಿರ್ಮಾಣ ಅವಳು ಮಾಡೋದು ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಭರವಸೆ ಕೊರನಂತಿನ ಅಧ್ಯಕ್ಷರಾದ ಹೊಣೆಗಾರಿಕೆ ವಹಿಸುವಂತಿನ ಶ್ರೀ ಹರೀಶ್ ಕುತ್ತಾರಿಗೆ ಸೊನ್ನೆ ಸಂದ ಬಂದು ಇತ್ತ ಈ ಒಂದು ಸಭೆ ನಡೆಸಿದ ಸಂಪ್ರದಾಯದ ಮುಕ್ತಾಯ ಬರುವುದಿಲ್ಲ ಶ್ರೀತ ಆನಂದ ಶೆಟ್ಟಿ ಇವತ್ತೇ ರಕ್ತೇಶ್ವರಿಗೆ ಪುಟೀಟ ಪಾಡೊಂದು ವೇದಿಕೆ ಉಳಿಯದ ಧರ್ಮದರ್ಶಿಲಿನ ಅಂಜನೆ ಪೂಜ್ಯ ತಂತ್ರಿಯರನ್ನ ಕಾರ್ಯಗತ ಬರುವುದು ವೇದಿಕೆ ಮಾತ್ರ
ಗಣ್ಯರಿಗೆ ವಂದನೆ ಮಾಡ್ತಿದ್ದರು. ಸೇರಿದಂಚಿನ ಈ ಜಾಗದ ಮಾತಾ ಭಗವತ್ಪೇರೆ ಅಪ್ಪೆಡಗಳಿಗೆ ವಂದನೆ ಮಾಡ್ತದ್ದು. ಇನಿ ರಕ್ತೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶ ಉಚ್ಚಯದ ಈ ಒಂದು ಲೆಪ್ಪೋಲಿನ ಕೊಡುಗೆಲ್ಲ ಈ ಸಮಾರಂಭಗಳು ಉಪಸ್ಥಿತರಿರುತ್ತದೆ. ಈ ಲೆಪ್ಪೋಲಿನ ಬಿಡುಗಡೆ ಮಂಚಿನ ಶ್ರೀ ಕ್ಷೇತ್ರ ಉಳಿಯದ ಧರ್ಮದರ್ಶಿಗಳು ಶ್ರೀ ದೇವಮೂಲ್ಯ ಮೇರೆಗೆ ತಗ್ಗಾದ ವಂದನೆ ಮಾಡ್ತದ್ದು. ಈ ಕಾರ್ಯಕ್ರಮದ ಪೂರ್ವಮಂದನೆಗೆ ರಶೀದಿ ಪುಸ್ತಕಗಳು ಬಿಡುಗಡೆ ಮಾಡ್ತದೆ. ಮಲ್ಲ ಒಂಜಿ ಮೊತ್ತದ ಒಂಜಿ ದೇವಿಗೆದ ಆಶ್ವಾಸನೆ ಕೊಡ್ತಾರೆ ನಮ್ಮ ಹಿರಿಯರು ಟಿ.ಜಿ. ರಾಜಾರಾಮ್ ಭಟ್ರು ಆರಿಗಳ ಉಡಲ್ ಬೀದಿನ ಉಪಾಧ್ಯಕ್ಷರು ಧಾರ್ಮಿಕ ಮತದಾರರು ಆರಿಗಳ ಈ ಕಾರ್ಯಕ್ರಮದ ಪರವಾದ ಉಡಲ್ ಬೀದಿನ ಸೋಮೇನ ಗುರುಕಾರರು ಬಾಲಕೃಷ್ಣ ಮಂದಿರದ ಅಧ್ಯಕ್ಷರು ನಮ್ಮ ಮಾತನ್ನ ಆದರಣೀಯ ನಂಚಿನ ಸತೀಶ್ ಗೋಪಾಲ ಅಂಬೇರಿಗಳ ಉಡಲ್ ಬೀದಿನ ಸೋಮೇನ ಸಂಘಟಿತ ಬಂದಲ್ಲ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕೊಂಡಾಣ ಕ್ಷೇತ್ರದ ಕಡಿಯದ ಮರ್ಯಾದ ಕುರಿತಾದ ಮುದ್ದಣ್ಣ ಶೆಟ್ಟರಿಗಳ ಒಂದು ನಮ್ಮ ಹೊರಕಾಣಿ ಸಮಿತಿದ ಅಧ್ಯಕ್ಷರು ಅನ್ನ ಎಕಡೆ ಪಂಡಿರು ಅನ್ನ ದಿಟ್ಟ ನಿರಂತರ ಅನ್ನ ಒಂಜಿ ಕಾರ್ಯ ಬಾವಿಲು ನೇರ ದಿಟ್ಟ ಅಂಜನೆ ನಿರಂತರವಾದ ಉಪಯೋಗಿ ಕಾರ್ಯಕ್ರಮ ತೊಡಗಿಸೋಣ ಅಂಜನೆ ಸೋಮೇಶ್ವರದ ಆ ಒಂದು ಹೊರೆಕಾಣಿ ಸಮಿತಿಯ ಶಾಶ್ವತವಾದ ಆದರೆ ಹೋರಾಟ ಮಟ್ಟದ ಅಧ್ಯಕ್ಷರಾಗಿದ್ದಾರೆ ಶ್ರೀ ಪದ್ಮನಾಭ ಶೆಟ್ಟಿ ಬರ್ತಾಡಿ ಆರೆಗಳ ರಾಮದಾಸ್ ಸೋಮೇಶ್ವರ ಆರೆಗಳ ಕುಡಲದಿಂದಿನ ಸೌಮ್ಯ ಸಂದಾಯದ ಬಂದು ಈ ಲೇಸಿದ ಬಾಂಧವ್ಯ ಗಂಜನ ಅನನ್ಯ ಕ್ಷೇತ್ರದ ಮಾತ್ರ ಮಧುರೆಗೆ ಅಪ್ಪಣಗಳಿಗೆ ವಿಜಯಪಾದರಡೆ ಸೌಮ್ಯ ಸಂದಾಯದ ಬಂದದ್ದು ಪತ್ರಕರ್ತ ಮಧುರೆಗಳ ಸೊಮ್ಮೆ ಸಂದಾಯದ ಬಂದದ್ದು ಈ ಕಾರ್ಯಕ್ರಮದ ಮುಕ್ತಾಯದ ತುಕಿದೀಪ.